ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಇವತ್ತು ನಿನ್ನೆದಲ್ಲ ಬದಲಾಗಿ 1.5 ತಿಂಗಳಿನಿಂದ ಕರಾವಳಿ ಭಾಗದಲ್ಲಿ ಉಡುಪಿಯಲ್ಲಿ ಹುಟ್ಟಿದಂತಹ ಒಂದು ವಿವಾದ ಏನಿದೆ, ಕಿಡಿ ಏನಿದೆ, ಇಡೀ ದೇಶದಾದ್ಯಂತ ರಾಷ್ಟ್ರಾದ್ಯಂತ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಒಂದು ವಿವಾದ ಸದ್ದು ಮಾಡಿರುವಂತದ್ದು, ಸುದ್ದಿ ಮಾಡಿರುವಂತದ್ದು, ಜೊತೆಗೆ ವ್ಯಾಪಕವಾಗಿರುವಂತಹ ಆಕ್ರೋಶಗಳು, ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕೂಡ ಈ ಒಂದು ವಿಚಾರದ ಬಗ್ಗೆ ಹೇಳಿರುವಂತದ್ದು ಆಗಿರುವಂತದ್ದು. ಕೆಲವರಿಗೆ ಇದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಈ ಹಕ್ಕುಗಳನ್ನು ನಮಗೆ ಕೊಡಿ ಅನ್ನುವಂತಹ ವಿಚಾರದಲ್ಲಿ ವಿದ್ಯಾರ್ಥಿನಿಯರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ತಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ, ತುಂಬಾ ದೊಡ್ಡ ಮಟ್ಟದಲ್ಲಿ ಇಂಟ್ರೊಡಕ್ಷನ್ಗಳು ಬೇಕಾಗಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಬಹುಶಃ ಹಿಜಾಬ್ನ ವಿವಾದ ಏನಿದೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಮ್ಮ ಕರಾವಳಿ ಭಾಗದಿಂದ ಹುಟ್ಟಿ ಇದೀಗ ರಾಜ್ಯದ ವಿವಿಧ ಕಾಲೇಜುಗಳಲ್ಲೂ ಕೂಡ ಈ ಹಿಜಾಬ್ ವಿವಾದವಾಗಿ ಅನೇಕ ವಿದ್ಯಾರ್ಥಿನಿಯರು ಮುಂದೆ ಬಂದಿದ್ದಾರೆ. ಇದು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ನಮ್ಗಳಿಗೆ ನಮ್ಮ ಹಕ್ಕನ್ನ ಕೊಡಿ ಅನ್ನುವಂಥದ್ದು. ಆದ್ರೆ ರಾಜ್ಯ ಸರ್ಕಾರ ಹೇಳುವಂತಹ ಪ್ರಕಾರ, ಜೊತೆಗೆ ಕಾಲೇಜಿನ ಆಡಳಿತ ಮಂಡಳಿ ಹೇಳುವಂತಹ ಪ್ರಕಾರ ಇದು ಸಮಾನತೆಯ ಜಾಗ, ಇಲ್ಲಿ ಸಮವಸ್ತ್ರ ಅತಿ ಪ್ರಮುಖವಾಗಿರುವಂತಹ ಸ್ಥಾನವನ್ನ ಪಡೆದುಕೊಳ್ಳುತ್ತೆ, ಇಲ್ಲಿ ಅಸಮಾನತೆ ಅನ್ನುವಂಥದ್ದು ಬೇಡ ಅನ್ನುವಂತಹ ವಿಚಾರದಲ್ಲಿ ಈಗಾಗಲೇ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು. ಹಾಗಾಗಿ ಅನೇಕ ಬೆಳವಣಿಗೆಗಳು ನಡೆದಿದೆ. ಕೊಡಗಿನಲ್ಲಿ ನಾವು ನೋಡಿರುವಂತಹ ವಿಚಾರಗಳು ಯಾವ ರೀತಿ ಕೇಸರಿ ಶಲ್ಯವನ್ನ ಹಾಕಿಕೊಂಡು ಬರ್ತಾ ಇದ್ರು ಯುವಕರು, ವಿದ್ಯಾರ್ಥಿಗಳು. ಅದೇ ರೀತಿ ನಿನ್ನೆಯ ದಿನವೂ ಕೂಡ ಉಡುಪಿಯಲ್ಲಿ ಪ್ರಾರಂಭವಾಗಿರುವಂತಹ ಘಟನೆ ಏನಿದೆ ಕುಂದಾಪುರದವರೆಗೂ ಕೂಡ ಬಂದು ತಲುಪಿದೆ. ಕುಂದಾಪುರದಲ್ಲೂ ಕೂಡ ವಿದ್ಯಾರ್ಥಿನಿಯರು ಹಿಜಾಬ್ ಅನ್ನ ಹಾಕಿಕೊಂಡು ಬಂದಾಗ ಪ್ರಾಂಶುಪಾಲರು ತಡೆದು ನಿಲ್ಲಿಸಿದಂತಹ ಘಟನೆ ಗೇಟ್ನ ಮುಂಭಾಗದಲ್ಲಿ. ತದನಂತರ ಇವತ್ತಿನ ಬೆಳವಣಿಗೆ ಎಲ್ಲಿ ತನಕ ಬಂದಿದೆ ಅಂತ ಹೇಳಿದ್ರೆ, ಕೇಸರಿ ಶಲ್ಯವೂ ಕೂಡ ಕಾಲೇಜಿನ ಆವರಣವನ್ನ, ವಿದ್ಯಾದೇಗುಲವನ್ನ ಪ್ರವೇಶಿಸಿದೆ ಅನ್ನುವಂಥದ್ದು. ಇದು ಸದ್ಯದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಈ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಒಂದ್ ಕಡೆ ಹಿಜಾಬ್, ಇನ್ನೊಂದ್ ಕಡೆ ಕೇಸರಿ ಶಲ್ಯ, ಎರಡರ ನಡುವೆ ಕೂಡ ವಾರ ಆಗ್ತಾ ಇದೆ, ಸಮವಸ್ತ್ರ ಸಂಘರ್ಷ ನಡೀತಾ ಇದೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಇರುವಂತಹ ವಿದ್ಯಾರ್ಥಿನಿಯರು ಇನ್ನೊಂದು ಕಡೆ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನ ಹಾಕಿ ಕೇಸರಿ ಶಲ್ಯವನ್ನ ಹಾಕಿಕೊಂಡು ಬರ್ತಾ ಇರುವಂತಹ ವಿದ್ಯಾರ್ಥಿಗಳು. ಸದ್ಯ ಇದು ನಮ್ಮ ಕರಾವಳಿಯ ಭಾಗದ ಪರಿಸ್ಥಿತಿ, ಕಾಲೇಜುಗಳ ಪರಿಸ್ಥಿತಿ ಇರುವಂತದ್ದು ಈ ರೀತಿ. ಸದ್ಯದ ಪರಿಸ್ಥಿತಿ ಎಲ್ಲಿ ಆಟ ಪಾಠ ಎಲ್ಲವೂ ಕೂಡ ಇರಬೇಕು, ಆ ಒಂದು ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಇಂತಹ ಬಡಿದಾಟಕ್ಕೆ ನಿಂತಿದ್ದಾರೆ ಸಮವಸ್ತ್ರದ ವಿಚಾರದಲ್ಲಿ ಅಂತ ಬಂದಾಗ ತುಂಬಾ ದೊಡ್ಡ ಮಟ್ಟದ ಪ್ರಶ್ನೆ ಬರುತ್ತೆ. ಎಲ್ಲ ವಿಚಾರದ ಬಗ್ಗೆ ನಾನು ಮಾತಾಡ್ತೇನೆ. ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಬಿಫೋರ್ ದಟ್ ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ಕ್ವಿಕ್ ರಿಯಾಕ್ಷನ್ ನೋಡ್ಕೊಂಬನ್ನಿ. ರಾಷ್ಟ್ರ ಮಟ್ಟದಲ್ಲಿ ಕಿಡಿ ಹೊತ್ತಿಸಿ ತೀವ್ರ ಸ್ವರೂಪಕ್ಕೆ ತಿರುಗಿದ ಹಿಜಾಬ್ ವಿವಾದ. ಹಿಜಾಬ್ ಧರಿಸಿ ಬಂದವರಿಗೆ ಕಾಲೇಜು ಗೇಟು ಮುಚ್ಚಿದ ಪ್ರಾಂಶುಪಾಲರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾದ ಉಡುಪಿಯ ಹಿಜಾಬ್ ವಿವಾದ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಸದ್ಯ ಈ ವಿವಾದದ ಕಿಡಿ ಉಡುಪಿಯ 3 ಕಾಲೇಜುಗಳಿಗೆ ಹಬ್ಬಿದೆ. ಖಾಸಗಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಗುಂಪು ಕೇಸರಿ ಶಲ್ಯ ಧರಿಸಿ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿದ್ರೆ, ಕುಂದಾಪುರದ ಸರ್ಕಾರಿ ಕಾಲೇಜಿನಲ್ಲಿ ಹಿಜಾಬ್ ಧರಿಸಿ ಬಂದ ವಿದ್ಯಾರ್ಥಿನಿಯರನ್ನ ಪ್ರಾಂಶುಪಾಲರು ಗೇಟಿನಲ್ಲೇ ತಡೆದು ಹೊರಗೆ ಕಳಿಸಿದ್ದಾರೆ. ಕಳೆದ ಹಲವು ದಿನಗಳಿಂದ ಉಡುಪಿ ಜಿಲ್ಲೆಯಲ್ಲಿ ವಿವಾದದ ಕಿಡಿ ಹೊತ್ತಿಸಿದ ಹಿಜಾಬ್ ಪ್ರಕರಣ ಸದ್ಯ ಜ್ವಾಲಾಗ್ನಿಯಾಗಿ ಬದಲಾಗಿದೆ. ಉಡುಪಿಯ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಆರಂಭವಾದ ಹಿಜಾಬ್ ವಿವಾದ ಈಗ ಕುಂದಾಪುರದತ್ತ ಹೊರಳಿದ್ದು, ಕುಂದಾಪುರದ ಸರ್ಕಾರಿ ಕಾಲೇಜು ಮತ್ತು ಖಾಸಗಿ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ತೀವ್ರವಾಗಿದೆ. ಕುಂದಾಪುರದ ಸರ್ಕಾರಿ ಕಾಲೇಜಿನಲ್ಲಿ ನಿನ್ನೆ ವಿದ್ಯಾರ್ಥಿನಿಯರ ಒಂದು ತಂಡ ಹಿಜಾಬ್ ಧರಿಸಿದ್ರೆ, ಅದಕ್ಕೆ ಪ್ರತಿಯಾಗಿ ವಿದ್ಯಾರ್ಥಿಗಳ ಗುಂಪು ಕೇಸರಿ ಶಲ್ಯವನ್ನ ಧರಿಸಿತ್ತು. ಈ ಸಮರ ಇಂದೂ ಕೂಡ ಮುಂದುವರೆದಿದ್ದು, ಹಿಜಾಬ್ ಧರಿಸಿ ಬಂದ ವಿದ್ಯಾರ್ಥಿನಿಯರನ್ನ ಕಾಲೇಜು ಪ್ರಾಂಶುಪಾಲರು ಗೇಟಿನಲ್ಲೇ ತಡೆದು ನಿಲ್ಲಿಸಿದ ಘಟನೆ ಕೂಡ ನಡೆಯಿತು. ಸರ್ಕಾರದ ಆದೇಶದ ಪ್ರಕಾರ ಹಿಜಾಬ್ ಅಥವಾ ಕೇಸರಿ ಶಲ್ಯ ಧರಿಸಿದರೆ ಕಾಲೇಜು ಒಳಗೆ ಪ್ರವೇಶವಿರದ ಕಾರಣ ಪ್ರಾಂಶುಪಾಲರು ವಿದ್ಯಾರ್ಥಿನಿಯರನ್ನ ಕಾಲೇಜು ಗೇಟಿನ ಬಳಿ ತಡೆದು ನಿಲ್ಲಿಸಿದ್ದಾರೆ. ಸರ್ಕಾರದ ಆದೇಶದ ಪ್ರಕಾರ ಹಿಜಾಬ್ ಧರಿಸಿ ಕಾಲೇಜು ಆವರಣದೊಳಗೆ ಪ್ರವೇಶ ಇಲ್ಲ ಎಂಬುದಾಗಿ ಹೇಳಿದ್ದಾರೆ. ಈ ವೇಳೆ ವಿದ್ಯಾರ್ಥಿನಿಯರು ಮತ್ತು ಪ್ರಾಂಶುಪಾಲರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪ್ರಾಂಶುಪಾಲರ ವಿರುದ್ಧವೇ ವಿದ್ಯಾರ್ಥಿನಿಯರು ಏರು ಧ್ವನಿಯಲ್ಲಿ
ಹಿಜಾಬ್ ನಮ್ಮ ಧಾರ್ಮಿಕ ಹಕ್ಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನೇನು ಉತ್ತರ ಕೊಡ್ಲಿಕ್ಕೆ ಏನಿಲ್ಲ. ಈಗ ನಾನು ಒಂದೇನೆ ಹೇಳಿದ್ದೇನೆ, ಒಂದೇನೆ ಮಾತಾಡ್ತೀನಿ. ಶಾಸಕರು ನನಗೆ ಏನು ಹೇಳ್ತಾರೆ ಅದನ್ನು ನಾನು ಫಾಲೋ ಮಾಡ್ತೀನಿ. ನನಗೇನು ಸಂದಿಲ್ಲ, ಅದನ್ನು ಮಾತ್ರ ತಿಳ್ಕೊಳ್ಳಿ. ನಾನು ಸರ್ಕಾರದ ಆದೇಶ ಒಂದೊಂದು ಕಾಲೇಜ್ ನಾನು ಹೇಳ್ತಿದ್ದೆ, ಸರ್ಕಾರದ ಆದೇಶ ಒಂದೊಂದು ಕಾಲೇಜಿಗೆ ಒಂದೊಂದು ಮಾಡ್ಲಿಕ್ಕೆ ಆಗ್ತಿಲ್ಲ, ಒಂದೊಂದು ಕಾಲೇಜಿಗೆ ಒಂದೊಂದು ಮಾಡ್ಲಿಕ್ಕೆ ಆಗ್ತಾ. ಇಡೀ ರಾಜ್ಯದಲ್ಲಿ ಎಷ್ಟು ಸಲ 1200 ಕಾಲೇಜ್ ಇದೆ. 1200 ಕಾಲೇಜಿಗೆ ನಿಮ್ಮ ಕಾಲೇಜಿಗೆ 10 ಮಂದಿ, ನಿಮ್ಮ ಕಾಲೇಜಿಗೆ 10 ಮಂದಿ ಸಪರೇಟಾಗಿ ಹೇಳಲಿಕ್ಕೆ ಆಗ್ತದೆ. ಶಾಸಕರು ನನಗೆ ಜೈ ಶ್ರೀರಾಮ್ ಘೋಷಣೆ ಹಾಕಿ ಕೇಸರಿ ಶಾಲು ಧರಿಸಿ ಹಿಜಾಬ್ಗೆ ಸವಾಲು. ಕುಂದಾಪುರದ ಖಾಸಗಿ ಕಾಲೇಜಿನಲ್ಲಿ ಹಿಜಾಬ್ ವಿರುದ್ಧ ಜೈ ಶ್ರೀರಾಮ್ ಘೋಷಣೆ ಮೊಳಗಿದೆ. ಕುಂದಾಪುರದ ಬಂಡಾಕಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಗುಂಪು ಕೇಸರಿ ಶಲ್ಯ ಧರಿಸಿ ಕಾಲೇಜಿನೊಳಗೆ ಪ್ರವೇಶ ಮಾಡಿದೆ. ಈ ವೇಳೆ ವಿದ್ಯಾರ್ಥಿಗಳ ಗುಂಪು ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿದೆ. ಹಿಜಾಬ್ಗಾಗಿ ಪಟ್ಟು ಹಿಡಿದ ವಿದ್ಯಾರ್ಥಿನಿಯರಿಗೆ ಸೆಡ್ಡು ಹೊಡೆಯಲು ವಿದ್ಯಾರ್ಥಿಗಳ ಗುಂಪು ಈ ಕೇಸರಿ ಶಾಲು ಅಭಿಯಾನವನ್ನ ಮಾಡಿದೆ. ಇನ್ನು ಹಿಜಾಬ್ ವಿವಾದ ತೀವ್ರಗೊಳ್ತಾ ಇರುವ ಹಿನ್ನೆಲೆ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಅಂಗಾರ ಉಡುಪಿ ಜಿಲ್ಲಾಡಳಿತದ ಅಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿದ್ದಾರೆ. ಕಾಲೇಜಿನೊಳಗೆ ಯಾವುದೇ ಅನ್ಯ ವಸ್ತ್ರಕ್ಕೆ ಅವಕಾಶ ಇಲ್ಲವಾಗಿರೋದ್ರಿಂದ ಈ ಬಗ್ಗೆ ಸಭೆಯನ್ನ ನಡೆಸಿ ತೀರ್ಮಾನ ಕೈಗೊಳ್ಳೋದಾಗಿ ಹೇಳಿದ್ದಾರೆ. ತಜ್ಞರ ಸಮಿತಿ ಈಗಾಗಲೇ ಹಿಜಾಬ್ ಪ್ರಕರಣ ಕುರಿತು ತನಿಖೆಯನ್ನ ಮಾಡ್ತಾ ಇದ್ದು, ಸರ್ಕಾರ ಶೀಘ್ರದಲ್ಲೇ ಅಂತಿಮ ನಿರ್ಧಾರ ಕೈಗೊಳ್ಳುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತದಲ್ಲಿ ನಾನು ಚರ್ಚೆಯನ್ನು ಮಾಡ್ತೇನೆ. ಚರ್ಚೆ ಮಾಡಿಕೊಂಡು ಒಂದು ನಾನು ಮಾಧ್ಯಮದ ಮೂಲಕ ಇಷ್ಟಪಡುವಂಥದ್ದು, ಒಂದೊಂದು ಶಾಲೆಗೆ ಒಂದೊಂದು ರೀತಿಯ ನಿಯಮವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇದೆಲ್ಲವೂ ಕೂಡ ಮಾಹಿತಿಯನ್ನು ತರಿಸಿಕೊಂಡು ಮಾತಾಡ್ತಾರೆ. ಮತ್ತೆ ಈ ಬಗ್ಗೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಲೇಜುಗಳಲ್ಲಿ ಸಮವಸ್ತ್ರ ಬಿಟ್ಟು ಬೇರೆ ಯಾವುದೇ ಧಾರ್ಮಿಕ ವಸ್ತ್ರಗಳಿಗೆ ಅವಕಾಶ ಇಲ್ಲ. ಈ ಬಗ್ಗೆ ಶಿಕ್ಷಣ ಸಚಿವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಶಾಲೆ ಕಾಲೇಜುಗಳಲ್ಲಿ ಮಕ್ಕಳು ಒಂದೇ ಸಮವಸ್ತ್ರ ಧರಿಸಿ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಅನ್ನೋದನ್ನ ಸಾರಬೇಕು. ಆದರೆ ಹಿಜಾಬ್ ವಿಚಾರವನ್ನ ಕೆಲವರು ಅನಗತ್ಯವಾಗಿ ಎಳೆದು ತಂದು ಭಾವೈಕ್ಯತೆಗೆ ಧಕ್ಕೆ ತಂದಿದ್ದಾರೆ. ಈ ವಿದ್ಯಾರ್ಥಿನಿಯರಿಗೆ ಕೆಲ ಮತೀಯ ಸಂಘಟನೆಗಳು ನೆರವಾಗುವ ಬಗ್ಗೆ ಮಾಹಿತಿ ಬಂದಿದೆ. ಈ ಬಗ್ಗೆ ಪೊಲೀಸರಿಗೆ ಕ್ರಮಕ್ಕೆ ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ. ಶಾಲೆ ಯೂನಿಫಾರ್ಮ್ ಕಡ್ಡಾಯ ಅಂತ ಹೇಳಿ ಈಗಾಗಲೇ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಹಸಿರು ಶಾಲನ್ನು ಕೇಸರಿ ಶಾಲನ್ನು ಧರಿಸಬಾರ್ದು, ಅದು ಕಡ್ಡಾಯ. ಶಾಲೆ ಮ್ಯಾನೇಜ್ಮೆಂಟ್ ಕಮಿಟಿ ಏನು ಹೇಳ್ತದೆ ಆ ರೀತಿ ನಡ್ಕೋಬೇಕು ಅಷ್ಟೇ. ಒಟ್ನಲ್ಲಿ ಮತೀಯ ಸಂಘಟನೆಗಳ ಮಧ್ಯಪ್ರವೇಶದಿಂದ ಹಿಜಾಬ್ ವಿವಾದ ಮತ್ತಷ್ಟು ಜಟಿಲವಾಗ್ತಿದ್ದು, ಇನ್ನು ಹಲವು ಕಾಲೇಜುಗಳಿಗೆ ಈ ವಿವಾದ ಕಿಚ್ಚು ಹಬ್ಬುವ ಸಾಧ್ಯತೆಗಳಿವೆ. ಜ್ಞಾನಾರ್ಜನೆಗಾಗಿ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳಿಗೆ ಈ ವಿವಾದ ಅಡ್ಡಿಯಾಗುವ ಮುನ್ನ ಸರ್ಕಾರ ಎಚ್ಚೆತ್ತು ಈ ವಿವಾದಕ್ಕೆ ಅಂತಿಮ ತೆರೆಯನ್ನ ಎಳಿಬೇಕಾಗಿದೆ. ಎಸ್, ಒಂದ್ ಕಡೆ ಹಿಜಾಬ್ ಇದು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು, ಫಂಡಮೆಂಟಲ್ ರೈಟ್ಸ್ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಎಸ್ ಹಿಜಾಬ್ ಧಾರ್ಮಿಕ ಹಕ್ಕು ಅಂತ ಹೇಳಿದ್ರೆ ಕೇಸರಿ ಶಲ್ಯವು ಕೂಡ ನಮ್ಗಳಿಗೆ ಧಾರ್ಮಿಕ ಹಕ್ಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಹಿಂದೂ ಯುವಕರು ಜೊತೆಗೆ ವಿದ್ಯಾರ್ಥಿಗಳು ಕೇಸರಿ ಶಲ್ಯವನ್ನ ಹಾಕಿಕೊಂಡು ಕುಂದಾಪುರದ ಕಾಲೇಜಿನಲ್ಲಿ ಬಂದಿರುವಂತಹ ತಾವೆಲ್ಲರೂ ಕೂಡ ಗಮನಿಸಿದ್ದಾರೆ. ಇದು ಸದ್ಯ ಕರಾವಳಿ ಭಾಗದಲ್ಲಿ ಹುಟ್ಟಿ ಇದೀಗ ದೇಶದಾದ್ಯಂತ, ರಾಷ್ಟ್ರದಾದ್ಯಂತ ಮತ್ತೆ ಕರಾವಳಿ ಭಾಗದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ವಿವಾದದ ಕಿಡಿ ಹೊತ್ತಿಸಿರುವಂತಹ ವಿಚಾರ. ಈ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಜೊತೆಗೆ ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನು ನೋಡ್ಕೊಂಡು ಬಂದ್ರೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನ ಮಾಡಬೇಕು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ ಈ ಒಂದು ವಿವಾದ ಎಲ್ಲಿ ಪ್ರಾರಂಭವಾಗಿತ್ತು? ಉಡುಪಿ ಕಾಲೇಜಿನಲ್ಲಿ ಪ್ರಾರಂಭವಾಗಿರುವಂತಹ ಒಂದು ವಿವಾದ
ಆ ಕಾಲೇಜಿನ ಉಪಾಧ್ಯಕ್ಷರು, ಕಾಲೇಜು ಅಭಿವೃದ್ಧಿ ಸಮಿತಿ ನಮ್ಮ ಜೊತೆ ಇದ್ದಾರೆ. ಯಶ್ಪಾಲ್ ಸುವರ್ಣ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಬಿಜೆಪಿ ಮುಖಂಡರು ರಹೀಂ ಉಚ್ಚಿಲ್ ಅವರು ನೇರವಾಗಿ ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ರಹೀಂ ಉಚ್ಚಿಲ್ ಅವರಿಗೆ. ನಮಸ್ತೆ ಸರ್. ನಮಸ್ತೆ 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 ಸರ್. ಅದೇ ರೀತಿ ನಮ್ಮ ಜೊತೆ ಸಂಶೋಧನಾ ವಿದ್ಯಾರ್ಥಿ ಮಹೇಶ್ ತುಪ್ಪೇಕಲ್ ಅವರು ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಮಹೇಶ್ ತುಪ್ಪೇಕಲ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಸರ್ಫರಾಜ್ ಗಂಗಾವತಿ, ರಾಜ್ಯ ಕಾರ್ಯದರ್ಶಿ, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ಫರಾಜ್ ಗಂಗಾವತಿ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಶಾಹಿದಾ ತಸ್ನೀಮ್ ಅವರಿದ್ದಾರೆ, ರಾಜ್ಯಾಧ್ಯಕ್ಷರು, ವಿಮೆನ್ ಇಂಡಿಯಾ ಮೂವ್ಮೆಂಟ್ ಕರ್ನಾಟಕ. ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್ ತಮಗೆ. ನಮಸ್ತೆ ಮೇಡಮ್. ಐವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಸದ್ಯ ಕರಾವಳಿ ಭಾಗದಲ್ಲಿ ಕಿಡಿ ಹೊತ್ತಿಸಿರುವಂತಹ ವಿಚಾರ, ಸದ್ಯದ ಪರಿಸ್ಥಿತಿಯಲ್ಲಿ ಜ್ವಾಲಾಗ್ನಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಸದ್ಯದ ಪರಿಸ್ಥಿತಿ. ನೇರವಾಗಿ ಮಾತಾಡಬೇಕು. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಯಶ್ಪಾಲ್ ಸುವರ್ಣ ಅವರ ಜೊತೆ ಹೋಗ್ತಾ ಇದ್ದೇನೆ. ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರು, ಉಡುಪಿಯಿಂದ ತಮ್ಮ ಕಾಲೇಜಿನ ಪ್ರಾರಂಭವಾಗಿರುವಂತಹ ವಿಚಾರ ಜೊತೆಗೆ ತಾವು ಇವತ್ತು ಎಲ್ಲಾ ವಾದ ವಿವಾದಗಳ ನಡುವೆ ಅನೇಕ ಬೆಳವಣಿಗೆಗಳು ಆಯ್ತು. ತದನಂತರ ಇವತ್ತು ಹೇಳಿರುವಂತಹ ವಿಚಾರ, ಕೇವಲ 5 ನಿಮಿಷ ಸಾಕು ಈ ಹಿಜಾಬ್ ವಿವಾದ ಅನ್ನುವಂಥದ್ದೇನಿದೆ ಇದನ್ನ ನಾವು ನಿಲ್ಲಿಸ್ತೀವಿ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಯಶ್ಪಾಲ್ ಸುವರ್ಣ ಅವರು ಹೇಳಿದ್ದಾರೆ. ಎಸ್ ಎನ್ ಫಸ್ಟ್ ರಿಯಾಕ್ಷನ್. ಖಂಡಿತವಾಗಿಯೂ ನೀವು ಹೇಳಿದಾಗೆ ಹಿಜಾಬ್ ವಿವಾದ ಅಂತ ಒಪ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಪ್ರತ್ಯೇಕವಾಗಿ ಕಾಲೇಜಿನ ಶಿಸ್ತಿನ ದೃಷ್ಟಿಯಲ್ಲಿ ಕಾಲೇಜಿನ ಆಡಳಿತ ಸಮಿತಿ ಇರ್ಬೋದು, ಸರ್ಕಾರ ಒಂದು ನಿಯಮ ಮಾಡಿ ಡ್ರೆಸ್ ಕೋಡ್, ಯೂನಿಫಾರ್ಮ್ ಅನ್ನು ಎಲ್ಲರೂ ಧರಿಸಬೇಕೆಂಬ ಸೂಚನೆ ಕೊಟ್ಟಿದೆ. ಈಗಾಗಲೇ 85 ಇಸ್ವಿಯಲ್ಲಿ ಪ್ರಾರಂಭಗೊಂಡ ಆ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಸಹಸ್ರ ಸಂಖ್ಯೆ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಪಡ್ಕೊಂಡು ಇವತ್ತು ದೇಶ ವಿದೇಶದಲ್ಲಿದ್ದಾರೆ. ಇವತ್ತಿನ ತನಕ ಯಾವುದೇ ರೀತಿಯ ಸಮಸ್ಯೆಗಳಾಗಲಿಲ್ಲ. ಮೊನ್ನೆ ತಾನೇ ಡಿಸೆಂಬರ್ 31ಕ್ಕೆ ಬೆಲೆ ಎಣಿಕೆ 7-8 ಜನ ವಿದ್ಯಾರ್ಥಿಗಳು ಹಿಜಾಬ್ ಧರಿಸ್ತಾರೆ ಅಂತ ಅವ್ರು ಹೇಳ್ತಾರೆ. ಅದು ಧರಿಸ್ಕೊಂಡು ಬಂದಾಗ ಕಾಲೇಜಿನ ಪ್ರಿನ್ಸಿಪಲ್ ಹೇಳಿದರೆ, ನಮ್ಮ ನಿಯಮಾವಳಿ ಪ್ರಕಾರ ಅದನ್ನು ಧರಿಸಲಿಕ್ಕಿಲ್ಲ, ನೀವು ಶಿಸ್ತಿನ ಉಲ್ಲಂಘನೆ ಮಾಡಿದರೆ ಅದರಿಂದಾಗಿ ನಿಮಗೆ ಕಾಲೇಜಿನ ಕ್ಲಾಸ್ ರೂಮ್ ಒಳಗೆ ಪ್ರವೇಶವನ್ನು ಕೊಡೋದಿಲ್ಲ ಅಂತ. ಅದರಿಂದಾಗಿ ನಾವು ಆಡಳಿತ ಮಂಡಳಿಯವರು ನಿರ್ಣಯ ಮಾಡಿದ್ದೇವೆ, ಅಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಎಲ್ಲ ವರ್ಗದ ಜನರಿದ್ದಾರೆ, ಬಡವರಿದ್ದಾರೆ, ಮಧ್ಯಮ ವರ್ಗದವರು, ಶ್ರೀಮಂತರಿದ್ದಾರೆ, ಯಾರಲ್ಲೇ ತಾರತಮ್ಯ ಆಗಬಾರ್ದು, ಎಲ್ಲರನ್ನು ಸಮಾನತೆಯಲ್ಲಿ ನೋಡಬೇಕೆಂಬ ಉದ್ದೇಶದಿಂದ ಕಾಲೇಜ್ನಲ್ಲಿ 1,000 ಮಿಕ್ಕಿದ ವಿದ್ಯಾರ್ಥಿಗಳಿದ್ದಾರೆ. ಅದು ನಗರ ಭಾಗದಲ್ಲಿದ್ದರೂ ಕೂಡ ಅಲ್ಲಿ ಬರುವಂಥ ವಿದ್ಯಾರ್ಥಿಗಳು ಗ್ರಾಮಾಂತರ ಭಾಗದವರು. ಇವತ್ತು 5 ಜಿಲ್ಲೆಯ ಇಲ್ಲಿರುವ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ. ಏಕೆಂದರೆ ಅಲ್ಲಿ ಸಿಗುವಂಥ ಗುಣಮಟ್ಟದ ಶಿಸ್ತುಬದ್ಧದ ಶಿಕ್ಷಣದಿಂದ ಆ ಕಾಲೇಜ್ ಅಷ್ಟು ಪ್ರಸಿದ್ಧ ಪಟ್ಟಿದೆ. ಇವತ್ತು ತಾವು ಆ ಕಾಲೇಜಿಗೆ ಭೇಟಿ ಕೊಟ್ಟಾಗ ಗೊತ್ತಾಗ್ತದೆ, ಇವತ್ತು ಸರ್ಕಾರಿ ಕಾಲೇಜ್ ಆಗಿದ್ರು ಕೂಡ ಇವತ್ತು ಖಾಸಗಿ ಕಾಲೇಜಿನ ಒಂದು ಕಂಪೇರ್ ಮಾಡುವಾಗ ಖಾಸಗಿ ಕಾಲೇಜಿನ ಒಂದು ಹೆಜ್ಜೆ ಮುಂದೆ ಉಂಟು ಅಂತ ಹೇಳ್ಲಿಕ್ಕೆ ನಾನು ಬಯಸ್ತೇನೆ. ಅದರಿಂದಾಗಿ ಈಗ ತಾವೆಲ್ಲರೂ ಹಿಜಾಬ್ ವಿವಾದ ಅಂತ ಹೇಳ್ತಾರಲ್ಲ, ಆ ವಿವಾದ ಅಂತ ನಾನು ಎಲ್ಲಿ ಒಪ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಆ ವಿದ್ಯಾರ್ಥಿಗಳು ಕಾಲೇಜಿನ ಶಿಸ್ತನ್ನು ಉಲ್ಲಂಘನೆ ಮಾಡಿ ಇವತ್ತು 6 ಜನ ವಿದ್ಯಾರ್ಥಿಗಳು, ಅಲ್ಲಿ 900 ವಿದ್ಯಾರ್ಥಿಗಳು ಬಾಕಿ ಉಳಿದವರ ಈ ಭವಿಷ್ಯಕ್ಕೆ ಕೊಳ್ಳಿಡುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಕೆಲವು ಜನ ಅದಕ್ಕೆ ಅವರಿಗೆ ಈ ಹಿಂದಿನಿಂದ ಅವರಿಗೆ ಸಪೋರ್ಟ್ ಮಾಡೋ, ಪ್ರೋಕ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಮತ್ತು ನಾನು ಈಗಾಗಲೇ ಹೇಳಿದಾಗೆ ಇಷ್ಟರ ತನಕ ನಾವು ಏನು ಮಾತಾಡಿದ್ದೇವೆ, ಒಂದು ಕಾಲೇಜಿನ ಅಭಿವೃದ್ಧಿ ಮಂಡಳಿಯ ಒಂದು ಉಪಾಧ್ಯಕ್ಷನಾಗಿದ್ದುಕೊಂಡು, ಯಾಕೆಂದರೆ ಕಾಲೇಜಿನಲ್ಲಿ ನಾವು ಎಲ್ಲರನ್ನು ಸಮಾನತೆಯಿಂದ ನೋಡ್ತಿದ್ದೇವೆ. ಇವತ್ತು ಯಾವುದು ಬಡವರು ಇರ್ಬೋದು, ಮಧ್ಯಮ ಇರ್ಬೋದು, ಜಾತಿ ಮತ ಭೇದವಿಲ್ಲದೆ ಇವತ್ತು ನಾವೆಲ್ಲರೂ ದಾನಿಗಳ ಸಹಕಾರದಿಂದ, ರಘುಪತಿ ಭಟ್ರ ಒಂದು ಅಧ್ಯಕ್ಷತೆಯಲ್ಲಿ ಆ ಭಾಗದ ಎಲ್ಲ ದಾನಿಗಳ ಸಹಕಾರದಿಂದ ಆ ಕಾಲೇಜಿನಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲದ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡುವಲ್ಲಿ ನಾವು ಯಶಸ್ವಿಯಾಗಿದೆ. ಅದರಿಂದಾಗಿ ನಮ್ಮ ಜವಾಬ್ದಾರಿ ಉಂಟು. ಕೇವಲ 6 ಜನ ವಿದ್ಯಾರ್ಥಿಗಳು 900 ಜನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಲ್ಲಿಡುವುದಕ್ಕೆ ತಡೆ ನೀಡಬೇಕಾದ್ರೆ ಖಂಡಿತವಾಗಿ ಈಗಾಗಲೇ ನಾವು ಬಹಳಷ್ಟು ತಾಳ್ಮೆಯಿಂದ ಆ ಒಂದು ಅವರಿಗೆ ತಿಳಿ ಹೇಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಸುಮಾರು 10 ಜನ ವಿದ್ಯಾರ್ಥಿಗಳ ಪೋಷಕರನ್ನು ಅವರ ಇರ್ಬೋದು ಪೋಷಕರ ಸಭೆ ಕರೆದು ಕೆಲವು ಜನ ಅದರಲ್ಲಿ ಒಪ್ಪಿಕೊಂಡು 4 ಜನ ಮಾತ್ರ ಬಾಕಿ ಉಳಿದಿದ್ದಾರೆ. ಅದರಿಂದಾಗಿ ಆ ವಿದ್ಯಾರ್ಥಿಗಳ ಉದ್ದೇಶ, ಅವರ ಹೆತ್ತವರ ಉದ್ದೇಶ ಏನಂದ್ರೆ ಅವರಿಗೆ ಶಿಕ್ಷಣದ ಬಗ್ಗೆ ಕಾಳಜಿಲ್ಲ, ವಿದ್ಯಾರ್ಥಿಗಳ ಬಗ್ಗೆ ಇನ್ನಿತರ ಕಾಳಜಿಲ್ಲ. ಅವರ ಉದ್ದೇಶಪೂರ್ವಕವಾಗಿ ಈ ಒಂದು ವಿವಾದ ಸೃಷ್ಟಿ ಮಾಡುವ ಮೂಲಕ ಒಂದು ಬಹಿರಂಗವಾಗಿ ಪ್ರಚಾರವನ್ನು ಪಡೆಯುವ ಒಂದು ಉದ್ದೇಶ ಅಂತ ಅವರದ್ದು ಕಾಣ್ತದೆ. ಆ ದೃಷ್ಟಿಯಲ್ಲಿ ಯಾವುದೇ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಸಮಾನತೆಯ ಕಾಯ್ದೆಗಳ ದೃಷ್ಟಿಯಲ್ಲಿ ಶಿಕ್ಷಣದಲ್ಲಿ ಯಾವುದಾದ್ರೆ ಕೊರತೆ ಇದ್ರೆ, ಅಲ್ಲಿ ಯಾವುದಾದ್ರೆ ವ್ಯತ್ಯಾಸಗಳಿದ್ರೆ ನಮ್ಮ ಗಮನಕ್ಕೆ ಇರ್ತದೆ, ನಾವು ಸರಿಪಡಿಸಿ. ಅದು ಬಿಟ್ಟು ಕಾಲೇಜಿನ ಶಿಸ್ತಿನ ದೃಷ್ಟಿಯಲ್ಲಿ ಸೂಚಿಸಿದ ಯೂನಿಫಾರ್ಮ್ ಅನ್ನು ಧರಿಸದೆ ಅವರದೇ ಆದ ಸಮವಸ್ತ್ರವನ್ನು ಧರಿಸಿ ಆ ರೀತಿ ಉಲ್ಲಂಘನೆ ಮಾಡಿದ್ರೆ ಖಂಡಿತವಾಗಿ ನಾವು ಅವಕಾಶ ಕೊಡುವುದಿಲ್ಲ. ಇವತ್ತಿನ ತನಕ ನಾವು ಅವರಿಗೆ ತಾಳ್ಮೆಯಿಂದ, ಮೊನ್ನೆ ಕೂಡ ರಘುಪತಿ ಭಟ್ ನೇತರ ಸಭೆ ಕರೆದು ಅವರ ಮನೆಯವರಿಗೆ ಹೇಳಿದ್ದೇವೆ. 3 ಜನ ವಿದ್ಯಾರ್ಥಿಗಳು ಒಪ್ಪಿಕೊಂಡು ನಾವು ಮನೆಯವರಿಗೆ ಹೇಳಿ ಒಪ್ತಾರೆ ಅಂತ ಹೇಳ್ತಾರೆ. ಅದರ ನಂತರ ರಘುಪತಿ ಭಟ್ ಅವರು ಇನ್ನೊಂದು ಹೆಜ್ಜೆ ಮುಂದಿಟ್ಕೊಂಡು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಾರ್ದು ದೃಷ್ಟಿಯಲ್ಲಿ ಆನ್ಲೈನ್ ಕ್ಲಾಸ್ ಕೊಡ್ತಾರೆ ಅಂತ ಕೂಡ ಅವರಿಗೆ ಒಂದು ವಿನಂತಿ ಮಾಡಿದ್ದಾರೆ. ಅದನ್ನು ಕೂಡ ಅವರು ಇಲ್ಲ ನಮಗೆ ನಮ್ಮ ಮತ್ತೆ ಇನ್ನೊಂದೇನೆಂದ್ರೆ ಶಾಲೆ ಎಂಬುದು ಯಾವುದೇ ಜಾತಿ ಮತ ಭೇದವಿಲ್ಲದೆ ಸಮಾನತೆ ಕಾಯ್ದೆ. ಇವರು ಯಾವುದೇ ಧಾರ್ಮಿಕ ಹಕ್ಕನ್ನು ಇವರು ಚಲಾಯಿಸಬೇಕು ಅದನ್ನು ನಾವು ಹೋರಾಟ ಮಾಡ್ತಾ ಇದ್ರೆ ಆ ವ್ಯಾಪ್ತಿಗೆ ಸೀಮಿತವಾಗಿ ಅವರು ಅದು ಹೋರಾಟ ಮಾಡಬೇಕು. ಇವತ್ತು ಈಗ ಬಹಳಷ್ಟು ಶಾಲಾ ಕಾಲೇಜುಗಳುಂಟು. ಇವತ್ತು
ನಮ್ಮ ಕರಾವಳಿ ಭಾಗದಲ್ಲಿ ಇವತ್ತು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ತುಂಬ ಉಂಟು. ಇವತ್ತು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಸಮಾನತೆಯನ್ನು ಕಾಯ್ದೆ. ಯಾಕಂದ್ರೆ ಅಜ್ಜರ್ಕಾಡ್ ಭಾಗದಲ್ಲಿ ಇದೇ 500 ಮೀಟರ್ ಭಾಗದಲ್ಲಿ ನಮ್ಮ ಹರಿಡೇಸ್ ಅಲ್ಲಿ ಸೇಂಟ್ ಸಿಲಿಸ್ ಕಾನ್ವೆಂಟ್ ಎಂಬ ಒಂದು ಪದವಿ ಪೂರ್ವ ಕಾಲೇಜ್ ಉಂಟು. ಅದು ಕೂಡ ಪ್ಯೂರ್ಲಿ ಗರ್ಲ್ಸ್ ಕಾಲೇಜ್ ಆಗಿತ್ತು. ಅಲ್ಲಿ ಕೂಡ ಹಿಜಾಬಿಗೆ ಅವಕಾಶ ಕೊಡ್ತಿಲ್ಲ. ಇದರಲ್ಲಿ ಇನ್ನೊಂದೇನಂದ್ರೆ ಈ ಕಾಲೇಜ್ ಪ್ಯೂರ್ಲಿ ಗರ್ಲ್ಸ್ ಕಾಲೇಜ್, ಯಾವ್ದು ಪುರುಷರಿಲ್ಲ. ಅದರಿಂದಾಗಿ ಇವರು ಈ ಸೃಷ್ಟಿ ಮಾಡ್ಲಿಕ್ಕೆ ಅಂತ ಬಂದೆ. ಮತ್ತೆ ಹೇಳ್ತಾರೆ ಅಲ್ಲಿ ಪುರುಷರು ಗಂಡಸರು ಟೀಚರ್. ಅದರ ಅರ್ಥ ಏನಂದ್ರೆ ನಾವು ಎತ್ತವರಿಗೆ ಯಾವ ರೀತಿ ಗೌರವ ಕೊಡ್ತೇವೆ, ನಂತರದ ಗೌರವ ನಾವು ನಮ್ಗೆ ಯಾರು ವಿದ್ಯಾ ಬೋಧನೆ ಮಾಡ್ತೇವೆ ಅವ್ರಿಗೆ ಕೊಡ್ತೇವೆ. ಅದರಿಂದಾಗಿ ಇವರಿಗೆ ಆ ರೀತಿಯ ಯಾವುದೇ ಭಾವನೆಗಳಿಲ್ಲದೆ ಇವರು ನೇರವಾಗಿ ಆ ಶಾಲೆಯ ವಾತಾವರಣವನ್ನು ಕೆಡಿಸ್ತಿದ್ದಾರೆ. ಇವತ್ತು ಇವರು 4 ಜನರಿಂದ 6 ಜನರಿಂದ ಇಡೀ ರಾಜ್ಯದ ಪರಿಸ್ಥಿತಿ ತಲ್ಲಣ ಮಾಡುವಂತ ಒಂದು ವ್ಯವಸ್ಥೆಗೆ ಇವರು ಕೈ ಹಾಕಿದೆ. ಅದರಿಂದಾಗಿ ಇವತ್ತು ಇಡೀ ರಾಜ್ಯದ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವಂತ ಕೆಲಸಕ್ಕೆ ಹಿಡಿದೆ. ಅದರಿಂದಾಗಿ ನಮ್ಮ ಒಂದು ನಿರ್ಣಯ ಏನು ಮಾಡಿದ್ದೇವೆ ಅಂದ್ರೆ 4 ಜನರಿಂದ ಇಡೀ 900 ಜನರ ಭವಿಷ್ಯ ಹಾಳಾಗಬಾರ್ದು. ಅದಕ್ಕೆ ನಾವು ಏನಾದರೂ ಒಂದು ದಿಟ್ಟವಾದ ಹೆಜ್ಜೆ ತಗೊಳ್ಬೇಕು. ಇಲ್ಲದಿದ್ರೆ ಬಾಕಿ ಉಳಿದ 900 ವಿದ್ಯಾರ್ಥಿಗಳು ಅವರ ಭವಿಷ್ಯಕ್ಕೆ ಸಮಸ್ಯೆ ಆಗ್ತದೆ. ಓಕೆ, ಸಮವಸ್ತ್ರ ಧರಿಸಿ ಸಮಾನತೆಯನ್ನು ಬೋಧಿಸುವಂತಹ ಜಾಗದಲ್ಲಿ ಈ ಒಂದು ಅಸಮಾನತೆ ಸರಿ ಇಲ್ಲ ಅನ್ನುವಂತಹ ಮಾತುಗಳು, ಜೊತೆಗೆ ಹಿಜಾಬ್ ವಿವಾದ ಅನ್ನುವಂಥ ನಾವು ಏನ್ ಹೇಳ್ತಾ ಇದ್ದು ವಿವಾದವೇ ಅಲ್ಲ ಅನ್ನುವಂತಹ ವಿಚಾರವನ್ನ ತಾವು ಹೇಳ್ತಾ ಇರುವಂತಹ, ಜೊತೆಗೆ ತಾವು ಹೇಳ್ತಾ ಇರುವಂತಹ ಇವತ್ತು ತಾವು ಹೇಳಿರುವಂತಹ ಹೇಳಿಕೆಗಳು ಕೇವಲ 5 ನಿಮಿಷ ಸಾಕು ಈ ವಿವಾದವನ್ನ ನಾವು ಬಗೆಹರಿಸ್ತೇವೆ, ಏನ್ ಕತೆ ನೋಡಿ. ನಾನೊಂದು ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷನಾಗಿ ಇದ್ದುಕೊಂಡು ನಾವು ತಾಳ್ಮೆಯಿಂದ, ಯಾಕೆಂದರೆ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿ ಗೊಂದಲ ಆಗಬಾರ್ದು, ಯಾರು ಮಾಡಿದ್ರು ಕೂಡ ವಿದ್ಯಾರ್ಥಿಗಳು ಅದನ್ನು ಸರಿಪಡಿಸುವಂತೆ ಕೆಲಸವೇ ಮಾಡಿದೆ. ಆದರೆ ಒಂದು ಹಂತ ತನಕ ಎಲ್ಲರಿಗೆ ತಾಳ್ಮೆ ಇರ್ತದೆ. ಇವತ್ತು ಆ ಕಾಲೇಜ್ ಮಾತ್ರ ಅಲ್ಲ, ಇಡೀ ನಮ್ಮ ಕರಾವಳಿ ಭಾಗದ ಎಲ್ಲ ಶಾಲಾ ಕಾಲೇಜುಗಳ ವಾತಾವರಣವನ್ನು ಹಾಳು ಮಾಡುವಂತೆ ಕೆಲಸ ಮಾಡಿದ್ದಾರೆ. ಅದರ ಅರ್ಥ ಏನಂದ್ರೆ ಇವತ್ತಿನ ಮಕ್ಕಳಿಗೆ ಸರಿಯಾದ ಒಂದು ಅಂದ್ರೆ ಶಿಕ್ಷಣ ಸರಿಯಾಗಿ ಸಿಗದಿದ್ರೆ ಅವರ ಭವಿಷ್ಯಕ್ಕೆ ಅದು ಸಮಸ್ಯೆ ಆಗ್ತದೆ. ಆ ದೃಷ್ಟಿಯಲ್ಲಿ 4 ಜನರನ್ನು ಸರಿ ಮಾಡಬೇಕಾ ಅಲ್ಲ 900 ಜನರ ಭವಿಷ್ಯ ಹಾಳು ಮಾಡಬೇಕೆಂಬ ಉದ್ದೇಶದಿಂದ ನಾವು ನೇರವಾಗಿ ಆ ಹೆಜ್ಜೆಯನ್ನು ತಗೊಳ್ಬೇಕೆಂಬ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೇವೆ. ಅದರಿಂದಾಗಿ ಇನ್ನು ಖಂಡಿತವಾಗಿ ಏನ್ ಮಾಡಬಹುದು ತಾವುಗಳು 5 ನಿಮಿಷದಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರ, ಈ ವಿವಾದವನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ 5 ನಿಮಿಷದಲ್ಲಿ ತಾವುಗಳು ತೆಗೆದುಕೊಳ್ಳಬೇಕಾಗಿರುವಂತಹ ಆ ನಿರ್ಧಾರ ಏನು? ಯಾಕಂದ್ರೆ 1.5 ತಿಂಗಳಿಂದ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 1.5 ತಿಂಗಳಿಂದ ಏನ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅವರನ್ನು ಕನ್ವಿನ್ಸ್ ಮಾಡಿ ಸಮಾನತೆಯನ್ನು ಕಾಯಬೇಕು, ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಭೇದ ಭಾವ ಬರಬಾರ್ದೆಂಬ ದೃಷ್ಟಿಯಲ್ಲಿ. ಯಾಕಂದ್ರೆ ನೀವು ಹೇಳ್ಬೋದು ಈಗ 4 ಜನ ವಿದ್ಯಾರ್ಥಿಗಳಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಸುಮಾರು 80 ಜನ ವಿದ್ಯಾರ್ಥಿಗಳು ಅದೇ ಸಮುದಾಯಕ್ಕೆ ಮುಸ್ಲಿಂ ಸಮುದಾಯ ಸೇರಿದ ವಿದ್ಯಾರ್ಥಿಗಳು ಕುಂದಾಪುರ ಮಾತಿಗೆ ಮತ್ತೆ ಬರ್ತೇನೆ. ಈ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಉಳಿದ 80 ಜನ ವಿದ್ಯಾರ್ಥಿಗಳು ಇವತ್ತು ಇತರ ವಿದ್ಯಾರ್ಥಿಗಳೊಟ್ಟಿಗೆ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಅವರಿಗೆ ಸಮಾನತೆ ಉಂಟು, ಎಲ್ಲ ರೀತಿಯಲ್ಲಿ ಅವರು ಸಹಕಾರ ಮಾಡ್ತಿದ್ದಾರೆ. ಅವರ ಮನೆಯವರು ಹೇಳ್ತಾರೆ ನಮ್ಗೆ ಯಾವುದು ವಿವಾದಕ್ಕೆ ನಾವು ಬರುದಿಲ್ಲ, ನಮ್ಗೆ ಇಲ್ಲಿ ಗೌರವಿತವಾಗಿ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಸ್ತುಬದ್ಧವಾದ ಗುಣಮಟ್ಟವಾದ ಶಿಕ್ಷಣ ಸಿಗ್ತಾ ಉಂಟು, ನಾವು ಅದರಲ್ಲಿ ಒಳ್ಳೆ ರೀತಿಯಲ್ಲಿ ಅವರಿಗೆ ಕಲಿಸ್ತಿದ್ದೇವೆ, ಅವರು ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಪಡಿತಿದ್ದಾರೆ, ನಾವು ನೆಮ್ಮದಿಯಾಗಿದ್ದೇವೆ, ಖಂಡಿತವಾಗಿ ನಾವು ಅವರೊಟ್ಟಿಗೆ ಸೇರ್ಕೊಳ್ಳೋದನ್ನ ಮಾತಾಡ್ಬಂದೆ. ಅದರ ಅರ್ಥ ಈ 4 ಜನ ಸೃಷ್ಟಿ ಮಾಡಿದ್ರು ಅಂತ ಆಯ್ತಲ್ಲ. ಅದರಿಂದಾಗಿ ನಾವು ಇನ್ನೂ ಕೂಡ ಇದನ್ನು ಮುಂದುವರಿಸಿದ್ದೇವೆ, ಉಳಿದ ಮಕ್ಕಳ ಭವಿಷ್ಯ ಹಾಳಾಗ್ತದೆ. ಅದರಿಂದಾಗಿ ನಾವು ನೇರವಾಗಿ ಒಂದು ದಿಟ್ಟ ಹೆಜ್ಜೆಯನ್ನು ನಾವು ತಗೊಳ್ತೇವೆ. ಯಾವ್ದು ತಗೊಳ್ತೇವೆ ಅಂತ ಈ ಮಾಧ್ಯಮದ ಮುಂದೆ ನಮಗೆ ಪ್ರಚಾರ ಬೇಡ, 900 ಜನ ಮಕ್ಕಳ ಭವಿಷ್ಯ ಮುಖ್ಯ ಅಷ್ಟೇ. ಓಕೆ, 5 ನಿಮಿಷದಲ್ಲಿ ತೆಗೆದುಕೊಂಡಿರುವ ಆ ದಿಟ್ಟ ನಿರ್ಧಾರ ಏನು ಅನ್ನುವಂತಹ ಪ್ರಶ್ನೆಗಳ ನಡುವೆ ನಾನು ನೇರವಾಗಿ ತಸ್ನಿಮ್ ಅವರಿಗೆ ಹೋಗ್ತೇನೆ. ಮಹಿಳೆಯರ ವಿಚಾರ, ಧಾರ್ಮಿಕ ಸ್ವತಂತ್ರದ ಹಕ್ಕು, ಎಸ್ ನಮ್ಮ ಧರ್ಮ ಈ ರೀತಿ ಹೇಳುತ್ತೆ, ಹಾಗಾಗಿ ಇದನ್ನ ಬಿಟ್ಟುಕೊಡೋದ್ರಲ್ಲಿ ಮಾತೇ ಇಲ್ಲ ಅನ್ನುವಂತಹ ವಿಚಾರ. ಫಸ್ಟ್ ರಿಯಾಕ್ಷನ್ ಮೇಡಮ್. ಎಸ್, ಧಾರ್ಮಿಕವಾಗಿ ಮಹಿಳೆಯರಿಗೆ ಶಿರವಸ್ತ್ರ ಧರಿಸುವುದು ಕಡ್ಡಾಯ. ಅದಕ್ಕಿಂತಲೂ ಮಿಗಿಲಾಗಿ ನಮಗೆ ಸಂವಿಧಾನ ಕೊಟ್ಟಂತಹ ಹಕ್ಕು ಇದೆ. ಆ ಹಕ್ಕನ್ನು ಈಗ ವಿದ್ಯಾರ್ಥಿನಿಯರು ಕೇಳ್ತಾ ಇದ್ದಾರೆ. ಆದ್ರಿಂದ ಆ ಹಕ್ಕನ್ನು ಇದಕ್ಕೆ ಮೊದಲು ಕೇಳಿದ್ದಾರಾ ಇಲ್ವೋ, ಇದಕ್ಕೆ ಮೊದಲು ಹಾಕಿದ್ದಾರಾ ಇಲ್ವೋ, ಅದೆಲ್ಲ ಪ್ರಶ್ನೆ. ಸಂವಿಧಾನ ಯಾವಾಗ ಹಕ್ಕು ಕೊಟ್ಟಿದೆ ಅದು ಈಗ ಕೇಳಿದ್ರೆ ಕೊಡಬಾರ್ದು ಅಂತ ಇದೆಯಾ? ಇವಾಗ ಕೇಳಿದ್ರು ಕೊಡ್ಬೋದು, ಮುಂದೆ ಕೇಳಿದ್ರು ಕೊಡ್ಬೋದಾಗಿತ್ತು, ಇನ್ನು ಯಾವಾಗ ಕೇಳಿದ್ರು ಅದು ಕೊಡ್ಲೇಬೇಕು. ಮತ್ತು ಇವರು ಹೇಳಿದಾಗೆ ನಾನು ಅದಕ್ಕೆ ಅಭಿನಂದಿಸ್ತೇನೆ. 5 ನಿಮಿಷದಲ್ಲಿ ಇವರಿಗೆ ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಇರುವಂತದ್ದೇ ಸಣ್ಣ ವಿಚಾರ ಅದು. ಅವರಿಗೆ ಆ ಸಂವಿಧಾನದ ಬದ್ಧವಾದ ಹಕ್ಕನ್ನು ಅವರಿಗೆ ಬಿಟ್ಟು ಕೊಟ್ರೆ ಖಂಡಿತವಾಗಿ ಅದು ಇಷ್ಟು ವಿವಾದ ಆಗುವ ಕಾರಣವೇ ಇಲ್ಲ, ಅದು ವಿವಾದವೇ ಅಲ್ಲ. ಅವರು ಹೇಳಿದ್ದಕ್ಕೆ ನಾನು ಸಪೋರ್ಟ್ ಮಾಡ್ತೇನೆ, ವಿವಾದವೇ ಅಲ್ಲ ಅದು. 5 ನಿಮಿಷದಲ್ಲಿ ಮಾತಾಡಿ ಮುಗಿಸುವಂತಹ ಒಂದು ಸಾಂವಿಧಾನಿಕ ಹಕ್ಕನ್ನು ಅದನ್ನು ಅನುವು ಮಾಡಿಕೊಡುವಂತಹ ಅಷ್ಟೇ ಸಣ್ಣ ವಿಚಾರ, ಅದನ್ನು ಈಗ ದೊಡ್ಡ ರದ್ದಾಂತ ಮಾಡ್ತಾ ಇದ್ದಾರೆ. ಇದು ರದ್ದಾಂತ ಮಾಡುವುದಕ್ಕೆ ಏನು ಇವರಿಗೆ ರೀಸನ್ ಇಲ್ಲ. ಇದು ಅವರು ಸ್ಕಾಫ್ ಹಾಕಿದ್, ನಾನು ಇಲ್ಲಿ ಸ್ಕಾಫ್ ಹಾಕಿ ಬಂದಿದ್ದೇನೆ, ಯಾರಿಗಾದ್ರೂ ಏನಾದ್ರೂ ತೊಂದರೆ ಆಗಿದೆ? ಯಾರಿಗಾದ್ರೂ ಹೇಳಿ, ನಿಮ್ ಪ್ಯಾನಲಿಸ್ಟ್ ಯಾರಿಗಾದ್ರೂ ತೊಂದರೆ ಆಗಿದೆ? ಹೌದು ಹೌದು, ಇದೇ ಸ್ಕಾಫ್, ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಸ್ಕೂಲಲ್ಲೂ ಕೂಡ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ. ಇದು ಶಾಲೆ ಕಾಲೇಜಿಗೆ ಬಂದದಲ್ಲ, ನಾನು ಹೇಳ್ತಾ ಇರುವುದು ಇದರಿಂದ ಯಾರಿಗೂ ಯಾವುದೇ ತೊಂದರೆ ಇಲ್ಲ. ಅಲ್ಲಿ ಕ್ಲಾಸಿನ ವಿದ್ಯಾರ್ಥಿಗಳು ಯಾವುದೇ ತೊಂದರೆ ಆಗುದಿಲ್ಲ.
ಆಗುದಿಲ್ಲ ಇದರಲ್ಲಿ. ಇದು ಬಹುಶಃ ಇಲ್ಲಿ ಸಮಾನತೆ ಅನ್ನೋ ವಿಚಾರ ಬರಲ್ಲ. ಇಲ್ಲಿ ನಾನೇ ಡಿಫ್ರೆನ್ಶಿಯೇಟ್ ಮಾಡಿದ್ದೇನೆ ತಮ್ಗಳನ್ನ, ಈಗಾಗಲೇ ವಿಂಡೋಗಳನ್ನ ಹಾಕಿದ್ದೇನೆ, ತದನಂತರ ತಮ್ಮ ಡೆಸಿಗ್ನೇಷನ್ ಗಳನ್ನ ಕೊಟ್ಟಿದ್ದೇನೆ. ನಾನು ತಾವೊಂದು ವಕ್ತಾರರಾಗಿ ಬಂದಿದ್ದಾರೆ, ಅವರುಗಳು ಕೂಡ ಒಂದು ವಕ್ತಾರರಾಗಿ ಬಂದಿದ್ದಾರೆ. ಸೊ ಡಿಫ್ರೆನ್ಶಿಯೇಟ್ ಇದೆ ಇಲ್ಲಿ. ಅದೇ ಕಾಲೇಜ್ ಅಂತ ಬಂದಾಗ ಅಲ್ಲಿ ಸಮಾನತೆಯನ್ನು ಬೋಧಿಸುವಂತಹ ಜಾಗ, ಅಲ್ಲಿ ಸಮವಸ್ತ್ರ ಪ್ರಮುಖವಾಗಿರುವಂತಹ ಸ್ಥಾನಮಾನವನ್ನ ಪಡೆಯುತ್ತೆ. ಅಲ್ಲಿ ಡಿವೈಡ್ ಅಂಡ್ ರೂಲ್ ಸರಿ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಸಮಾನತೆ ಎಲ್ಲಿ ಬರ್ಬೇಕಾಗಿರೋದು? ಖಾಲಿ ಬರೀ ಡ್ರೆಸ್ ಅಲ್ಲ, ನಮ್ಮ ಮನಸ್ಸಿಂದ ಉದಯಿಸಿ ಬರ್ಬೇಕು. ಸಮಾನತೆ ಎನ್ನುವುದು ಇಲ್ಲಿಂದ ಬರ್ಬೇಕು, ಮನಸ್ಸಿನಿಂದ ಉದಯಿಸಿ ಬರ್ಬೇಕದು. ಎಲ್ರೂ ಸಮಾನರು, ಇಲ್ಲಿ ಎಲ್ರಿಗೂ ಸಂವಿಧಾನಬದ್ಧ ಹಕ್ಕಿದೆ, ಅವರಿಗೂ ಅವರ ಹಕ್ಕನ್ನು ಕೊಡಬೇಕು ಎನ್ನುವಂತ ನಿರ್ಧಾರ ಎಲ್ಲಿಂದ ಬರ್ಬೇಕು? ಅದು ಸಮಾನತೆ. ಆ ಸಮಾನತೆ ಅಂತ ಹೇಳುವಾಗ ಅದು ಬರ್ತದೆ ಅಲ್ಲಿ. ಮತ್ತು ಯೂನಿಫಾರ್ಮ್ ಇಲ್ಲಿ ಸರ್ಕಾರ ಮಾಡಿರುವಂತಹ ಪ್ರೋಟೋಕಾಲ್ ಇದೆಯಲ್ಲ, ಈ 21-22 ಪ್ರೋಟೋಕಾಲ್, ಅದರಲ್ಲಿ ಯೂನಿಫಾರ್ಮ್ ಇದ್ದು ವಿಚಾರ ಇದೆಯಾ? ಯೂನಿಫಾರ್ಮ್ ಇಲ್ಲ ಅಲ್ಲಿ, ಕಡ್ಡಾಯ ಇಲ್ಲ, ಯೂನಿಫಾರ್ಮೇ ಇಲ್ಲ. ಯೂನಿಫಾರ್ಮ್ ಎನ್ನುವಂತ ವಿಚಾರ ಅಲ್ಲಿ ಮಾಡಬಾರ್ದು ಅಂತ ಇರೋದು ಪ್ರೋಟೋಕಾಲ್ ಅಲ್ಲಿ. ಹಾಗೆ ಒಂದು ವೇಳೆ ಯೂನಿಫಾರ್ಮ್ ಮಾಡಿದ್ರೆ ಅಲ್ಲಿಯ ಮ್ಯಾನೇಜ್ಮೆಂಟ್ಗೆ, ಸ್ಕೂಲ್ ಯಾರಿದ್ದಾರೆ ಪ್ರಿನ್ಸಿಪಲ್ ಅವರಿಗೆ ಮೇಲೆ ಆಕ್ಷನ್ ತೆಗಿಬೇಕು ಅಂತಿದೆ. ಏನ್ ಆಕ್ಷನ್ ತಗೊಂಡಿದ್ದಾರೆ? ಈಗ ಅಲ್ಲಿ ಯೂನಿಫಾರ್ಮ್ ಇದೆ ಅಲ್ಲ, ಏನ್ ಆಕ್ಷನ್ ತಗೊಂಡಿದ್ದಾರೆ? ಮತ್ತೆ ಇನ್ನೊಂದು ವಿಚಾರ, ಹಿಜಾಬ್ ಅಂತ ಹೇಳಿದ್ರೆ ಅಲ್ಲಿ ಸಮವಸ್ತ್ರ, ಈಗ ಆಲ್ರೆಡಿ ಸಮವಸ್ತ್ರ ಇದೆ. ಅದೇ ಸಮವಸ್ತ್ರದ ಶಾಲ್ ಅನ್ನು ಎದುರಿಗೆ ಹಾಕಿದ್ರೆ ಸರಿ, ಅದು ಸ್ವಲ್ಪ ತಲೆಗೆ ಹಾಕಿದ್ರೆ ತಪ್ಪು. ಹಾಗೆ ಹೇಗೆ ನಿರ್ಧಾರ ಮಾಡ್ಲಿಕ್ಕೆ ಆಗ್ತದೆ? ಅದು ಅವರಿಗೆ ಸಂವಿಧಾನ ಕೊಟ್ಟ ಹಕ್ಕು, ಆ ಹಕ್ಕನ್ನು ಅವ್ರು ಕೇಳ್ತಾರೆ. ಅದೇ ಕಲರ್ ಶಾಲ್ ಹಾಕ್ಬೋದು, ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ. ಓಕೆ, ಏನ್ ಶಾಲ್ ಹಾಕ್ತಾರೆ ಹೆಣ್ಮಕ್ಳು ಅದನ್ನೇ ಮುಖಕ್ಕೆ ತಲೆಗೆ ಹಾಕುವಂತದ್ದು. ಓಕೆ ಓಕೆ ಓಕೆ, ಎಸ್, ಅದೇ ರೀತಿ. ಜೊತೆಗೆ ರಹೀಂ ಉಚ್ಚಿಲ್ ಅವರು, ನಾನು ನೇರವಾಗಿ ರಹೀಂ ಉಚ್ಚಿಲ್ ಅವ್ರ ಜೊತೆ ಹೋಗ್ತೀನಿ. ರಹೀಂ ಉಚ್ಚಿಲ್ ಅವರು ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದ್ದೀರಾ? ನಮಸ್ತೆ. ಧ್ವನಿ ಕೇಳ್ತಾ ಇದ್ದೀರಾ? ಹೌದೌದು ನಿತಿನ್ ಅವರೇ, ನಾನು ಹೇಳುವುದಾದ್ರೆ ಏನಂತ, ಹಿಜಾಬ್ ಅನ್ನುವಂಥದ್ದು ಅದು ನಮ್ಮ ಮುಸ್ಲಿಂ ಸಮಾಜಕ್ಕೆ ಒಂದು ಕಿರೀಟ ಇದ್ದ ಹಾಗೆ. ಆಮೇಲೆ ಏನು ಹಿಜಾಬ್ ಅನ್ನುವಂಥದ್ದಿದೆ ಅದು ನಮ್ಮ ಹಕ್ಕು ಕೂಡ ಹೌದು, ಅದನ್ನು ಪಾಲನೆ ಮಾಡಬೇಕಾಗಿರೋದು ಮುಸಲ್ಮಾನರ ಒಂದು ಕರ್ತವ್ಯವೂ ಹೌದು. ಅದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಗೌರವವನ್ನ ಕೊಟ್ಟುಕೊಂಡು ನಾನು ಹೇಳುವಂತದ್ದು, ಅದೇ ಹಿಜಾಬ್ ಅನ್ನ ಆ ಸ್ವಾತಂತ್ರ್ಯ ಪೂರ್ವಕವಾಗಿ ನಾವು ಪಡೆದುಕೊಳ್ಳಬೇಕಾದ್ರೆ ಅದಕ್ಕೊಂದು ವಿಧಾನವನ್ನ ಭಾರತದ ಸಂವಿಧಾನ ನಮಗೆ ಕೊಟ್ಟಿದೆ. ಏಕಾಏಕಿ ಜಗಳಕ್ಕೆ ನಿಂತು 1.5 ವರ್ಷ ನಾವು ಮಾಡದೆ ಇದ್ದವರು ಇವತ್ತು ಕೊಡಿ ಅಂತ ಕೇಳುವಂತದ್ದಲ್ಲ. ನಾನು ಹಿಜಾಬ್ ಅನ್ನು ಗೌರವಿಸಿಕೊಂಡೆ ನಾನು ಹೇಳತಕ್ಕಂಥದ್ದು, ನೆನಪಿಟ್ಟುಕೊಳ್ಳಿ. ಈಗ ಒಂದು ಶಿಕ್ಷಣ ಸಂಸ್ಥೆ ಇದೆ, ಅದಕ್ಕೆ ಆಡಳಿತ ಮಂಡಳಿ ಇದೆ. ಇವರು ಕೇಳಿದ್ರು 5 ನಿಮಿಷದಲ್ಲಿ ಯಾಕೆ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. 1.5 ತಿಂಗಳಲ್ಲಿ ಆಡಳಿತ ಸಮಿತಿ ಈ 5 ಮಂದಿಯ ಬೇಡಿಕೆಗಳನ್ನು ಆಲಿಸಿದೆ, ಅವರ ಪೇರೆಂಟ್ಸ್ ಗಳ ವಾದವನ್ನು ಆಲಿಸಿದೆ, ಅದರ ಜೊತೆಯಲ್ಲಿ 900 ವಿದ್ಯಾರ್ಥಿಗಳ ಪೇರೆಂಟ್ಗಳ ವಾದವನ್ನು ಆಲಿಸಿದೆ. 900 ವಿದ್ಯಾರ್ಥಿಗಳ ವಾದವನ್ನು ಆಲಿಸಿದೆ, ಸುತ್ತಮುತ್ತಲಿನ ಜನರ ವಾದವನ್ನು ಆಲಿಸಿದೆ. ಇದರ ಬದಲಾಗಿ ಕೇಸರಿ ಹಾಕಿಕೊಂಡು ಬರ್ತಾ ಇದ್ದೇವೆ ಅಂತ ಹೇಳಿದವರ ವಾದವನ್ನು ಆಲಿಸಿದೆ. ಎಲ್ಲವನ್ನು ಆಲಿಸಿದ ನಂತರ ಒಂದು ಸ್ವತಂತ್ರವಾದಂತಹ ಒಂದು ಶಾಲಾಭಿವೃದ್ಧಿ ಸಮಿತಿ ಒಂದು ತೀರ್ಮಾನ ಮಾಡಿತ್ತು. ಏನಂತ ಹೇಳಿದ್ರೆ, ವಸ್ತು ಸಂಹಿತೆಯಲ್ಲಿ ಒಂದು ಸಮಿತಿ ರಚನೆಯಾಗಿ ಸರ್ಕಾರ ತೀರ್ಮಾನ ತೆಗೆಯುವ ತನಕ 1.5 ತಿಂಗಳು ನೀವು ಯಥಾಸ್ಥಿತಿಯಲ್ಲಿ ಬರೀ ಅಷ್ಟೇ ಹೇಳಿರೋದು ಹೊರತು ಹಿಜಾಬ್ ಅನ್ನು ವಿರೋಧಿಸಿ ಮಾತಾಡ್ಲಿಲ್ಲ. ಅದು ನೆನಪಲ್ಲಿ ಇಟ್ಟುಕೊಳ್ಬೇಕಾಗಿತ್ತು. ಆಮೇಲೆ ಅವರ ನಮ್ಮ ಸಹೋದರಿ ಹೇಳಿದ್ದು ಸರಿ. ಏನಂತ ಹೇಳಿದ್ರೆ, ನಿನ್ನೆಯ ತನಕ ಹಿಜಾಬ್ ಹಾಕಲೇ ಇಲ್ಲ ಅಂತ ಹೇಳಿ ಇಟ್ಕೊಳ್ಳುವ, ಇವತ್ತು ನನಗೆ ಹಿಜಾಬ್ ಬೇಕು ಅಂತ ಕೇಳೋದು ಕೂಡ ಅಪರಾಧ ಅಲ್ಲ. ನಿನ್ನೆವರೆಗೆ ನನಗೆ ಧರ್ಮದ ಬಗ್ಗೆ ಜ್ಞಾನ ಇರಲಿಲ್ಲ, ಇವತ್ತು ನನಗೆ ಧರ್ಮದ ಬಗ್ಗೆ ಅಭಿಮಾನ ಬಂದಿತ್ತಂತ ಹೇಳಿದ್ರೂ ತಪ್ಪಲ್ಲ. ಆದರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಕೇಳುವಂತ ಹಕ್ಕು ಇದೆ, ಅದನ್ನು ನೀವು ಕೇಳಿದ್ದೀರಿ. ಆದರೆ ಆ ಸಂಸ್ಥೆಯ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಬರೀ 4 ಮಂದಿಗೆ ಸೀಮಿತರಾದವರಲ್ಲ. ಅವರು 900 ಮಂದಿಗಳ ಮಾತನ್ನು ಕೇಳಿದ ನಂತರ ಒಂದು ತೀರ್ಮಾನ ಕೊಟ್ಟ ನಂತರ 1.5 ತಿಂಗಳು ನೀವು ಕಾಯಿರಿ ಅಷ್ಟೇ ಹೇಳಿರೋದು. ನೀವು ಹಿಜಾಬ್ ಹಾಕಬೇಡಿ ಅಂತ ಹೇಳಿಲ್ಲ. ಆ ನಂತರ ನೋಡಿ, ಈ 4 ಮಂದಿಯನ್ನು ನಾನು ಅಭಿನಂದಿಸ್ತೇನೆ. ಈ 4 ಮಂದಿ ಪ್ರಸ್ತಾಪವನ್ನು ಇಟ್ಟ ಕಾರಣ ಇವತ್ತೊಂದು ಸಮಿತಿ ರಚನೆ ಆಯಿತು. ಈ ಸಮಿತಿ ರಚನೆ ಆದ ಕಾರಣ ಮುಂದಿನ ಶೈಕ್ಷಣಿಕ ವರ್ಷದಿಂದ ಮುಸ್ಲಿಂ ವಿದ್ಯಾರ್ಥಿಗಳ ಹಕ್ಕುಗಳನ್ನು ಪಡೆದು ಬೇಡುವ, ಹೇಗೆ ಮಾಡುವ, ಇದಕ್ಕೆ ಈ ವಿದ್ಯಾರ್ಥಿಗಳು ಕಾರಣಕರ್ತರಾದರು. ಇದೆಲ್ಲ ಒಂದು ಒಳ್ಳೆ ಬೆಳವಣಿಗೆ. ಆದ್ರೆ ಅದರ ಜೊತೆಯಲ್ಲಿ ಈಗ ಇದೆಲ್ಲ ಕೇಳಿದ ನಂತರ ನನ್ನ ಮಗಳು ಹೇಳ್ತಾ ಇದ್ದಾಳೆ, ಅಪ್ಪ ನನಗೂ ಹಿಜಾಬ್ ಹಾಕಿಕೊಂಡು ಹೋಗಬೇಕು. ನಾನು ಅವಳಿಗೆ ಹೇಳಿದೆ, ನೀನು ಹೋಗುವಂತ ಕ್ರೈಸ್ತ ಶಿಕ್ಷಣ ಸಂಸ್ಥೆಯಲ್ಲಿ ಅದಕ್ಕೆ ಅವಕಾಶ ಇಲ್ಲ, ನಿನಗೆ ಹೋಗಬೇಕಂತ ಒಳ್ಳೆ ಭಾವನೆ ಬಂದಿದ್ದಕ್ಕೆ ಸಂತೋಷ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಿನ್ನ ಹಿಜಾಬ್ ಹಾಕಲಿಕ್ಕೆ ಅವಕಾಶ ಕೊಡುವಂತ ಮುಸ್ಲಿಂ ವಿದ್ಯಾಸಂಸ್ಥೆಗೆ ನಿನ್ನನ್ನು ನಾನು ಸೇರ್ಪಡೆ ಮಾಡ್ತೇನೆ. ಅದು ಬಿಟ್ಟು ನಾನು ಹೋಗಿ ನನ್ನ ಮಗಳು ಹೇಳಿದ್ಲು ಅಂತ ಹೇಳಿ ಅಲ್ಲಿ ಹೋಗಿ ಸಂವಿಧಾನ ಕೊಟ್ಟ ಅವಕಾಶ ನಾಳೆಯಿಂದಲೇ ಹಿಜಾಬ್ ಹಾಕಲಿಕ್ಕೆ ಬಿಡಿ ಅಂತ ಹೇಳಿ ನಾನು ಜಗಳ ಮಾಡುವಂತದ್ದಲ್ಲ.
ಪ್ರಜಾಪ್ರಭುತ್ವ ರಾಷ್ಟ್ರ ಹೇಗೆ ನಮ್ಮ ಇಸ್ಲಾಂ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಿಮ್ಮ ಹಕ್ಕನ್ನು ನೀವು ಕೇಳಿ, ಆ ಕೇಳುವ ಪ್ರಯತ್ನ ಮಾಡಿದ ನಂತರ ಅಲ್ಲಿ ಸಿಗದೇ ಇದ್ದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ, ಶಾಸಕಾಂಗ ವ್ಯವಸ್ಥೆ, ಅಲ್ಲಿಯ ಭಾರತ ದೇಶದ ಕಾನೂನು ಇದೆಲ್ಲವನ್ನ ಗೌರವಿಸ್ಲಿಕ್ಕೆ ಕೂಡ ಇಸ್ಲಾಂ ಹೇಳ್ತದೆ. ಭಾರತ ಶರಿಯತ್ ಆಧಾರಿತವಾದ ರಾಷ್ಟ್ರಗಳಲ್ಲ, ಫತ್ವಾ ಆಧಾರಿತವಾದ ರಾಷ್ಟ್ರ ಅಲ್ಲ. ಭಾರತ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಆಧಾರಿತವಾದ ರಾಷ್ಟ್ರ. ಆ ಸಂವಿಧಾನ ಇದ್ದಿದ್ದರಿಂದಲೇ ಹಿಜಾಬ್ ಬೇಕು ಅಂತ ಕೇಳುವಂತ ಅವಕಾಶವನ್ನು ಪವಿತ್ರವಾದ ಸಂವಿಧಾನ ನಮ್ಗೆ ಕೊಟ್ಟಿತ್ತು. ಅದನ್ನು ಬಳಸಿದ್ದಕ್ಕೆ ಅಭಿನಂದಿಸ್ತೇನೆ. ಆದರೆ ಅದಕ್ಕೋಸ್ಕರ ಒಂದು ಇಡೀ ವಾತಾವರಣವನ್ನು ಹದಗೆಡುವ ಹಾಗೆ ಮಾಡಿ ಈಗ ಅಲ್ಲಿ ಹೋದವನು, ಅಲ್ಲಿ ಕಣ್ಣಾರೆ ಕಂಡವನು, ನಾನು 70 ಹಾಕದಂತ ವಿದ್ಯಾರ್ಥಿಗಳ ಪೈಕಿ ಹಿಜಾಬ್ ಹಾಕದ 12 ಮಂದಿಗಳಲ್ಲಿ ನೇರವಾಗಿ ನಾನು ಮಾತಾಡಿದ್ದೇನೆ. ಅವರು ಹೇಳಿದ್ರು ನಮ್ಗೆ ಯಾವ ಸಮಸ್ಯೆಗಳು ಇಲ್ಲಿ ಇಲ್ಲ. ಅವರು ಈಗ ಕೇಳ್ತಾ ಇದ್ದಾರೆ, ಇದು ನಮಗೆ ಮುಜುಗರ ಆಗ್ತದೆ. ಆದ್ರೂ ಆ ಕೇಳಿದ್ದನ್ನು ಗೌರವಿಸಿಕೊಂಡ 4 ಮಂದಿಯಲ್ಲಿ ಹೇಳಿದೆ. ನೋಡಿ, ಆ ಶಾಲಾ ಸಮಿತಿಯವರು ಹೇಳುದು ಬರೀ 1.5 ತಿಂಗಳ ನೀವು ಯಥಾಸ್ಥಿತಿಯನ್ನು ಕಾಪಾಡಿ ಅಂತ ಹೇಳುದು. ಅದು ಸರ್ಕಾರದ ಆದೇಶ, ಇವರ ಆದೇಶ ಅಲ್ಲ. ಸರ್ಕಾರದ ಆದೇಶದ ಪ್ರತಿಯನ್ನು ನಾನು ನೋಡಿದ್ದೇನೆ. ಅದರಲ್ಲಿ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಮುಂದಿನ ಆದೇಶ ಬರುವ ತನಕ ಯಥಾಸ್ಥಿತಿಯಲ್ಲಿ ಕಾಪಾಡಿ. ಹಾಗೆ ಇದ್ದ ಮೇಲೆ ಇಲ್ಲ ನೀವು ಹಿಜಾಬ್ ಹಾಕಿ ಬನ್ನಿ ಅಂತ ಹೇಳಿದ್ರೆ ಯಶ್ವಂತ್ ಸುವರ್ಣ ಅವರ ಮೇಲೆ ಕೇಸ್ ಆಗ್ತದೆ, ರಘುಪತಿ ಭಟ್ ಅವರ ಮೇಲೆ ಕೇಸ್ ಆಗ್ತದೆ. ಯಾಕಂತ ಹೇಳಿದ್ರೆ ಸರ್ಕಾರ ಒಂದು ಕೊಟ್ಟಾಗ ಅದನ್ನು ಪಾಲನೆ ಮಾಡಬೇಕನ್ನುವಂಥದ್ದು ಇಸ್ಲಾಮಿನ ನಿಯಮ, ಒಬ್ಬ ಭಾರತೀಯರಾಗಿ ನಾವು ಅನುಸರಿಸಬೇಕಾದ ನಿಯಮ. ಇದರ ಹಿಂದೆ ಯಾರೋ 4 ಜನ ಕುಮ್ಮುಖನ್ನ ಕೊಟ್ಟು ನೀವು ಪ್ರತಿಭಟನೆ ಮಾಡಿ, ನಿಮ್ಮ ಹಿಂದೆ ನಾವಿದ್ದೇವೆ, ರಾಷ್ಟ್ರೀಯ ಮಾಧ್ಯಮಗಳು ಬರ್ತದೆ, ಈ ದೇಶದ ಚಿತ್ರಣವನ್ನು ಬದಲಾಯಿಸ್ತದೆ, ಇಲ್ಲಿ ಮುಸಲ್ಮಾನರು ಅಭದ್ರತೆ ಇದ್ದಾರೆ, ಮುಸಲ್ಮಾನರ ಹಕ್ಕನ್ನು ಕಾಯ್ತಾ ಇಲ್ಲ, ಇಂಥ ಸಂದೇಶ ವಿದೇಶಕ್ಕೆ ಕೊಟ್ಟು ನಮ್ಮ ದೇಶವನ್ನು ಅವಮಾನ ಮಾಡುವ ಮೂಲಕ ಏನು ಸಾಧಿಸಲಿಕ್ಕೆ ಆಗ್ತದೆ? ಏನು ಸಾಧಿಸಿದ ಹಾಗೆ ಆಗ್ತದೆ? ಅದರ ಬದಲಾಗಿ ನಮ್ಮ ಈ ಒಂದು ಪ್ರಶ್ನೆಯಿಂದಾಗಿ ಆಗುವುದಿದ್ರೆ, ಈಗ ಸರ್ಕಾರ ನಿಮ್ಮ ಮಾತನ್ನು ಕೇಳಿದೆ, ಸರ್ಕಾರ ಸಮಿತಿ ರಚನೆ ಮಾಡಿದೆ, ಸರ್ಕಾರ ನಾವು ನೀತಿ ಸಮಿತಿ ಮಾಡುವವರೆಗೆ ಕಾಯಿರಿ ಅಂತ ಹೇಳಿದೆ. ಇಷ್ಟಾದ ನಂತರ ಇವತ್ತೇ ಕೊಡಬೇಕು, ಕಬ್ಬನ್ನ ತುಂಡು ಮಾಡಿ ಇದನ್ನು ಜೋಡಿಸಿ ಕೊಡಿ ಅಂತ ಹೇಳಿ ಹಿಂದೆ ಯಾರೋ ಮಕ್ಕಳು ಅಳ್ತಾ ಇದ್ದ ಹಾಗೆ ನೀವು ಇವತ್ತೇ ಕೊಡಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಬೆಲೆ ಇಲ್ವಾ? ಸರ್ಕಾರದ ಆದೇಶಕ್ಕೆ ಬೆಲೆ ಇಲ್ವಾ? ಶಾಲಾಭಿವೃದ್ಧಿಗೆ ಬೆಲೆ ಇಲ್ವಾ? 900 ವಿದ್ಯಾರ್ಥಿಗಳಿಗೆ ಬೆಲೆ ಇಲ್ವಾ? ವಿಶ್ವದ ಇಷ್ಟು ದೊಡ್ಡ ದೊಡ್ಡ ವಿಶ್ವಾಸರು ಹೇಳುವುದಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ನಾನು, ನಿತಿನ್ ಅವರೇ. ಈಗ ಇವ್ರು ಹಿಜಾಬಿನ ವಿಷಯ ಮಾತಾಡ್ತಾರಲ್ಲ, ಬೆಳಿಗ್ಗೆ 9 ಗಂಟೆಗೆ ಬಂದವರು 5:30 ಗಂಟೆಗೆ ಅಲ್ಲಿಂದ ಹೋಗ್ತಾರೆ. ಇದರ ಮಧ್ಯದಲ್ಲಿ ನಮ್ಮದೊಂದು ಜುಹರ್ ನಮಾಜ್ ಅಂತ ಇರ್ತದೆ, ಅದು ಕಡ್ಡಾಯದಲ್ಲಿ ಒಂದು, ಮಧ್ಯಾಹ್ನದ ನಮಾಜ್ ಕಡ್ಡಾಯದಲ್ಲಿ ಒಂದು. ಇವರು ಹಿಜಾಬ್ ಕೇಳುವವರು ನಾವು ಶಾಲೆಗೆ ಹೋಗುದಿಲ್ಲ ಅಂತ ಹೇಳಬೇಕು. ನಮಾಜ್ ಅನ್ನು ಬಿಟ್ಟು ಯಾವ ಶಾಲೆ ಇಲ್ಲ, ಯಾವ ವಿದ್ಯಾಭ್ಯಾಸವೂ ಇಲ್ಲ, ಯಾವ ಧರ್ಮವೂ ಇಲ್ಲ. ನಾವು ನಮಾಜ್ ಬಿಟ್ಟು ಬೆಳಗಿನ 5 ತನಕ ನಾವು ಕಾಯುವುದು ಯಾಕೆ? ನಮ್ಮ ಇಸ್ಲಾಂ ಹೇಳಿದೆ ಅಂತ ಅವಕಾಶಗಳಿಲ್ಲದೆ ಮನೆಯಲ್ಲಿ ಬಂದಾಗ ಅದನ್ನು ಕಸರು ಮಾಡಿ ಅಂತ. ಹೀಗೆ ಇದ್ದಾಗ ಅಲ್ಲಿ ಇಷ್ಟು ಮಂದಿಯ ಮುಂದೆ ಒಂದು ಹಿಜಾಬ್ ಹಾಕುವಂತ ಅವಕಾಶಗಳು ಹೊರಗಿಂದ ಬರ್ತಾರೆ, ಒಳಗೆ ಬರ್ತಾರೆ. ಒಳಗೆ ಪಾಠ ಮಾಡುವಾಗ ಮಾತ್ರ ತೆಗೀರಿ, ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ಕಾಣ್ಲಿ ಅನ್ನತಕ್ಕಂಥ ಉದ್ದೇಶ. ಇನ್ನು ಇದನ್ನು ಪ್ರಶ್ನೆ ಮಾಡ್ತೀರಾ? ಮಾಡಿ, ಪ್ರಜಾಪ್ರಭುತ್ವ ಕೊಟ್ಟ ಅವಕಾಶ, ಅದಕ್ಕೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಮಾಡಬೇಕಲ್ಲ, ಅದಕ್ಕೆ ಒಂದು ರೀತಿ ನೀತಿ ಇದೆಯಲ್ಲ. ಇಡೀ ರಾಜ್ಯದ ವ್ಯವಸ್ಥೆಯನ್ನು ಹಾಳೆಗೆಡವಿ ಇತರ ವಿದ್ಯಾರ್ಥಿಗಳ ಮುಂದೆ ಒಂದು ಅವಮಾನ ಮಾಡುವ ರೀತಿಯಲ್ಲಿ ಈ ರೀತಿ ಮಾಡುವಂತದ್ದಾಗಾದ್ರೆ ಕಾನೂನು ಯಾಕೆ? ಸರ್ಕಾರ ಯಾಕೆ? ಸಂವಿಧಾನ ಯಾಕೆ? ಅವಕಾಶಗಳು ಕೊಟ್ಟಿದೆ ಅಂತ ಹೇಳಿದ್ರೆ ನಮ್ಮ ನೀತಿ ನಿಯಮ ಮೀರಿ ಮಾಡಬಾರ್ದಲ್ಲ? ಇದು ನಮ್ಮ ಪ್ರಶ್ನೆ. ಎಸ್ ಸರ್, ಥ್ಯಾಂಕ್ ಯು ರಹೀಮ್ ಉಚ್ಚಿಲರ್. ಫಸ್ಟ್ ರಿಯಾಕ್ಷನ್ ಎಸ್, ಅದೇ ರೀತಿ ನಾನು ನೇರವಾಗಿ ಎಸ್ ಸರ್ಫರಾಜ್ ಅವ್ರ ಜೊತೆ ಹೋಗ್ತಾ ಇದ್ದೇನೆ. ಫಸ್ಟ್ ರಿಯಾಕ್ಷನ್ ಸರ್ಫರಾಜ್, ತಾವು ಈ ಒಂದು ಹೋರಾಟದ ಮುಂಚೂಣಿಯನ್ನ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ತೆಗೆದುಕೊಂಡಿರುವಂತದ್ದು ಮೊದಲಿಂದ ಫ್ರಮ್ ದ ಫಸ್ಟ್ ಡೇ. ಎಸ್, ತಾವುಗಳು ಹೇಳಬೇಕು. ಫಸ್ಟ್ ರಿಯಾಕ್ಷನ್ ನೋಡಿ, ಮೊದಲನೇದಾಗಿ ಇದು ಹಿಜಾಬ್ ಎನ್ನುವಂಥದ್ದು ವಿವಾದ ಸೃಷ್ಟಿ ಮಾಡಿರುವಂಥದ್ದು. ವಿವಾದ ಯಾರು ಮಾಡಿರುವಂಥದ್ದು ಅನ್ನೋ ಪ್ರಶ್ನೆ ಬರುತ್ತೆ. ಇದು ಬಿಜೆಪಿ ಪ್ರಾಯೋಜಿತವಾದಂತಹ ಒಂದು ಸೃಷ್ಟಿ. ಯಾಕಂತ ಹೇಳಿದ್ರೆ ಈಗ ಮುಂದಿನ ಚುನಾವಣೆಗೆ ಅಜೆಂಡಾ ಇಲ್ಲ ಯಾವುದು ಕೂಡ. ಈ ಬಿಜೆಪಿ ಸರ್ಕಾರದ್ದು ಹಳೆಯ ಚಾಳಿ ಏನಂತ ಹೇಳಿದ್ರೆ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ ತಾರತಮ್ಯ ತರುವಂತದ್ದು, ಕೋಮು ಧ್ರುವೀಕರಣ ಮಾಡುವಂತದ್ದು, ಅದರಲ್ಲಿ ವೋಟ್ ಬ್ಯಾಂಕ್ ಮಾಡುವಂತದ್ದು. ಈಗ ಈ ಹಿಜಾಬ್ ವಿವಾದ ಬಂದ ಮೇಲೆ ಇಲ್ಲಿ ಏನ್ ಕಾಣ್ತಾ ಇದೆ ನಮ್ಗೆ? ಎಲ್ಲ ಕಡೆ ನೀವು ನೋಡ್ತಾ ಇದ್ದೀರಿ, ಒಂದು ಕಡೆ ಅಲ್ಲ ಈಗ ಹರಡ್ತಾ ಇರೋದು. ಫಸ್ಟ್ ಎಲ್ಲಿ ಬಂತು? ಉಡುಪಿಯಲ್ಲಿ. ಅದಕ್ಕಿಂತ 2 ವರ್ಷ ಮುಂಚೆ ನಾನು ಹೋಗ್ತೀನಿ, 2016ರಲ್ಲಿ ಈ ವಿವಾದ ಆಗಿತ್ತು ಮಂಗಳೂರಲ್ಲಿ. ತುಂಬಾ ಇಂಥ ವಿವಾದ ಯಾಕೆ ಬರ್ತಾ ಇದೆ? ಯಾಕೆ 2014ಕ್ಕಿಂತ ಮುಂಚೆ ಯಾಕೆ ಇಂಥ ವಿವಾದ ಇರಲಿಲ್ಲ? ಯಾಕೆ ದೇಶದ ಸಂವಿಧಾನದ ಅಡಿಯಲ್ಲಿ ಎಲ್ರಿಗೂ ಕೂಡ ಪ್ರೀತಿ, ವಿಶ್ವಾಸ, ನೆಮ್ಮದಿ ಎಲ್ಲವೂ ಕೂಡ ಇತ್ತು. ಯಾವಾಗಿಂದ ಈ ಒಂದು ಸರ್ಕಾರದ ಇಂತಹ ದಮನಕಾರಿ ನೀತಿಗಳು ಅಂದ್ರೆ ಒಂದು ಕೋಮಿ ಧ್ರುವೀಕರಣದ ನೀತಿಗಳು ಬರ್ತಾ ಇದ್ದಾವೆ, ಅದರ ಭಾಗವಾಗಿ ಇದು ಕೂಡ ಆಗ್ತಾ ಇರುವಂತದ್ದು. 31ನೇ ತಾರೀಕಿಗೆ ಅಲ್ಲಿ ವಿವಾದ ಆಗಿದ್ದಲ್ಲ, ಇದಕ್ಕಿಂತ ಮುಂಚೆಯಲ್ಲಿ ಪ್ರಾಂಶುಪಾಲರು ಕರೆದು ವಿದ್ಯಾರ್ಥಿನಿಯರಿಗೆ ಹೇಳಿದ್ರು, ನೀವು ಹಿಜಾಬ್ ಹಾಕಬಾರ್ದು, ಹಾಕದೆ ಏನು ಹೊಸದಾಗಿ ತರ್ತಾ ಇರೋದು. ಅದು ಹೊಸದಾಗಿ ಅಲ್ಲ, ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಅಲ್ಲಿ ಸೀನಿಯರ್ಸ್ ಇದ್ದವರಿಗೆ ನಾವು ಮಾತಾಡಿದ್ದೇವೆ,
ಅವರು ಹಿಜಾಬ್ ಹಾಕಿ ಬರ್ತಾ ಇದ್ರು ಕಾಲೇಜಿಗೆ, ಅವರು ಕೂಡ ನಾವು ಕಾನೂನು ಹೋರಾಟ ಏನು ಮಾಡ್ತಾ ಇದ್ದೀವಿ ಅದರಲ್ಲಿ ಅವರು ಕೂಡ ಇದ್ದಾರೆ, ಈಗ ಅವರು ಕೂಡ ಸಾಕ್ಷ್ಯ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಗಮನದಲ್ಲಿಟ್ಕೊಂಡು ಈ ರಾಜ್ಯದ ಜನತೆಗೆ ಒಂದು ಬರೆ ಮಾಚ್ತಾ ಇದ್ದೀವಿ ನಾವು. ಏನಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಸಿಸ್ಟರ್ಸ್ ಹೇಳಿದ್ರು, ಏನು ಮಾರ್ಗಸೂಚಿ ಇದೆ, ಆ ಮಾರ್ಗಸೂಚಿ ನೀವು ನಿಮ್ಮ ಚಾನೆಲ್ ಮುಂದ್ಗಡೆ ಇಟ್ಟು ಬಿಟ್ರೆ ಈ ವಿವಾದನೆ ಬಗೆಹರಿಬಿಡುತ್ತೆ. ಏನಂತ ಹೇಳಿದ್ರೆ, ಯಾರು ಆಯಾ ಕಾಲೇಜ್ಗಳಲ್ಲಿ ಆಡಳಿತ ಮಂಡಳಿಯವರಾಗಿರ್ಬೋದು, ಮಾರ್ಗಸೂಚಿ ಬಗ್ಗೆ ನಾನು ಮಾತಾಡಿದೆ ಇನ್ನು ಮುಂದಕ್ಕೆ. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಮಹೇಶ್ ತುಪ್ಪೇಕಲ್ಲು. ಎಸ್, ಕಳೆದ ಸಾಧಾರಣ ಒಂದು ತಿಂಗಳಿಂದ ಸಂವಿಧಾನದ ಹಿಂದೆ ಹೋಗಿ ಸಂವಿಧಾನದಲ್ಲಿ ನಮಗೆ ಕೊಟ್ಟ ಧಾರ್ಮಿಕ ಹಕ್ಕು ಎಂಬ ಒಂದು ಸುಳ್ಳು ಮಾಹಿತಿಯನ್ನು ಸ್ಪಷ್ಟವಾಗಿ ಜನತೆಯ ಮಧ್ಯೆ ತರ್ತಾ ಇದ್ದಾರೆ. ಸಂವಿಧಾನದಲ್ಲಿ ಇನ್ನೊಮ್ಮೆ ಓದ್ಕೊಳ್ಬೇಕು, ಯಾರು ನಿಮಗೆ ಸಂವಿಧಾನ ಹಕ್ಕು ಸಂವಿಧಾನಕ್ಕಂತ ಹೇಳ್ತಾರೆ, ದಯವಿಟ್ಟು ಅವರಿಗೆ ನಿಮ್ಗೆ ಎಲ್ಲಿ ಅವಕಾಶ ಉಂಟು, ನಿಮ್ಗೆ ಹಿಜಾಬ್ ಬಗ್ಗೆ ನಿಮ್ಗೆ ಸಂವಿಧಾನದ ಹಕ್ಕು ಅಂತ ಎಲ್ಲಿ ಹೇಳ್ತಾರೆ, ಎಲ್ಲಿ ಅವಕಾಶ ಉಂಟು ಅಲ್ಲಿ ದಯವಿಟ್ಟು ನೀವು ಇನ್ನೊಮ್ಮೆ ಓದ್ಕೊಳ್ಳಿ. ಆರ್ಟಿಕಲ್ 25ರಿಂದ 28 ತನಕ ಎಲ್ಲವನ್ನು 25, 26, 27, 28 ಸ್ಪಷ್ಟವಾಗಿ ಓದಿಕೊಳ್ಳಿ. 25ರಲ್ಲಿ ನಮ್ಮ ಸಂವಿಧಾನಬದ್ಧ ಹಕ್ಕುಗಳಲ್ಲಿ 2 ವಿಧಗಳುಂಟು. ಒಂದು ಅಬ್ಸಲ್ಯೂಟ್, ಇನ್ನೊಂದು ಕ್ವಾಲಿಫೈಡ್. ಧಾರ್ಮಿಕ ಹಕ್ಕು ನೀತಿ ನಿಯಮ ನಿಬಂಧನೆಗಳಿಗೆ ಒಳಪಟ್ಟಂತ ಪ್ರಾಕ್ಟೀಸ್ ಆಫ್ ರಿಲಿಜನ್, ಅದು ಯಾವ ಕಡೆಯಲ್ಲಿ ಯಾವ ರೀತಿ ಮಾಡಬೇಕೆಂಬ ನೀತಿ ನಿಯಮಗಳಿಗೆ ಒಳಪಟ್ಟುಂಟು. ಅಬ್ಸಲ್ಯೂಟ್ ರೈಟ್ ಅಲ್ಲ. ಆದ ಕಾರಣ ನಾನು ಇದಕ್ಕೆ ನಿಮ್ಗೆ ಒಂದು ದೃಷ್ಟಾಂತ ಕೊಡ್ತೇನೆ. ಕೇರಳದಲ್ಲಿ ಪೊಲೀಸ್ ಕೆಡೆಟ್ ಸಮಥಿಂಗ್ ಕೋರ್ಸ್ ಅಲ್ಲಿ ವಿಷಯಾಂತರ ಆಗುತ್ತೆ. ಇದು ಪೊಲೀಸ್ ಗೆಜೆಟ್ ವಿಚಾರ, ಅದು ಬೇರೆದ್ದು. ಕೇರಳ ಹೈಕೋರ್ಟ್ ಇದೆ, ಏನ್ ಹೇಳಿದೆ ಅಂತ ನಾನು ಹೇಳ್ತೀನಿ. ಅದಕ್ಕೂ ಆ ಕಾರಣಕ್ಕೋಸ್ಕರ ಅಬ್ಸಲ್ಯೂಟ್ ರೈಟ್ ಅಲ್ಲದ ಕಾರಣಕ್ಕೋಸ್ಕರ ಸಮ ವಸ್ತ್ರ ಅಂದ್ರೆ ಏನ್ರಿ, ಸಮವಾದ ವಸ್ತ್ರ, ಎಲ್ರಿಗೂ ಸಮ ವಸ್ತ್ರ ನಮ್ಮಲ್ಲೂ ಉಂಟು. ಇವರು ಹಿಜಾಬ್ ಏನಂತ ಹೇಳ್ತಾರೆ, ಇವರು ನಕಾಬ್ ಏನಂತ ಹೇಳ್ತಾರೆ, ಅಯಾನ್ ಏನಂತ ಹೇಳ್ತಾರೆ. ಇವರಿಗೆ ಧಾರ್ಮಿಕ ಆದ್ರೆ ಎಲ್ಲವನ್ನೂ ಹಾಕಬೇಕು, ಖಾಲಿ ಹಿಜಾಬ್ ಮಾತ್ರಕ್ಕೆ ಬಂತು. ಇನ್ನು 4 ವಸ್ತ್ರ ಉಂಟು, ಬುರ್ಕ ಕೂಡ ಉಂಟು, ಅದೆಲ್ಲ ಹಾಕೊಳ್ಬೇಕಲ್ಲ ಧಾರ್ಮಿಕತೆ ಅಂದ್ರೆ. ಖಾಲಿ ಹಿಜಾಬ್ಗೆ ಧಾರ್ಮಿಕತೆ ಮುಗೀತಾ ನಿಮ್ದು? ನಕಾಬ್ ಹಾಕೊಳ್ಳಿ, ಅಯಾನ್ ಹಾಕೊಳ್ಳಿ, ಬುರ್ಕ ಹಾಕೊಳ್ಳಿ, ಅದೆಲ್ಲ ಎಲ್ಲಿ ಹೋಯ್ತು? ಮತ್ತು ಕಾಲೇಜಿನ ರೂಲ್ ಬಗ್ಗೆ ಹೇಳ್ತಾರೆ, PU ಬೋರ್ಡ್ ರೂಲ್ ಬಗ್ಗೆ ಹೇಳ್ತಾರೆ ಸ್ಪಷ್ಟವಾಗಿ. PU ಬೋರ್ಡ್ ರೂಲ್ ಅಲ್ಲಿ ಉಂಟು, ಅದು ಬೋರ್ಡ್ ಇಂದ ಕಂಪಲ್ಸರಿ ಅಲ್ಲ. ಬಟ್ ಸರ್ಕಾರಿ ಶಾಲೆಗಳಂದ್ರೆ ಪೂರ್ತಿ 100% ಸರ್ಕಾರದ ಅನುದಾನಿತ ಶಾಲೆಗಳಲ್ಲ. ಈಗ ಯಾವುದು ಯಶ್ಪಾಲ್ ಸುವರ್ಣರ್ ಅವರ ಉಪಾಧ್ಯಕ್ಷತೆಯಲ್ಲಿ ಯಾವುದು ಸ್ಕೂಲ್ ಉಂಟು ಅದಕ್ಕೆ ಜಾಗ ಕೊಟ್ಟವರು ಒಬ್ರು GSP ಸಮುದಾಯದವರು. ಸೊ 100% ಗವರ್ಮೆಂಟ್ ಅಲ್ಲ. ಆರ್ಟಿಕಲ್ 28 ಓದಿ, ಆರ್ಟಿಕಲ್ 28 ಓದಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಬೇಕಾದ್ರೆ ಆರ್ಟಿಕಲ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಇವರು ಯಾರು ಎಕ್ಸ್ಪರ್ಟ್ ಅನ್ನು ಕಳಿಸಿದ್ದಾರೆ, ಬರ್ತೇವೆ, ಅದು ಕೂತ್ಕೊಂಡು ಚರ್ಚೆ ಮಾಡಿ. ಕೋಮುಭಾವನೆಯನ್ನು ಕೆರಳಿಸಿ ರಾಣಾ ಆಯುಬ್ ಮಾಡಿದ ಟ್ವೀಟ್, ನಂತರ ಅದಕ್ಕೆ ಸೌದಿ ಅರೇಬಿಯಾದ ಒಬ್ಬ ಪತ್ರಕರ್ತ ಕೊಟ್ಟ ಟ್ವೀಟ್, ಅಲ್ ಜಜೀರಾ ಟಿವಿಯಲ್ಲಿ ಬಂದಂತ ಕಾರ್ಯಕ್ರಮ, ನಿಮ್ಮ ಉದ್ದೇಶ ಸ್ಪಷ್ಟವಾಗಿ ಇವತ್ತು ಭಾರತ ಸರ್ಕಾರದ ಮುಂದೆ ಉಂಟು. ಕರ್ನಾಟಕ ಸರ್ಕಾರ ಮಾತ್ರ ಅಲ್ಲ, ಭಾರತ ಸರ್ಕಾರದ ಗೃಹ ಇಲಾಖೆ ಮುಂದೆ ನಿಮ್ಮ ಉದ್ದೇಶ ಸ್ಪಷ್ಟವಾಗಿ ಉಂಟು. ನೀವು ಕೋರ್ಟ್ಗೆ ಹೋಗಿದ್ದೀರಾ, ಹೈಕೋರ್ಟ್ಗೆ ಹೋಗಿದ್ದೀರಾ, ಅಲ್ಲೂ ನಿಮ್ಗೆ ಉತ್ತರ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ, ಗೃಹ ಇಲಾಖೆ ಕೂಡ ಇದಕ್ಕೆ ಉತ್ತರ ಕೊಡುತ್ತೆ. ಓಕೆ, ಯಶ್ವಂತ್ ಸುವರ್ಣ ಅವರು, ಈಗ ತಮ್ಮ ಕಾಲೇಜಿನಲ್ಲಿ ಈ ಹಿಂದೆ ಇತರರಿಗೆ ಅವಕಾಶವನ್ನ ಕೊಟ್ಟಿದ್ದೀರಾ ಸೀನಿಯರ್ಸ್ ಅವರಿಗೆ? ಈಗಾಗಲೇ ಸರ್ಫರಾಜ್ ಅವರೊಂದು ಹೇಳಿದ್ರು, ಅದು BJP ಅವರ ಚಾಲಿ ಅಂತ. ನಾವು ಒಂದು ವಿಚಾರ ಅವರ ಗಮನಕ್ಕೆ ತರಕ್ಕೆ ಬಯಸ್ತೇನೆ. 85ರಲ್ಲಿ ಸ್ಥಾಪನೆಗೊಂಡ ಆ ಪದವಿ ಪೂರ್ವ ಕಾಲೇಜಿನ ಸ್ಥಾಪನೆಯಿಂದ ನಾನು ಭಾಳ ಹತ್ತಿರದಿಂದ ನೋಡಿದವನು, ಆ ಭಾಗದಲ್ಲೇ ಹುಟ್ಟಿ ಬೆಳೆದವನು. ಈ ವಿದ್ಯಾರ್ಥಿಗಳು ಇಷ್ಟರ ತನಕ ಅವರ ಸೀನಿಯರ್ಸ್ ಇರ್ಬೋದು, ಯಾರು ಕೂಡ ಹಿಜಾಬ ಬುರ್ಕ ಧರಿಸಿದ್ರು ಕೂಡ ಕಾಲೇಜಿನ ಗೇಟ್ನ ತನಕ ಮಾತ್ರ. ಸೀನಿಯರ್ಸ್ಗಳು ಎಲ್ಲ ಯಾರಿರ್ಬೋದು, ಗೇಟ್ ತನಕ ಮಾತ್ರ, ಗೇಟ್ನ ಒಳಗೆ ಯಾರು ಧರಿಸಲಿಲ್ಲ. ಅದಕ್ಕೆ ಸಾಕ್ಷಿ ಕೊಡ್ತೀವಿ ಸರ್ ನಾವು. ನಿಮಿಷ, ನೀವು ಹಾಗೆ ಮಾತಾಡ್ಬೇಡಿ, ಸಾಕ್ಷಿ ನಾವಲ್ಲಿ ನೋಡಿದ್ರು, ನೀವು ಯಾರ್ಯಾರು ಕೇಳಿದಾರೆ ಇಲ್ಲಿ ಮಾತಾಡಿ. ಮತ್ತಿನ್ನೊಂದು ಹೇಳಿದ್ರೆ BJP ಶಾಲೆ ಅಂತ. ನನಗೆ ಒಂದು ಸಂಶಯ ಉಂಟು, ಇವತ್ತು ಆ 4 ಜನ ವಿದ್ಯಾರ್ಥಿಗಳು ಪೇಡ್ ವಿದ್ಯಾರ್ಥಿಗಳು, ಯಾಕೆಂದ್ರೆ ಯಾವ್ದ ಲಾಭ ಪಡ್ಕೊಂಡು ವಿವಾದ ಮಾಡ್ಲಿಕ್ಕೆ ಉದ್ದೇಶ ಇಟ್ಕೊಂಡು ಸಮಾಜವನ್ನು ಕೆಡಿಯುವಂತ ದೃಷ್ಟಿಯಲ್ಲಿ ಮಾಡ್ತಿದ್ದಾರೆ. BJP ಅವರ ಚಾಲೆ ಅಂತ ಏನಂತ ಇವ್ರು ಪ್ರೂವ್ ಮಾಡ್ಲಿ. ನನ್ನ ಪ್ರಕಾರ 4 ಜನ ವಿದ್ಯಾರ್ಥಿಗಳು ಇವತ್ತು ಯಾರಿಂದ ದುಡ್ಡು ತೆಕೊಂಡು ಮಾಡ್ತಿದಾರೆ ಅಂತ ಇವರ ಮಾತಲ್ಲಿ ಗೊತ್ತಾಗ. ಯಾಕಂದ್ರೆ ಸಂವಿಧಾನಬದ್ಧವಾದಂತಹ ಹಕ್ಕುಗಳನ್ನು ಕೇಳುವಾಗ ಸಂವಿಧಾನದ ಬಗ್ಗೆ ಎಂತ ಗೊತ್ತುಂಟಾ,
ನಿಮ್ಗೆ ಫಂಡಮೆಂಟಲ್ ರೈಟ್ಸ್ ಕಾನೂನು ಎಂತಂತ ಕಾನೂನಲ್ಲಿ ಅಲ್ಲಿ ಗೊತ್ತಾಗ್ತದೆ ಹೈಕೋರ್ಟ್ ಅದಕ್ಕೆ 5 ನಿಮಿಷದಲ್ಲಿ ನಾವು ಹಿಂದೂ ಕಾರ್ಯಕರ್ತರು ಬಂದು ಏನು ಎಲ್ಲವನ್ನು ಹೊಡೆದಾಕ್ ಬಿಡ್ತೀರಾ ಅಂತ ರೀತಿಯಲ್ಲಿ ಹೊಡಿಬೇಕಂತಿಲ್ಲ ಸಂಸ್ಕೃತಿ ಉಂಟು ಇವತ್ತು ಅದೇ ಅಲ್ಲ ಹೊಡೆದಾಕುದು ಬಾಂಬ್ ಹಾಕುದು ಸುಸೈಡ್ ಅದೇ ಗೊತ್ತಾಗ್ತಾ ಇದೆ ಇವಾಗ ಭಾರತಕ್ಕೆ ಅದರ ಸಂಸ್ಕೃತಿ ಉಂಟು. ಅದಕ್ಕೆ ಪ್ರಜ್ಞಾ ಸಿಂಗ್ ಠಾಕೂರ್ ಅವರು ಬಾಂಬಿನ ಕೇಸಲ್ಲಿ ಸಿಕ್ಕಾಕೊಂಡಿದ್ದು ಬಿಜೆಪಿಯ ಮಧ್ಯಪ್ರದೇಶ ಬಿಜೆಪಿ ಐಟಿ ಸೆಲ್ಲಿನ ಮುಖ್ಯಸ್ಥ ಧ್ರುವ ಸಕ್ಸೇನಾ ಸಿಕ್ಕಾಕೊಂಡಿದ್ದು ಅದೇ ಬಾಂಬಿನ ಕೇಸಲ್ಲಿ ಪ್ರಜ್ಞಾ ಸಿಂಗ್ ಠಾಕೂರ್ ಬಿಜೆಪಿಯ ಎಂಪಿ ಆಗಿದ್ದಾರೆ. ಅವರು ಕೂಡ ಬಾಂಬಿನ ಕೇಸಲ್ಲಿ ಆರೋಪಿಯಾಗಿದ್ದು ಇದೇ ಬಿಜೆಪಿಯ ಸರ್ಕಾರ. ತಾವು ಫಸ್ಟ್ ರಿಯಾಕ್ಷನ್ ನಮಗೂ ಕೂಡ ಮಾತಾಡ್ಲಿಕ್ಕೆ ಬರುತ್ತೆ ಮಾತಾಡುವುದಾದ್ರೆ. ಎಸ್, ತಾವು ಫಸ್ಟ್ ರಿಯಾಕ್ಷನ್ ಹೇಳಿದಾಗ ಹೇಳಿರುವಂತದ್ದು ಬಿಜೆಪಿ ಪ್ರೇರಿತ ಅಂತ ತಾವು ಹೇಳಿದ್ರಿ. ಖಂಡಿತವಾಗಿ ಒಂದು ನಿಮಿಷ ಈಗ ಮೊನ್ನೆ ಉಳ್ಳಾಳದಲ್ಲಿ ಒಂದು ಮಹಿಳೆಯನ್ನು NIA ಅವರು ಅರೆಸ್ಟ್ ಮಾಡಿದ್ರು. ಅವ್ರು ಯಾರು? ಬಿಜೆಪಿಯ ವಕ್ತಾರ ಇನ್ನೊಂದು ನಿತಿನ್ ಅವರೇ, ಇವರು ಕಾನೂನು ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ಹೇಳಿದ್ರೆ ಇವತ್ತು ಕೇರಳ ಸರ್ಕಾರ ಹಿಜಾಬ್ ಬ್ಯಾನ್ ಮಾಡಿದೆ. ಇವರು ಇದ್ರೆ ಕೋರ್ಟ್ ಅಲ್ಲಿ ಮಾಡಿದಾರ್ಲಿ, ಇವರು ತಾಕತ್ತಿದ್ರೆ ಕೋರ್ಟ್ ಅಲ್ಲಿ ಹಿಜಾಬ್ ಹಾಕ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ಕೋರ್ಟ್ ಅಲ್ಲಿ ಆದೇಶ ಮಾಡಿರ್ತಾರಲಿ. ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವರೇನು ಎಕ್ಸ್ಪರ್ಟ್ ಲಾಯರ್ ಅಲ್ಲ, ಅಡ್ವೊಕೇಟ್ ಅಲ್ಲ, ಏನಲ್ಲ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಯಾಕೆಂದ್ರೆ ಅನುಭವ ಇದ್ದ ಬಗ್ಗೆ ಬುಕ್ಸ್ ಇಟ್ಕೊಂಡು ಮಾತ್ರ ನಾನು ಚರ್ಚೆ ಮಾಡಿದೆ. ಯಾರ ಫಂಡ್ ಆರ್ಟಿಕಲ್ ಅದು ಹೇಳ್ತಾನೆ, ಇನ್ನೊಬ್ಬ ಆ ಕೋರ್ಟ್ ಹೇಳಿದ್ರೆ ನಾನು ಒಪ್ಲಿಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ಇವ್ರ ಹತ್ರ ಇವ್ರು ಹೇಳಿದ್ರು ನಾವು ಕೋರ್ಟ್ ಮೆಟ್ಲಿ ಇರಿದೆ ಅಂತ. ಕೋರ್ಟ್ ಮೆಟ್ಲಿ ಇರಿದ ಮೇಲೆ ನೀವು ಕೋರ್ಟಿನ ಆದೇಶ ಮಾಡಿ ತನ್ನಿ, ನಾವು ನಮ್ಮ ಹತ್ರ ಅದಕ್ಕೆ ಪ್ರತಿ ಉತ್ತರ ಕೊಡ್ಲಿಕ್ಕೆ ನಮ್ಮ ಹತ್ರ ದಾಖಲೆಗಳು 35 ವರ್ಷ ಆಯ್ತು ಕಾಲೇಜಿಗೆ, ಇವತ್ತು ಯಾರು ಬರ್ಲಿಲ್ಲ. ರೈಮ್ ಅವರು ನೋಡಿ, ಇವ್ರು ಅಷ್ಟೇ ಹೇಳ್ತಾರ ಇನ್ಸ್ಟಾಗ್ರಾಮ್ ಅಲ್ಲಿ ಅವರು ವಿದೌಟ್ ಹಿಜಾಬ್ ಫೋಟೋ ತೆಗೆದು ಹಾಕ್ತಾರೆ. ವೈಯಕ್ತಿಕ ಯಾರಾದ್ರೆ ಒಬ್ರು ನಾನು ಆ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾರಾದ್ರೆ ಅವರು ಫೋಟೋ ತೆಗೆದು ಇದು ಹಾಕಿದ್ರೆ ಅದು ಯಾರಾದ್ರೆ ಹಾಕ್ತಾರೆ ಅಂತ ಹೇಳಿದ್ರೆ ಅದು ವೈಯಕ್ತಿಕ. ವೈಯಕ್ತಿಕ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇಕಿದ್ರೆ ಇವರು ಒಂದು ಕಾಲೇಜ್ ಸ್ಥಾಪನೆ ಮಾಡಿ ಅಲ್ಲಿ ಅವರು ನಾವು ಸರ್ಕಾರಿ ಶಾಲೆಯಲ್ಲಿ ನೀವೊಂದು ಕಾಲೇಜ್ ನಡೆಸಿ ಸರ್ಕಾರ ಅಂದ್ರೆ ಏನ್ ಹೇಳಿ? ಸರ್ಕಾರ ಅಂದ್ರೆ ನಾವು ಸರ್ಕಾರ ಅಂತ ನೋಡಿದ್ರೆ ಸಾಕಾಗಿಲ್ಲ, ಮಾಡುದು ದೇಶದ್ರೋಹಿ ಕೆಲಸ. ನೀವು ಮಾಡ್ತಾ ಇರೋದು ದೇಶದ್ರೋಹಿ ಕೆಲಸ, ತಾರತಮ್ಯ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳಲ್ಲಿ. ಮೋದಿಜಿ ಅವರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಹಿಜಾಬ್ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಮಾತಾಡ್ತೀನಿ, ಪ್ರಶ್ನೆ ಮಾಡ್ತೀನಿ. ದೇಶದ ಪ್ರಧಾನಿ ಅಂದ್ರೆ ತಾರತಮ್ಯ ಅನ್ನುವಂತ ವಿಚಾರವನ್ನು ತಾವು ಹೇಳಿದ್ರಿ. ಹಾಗೆಲ್ಲ ಮಾತಾಡಬೇಡಿ, ಯಾರ ಕೇಳಲಿಕ್ಕಿದ್ದಾರೆ ನಾವು ರೆಡಿ ಇಲ್ಲಿ ಕೇಳಿ. ನಿತಿನ್ ಅವರೇ ಒಂದು ನಿಮಿಷ ದಯವಿಟ್ಟು ಶಾಂತರಾಗಿರಿ. ನಿತಿನ್ ಅವರೇ, ನಾನು ಆ ಶಾಲೆಗೆ ಹೋಗಿ ಆ ಕಾಲೇಜಿಗೆ ಹೋಗಿ ನಾನು ಸತ್ಯ ಶೋಧನೆ ಮಾಡಿದವನು, ಅವರಲ್ಲಿ ಮಾತಾಡಿದವನು. ನಾನೀಗ ಈ ಮಾತು ಮೊದಲು ನಾನು ಹೇಳಿರ್ಲಿಲ್ಲ. ಅಲ್ಲಿಯ ಏನೋ PFI ನಮ್ಮ ಸ್ನೇಹಿತರೊಬ್ಬರು ಅವರದ್ದು ಹೇಳಿದ್ದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಇದು ಯಾರು ಮಾಡಿದ್ದು ಅಂತ. ನೋಡಿ, ಇಷ್ಟು ವರ್ಷ ಸರ್ಕಾರ ಇದ್ದಾಗ ಇದು ಬರಲಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಕೇಳಿದಾಗ ನಾನು ನಿಮ್ಗೆ ಸ್ಪಷ್ಟವಾಗಿದ್ರೆ ಆರಂಭದ ಹಿನ್ನೆಲೆ ಹೇಳ್ತೇನೆ. ಮಣಿಪಾಲದಲ್ಲಿ ಒಂದು ಪ್ರತಿಭಟನೆ ನಡೆಯಿತು ABVP ಅವರದ್ದು. ಹೇಳಿ ಸರ್, ಮಾತಾಡಿ. ಅದರಲ್ಲಿ ಅಲ್ಲಿ ಪ್ರತಿಭಟನೆಗೆ ಹೋದ್ರು ನ್ಯಾಯ ಕೇಳಲಿಕ್ಕೆ. ಹೀಗೆ ಕೇಳ್ತಾ ಇದೆಯಾ? ಕೇಳ್ತದೆ ರೈಮ್ ಅವರೇ. ನ್ಯಾಯ ಕೇಳಲಿಕ್ಕೆ ಹೋದಾಗ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ವಿದ್ಯಾರ್ಥಿಗಳು 4 ಮಂದಿ ಸೇರಿ 20 ಮಂದಿ ವಿದ್ಯಾರ್ಥಿಗಳನ್ನ ಅಲ್ಲಿ ಒಂದು ಕಡೆ ಕರೆಸಲಾಯಿತು. ಲ್ಯಾಪ್ಟಾಪ್ ಓಪನ್ ಮಾಡಿಕೊಂಡು UPಯಲ್ಲಿ ಏನಾಗ್ತದೆ, ಬಿಹಾರಲ್ಲಿ ಏನಾಗ್ತದೆ, ಬೇರೆ ಬೇರೆ ಕಡೆಗಳಲ್ಲಿ ಏನಾಗ್ತದೆ ಎಲ್ಲವನ್ನ ಅಲ್ಲಿ ವಿವರಿಸಲಾಯಿತು. ಅಲ್ಲಿ ಅವರಿಗೆ ವಿವರಿಸಿದ ನಂತರ
ನಾಳೆಯಿಂದ ನೀವು ಹಿಜಾಬ್ ಹಾಕಿಕೊಂಡು ಹೋಗಿ ಅಂತೇಳಿ ಸೂಚನೆಯನ್ನ ಕೊಟ್ಟು ಕಳಿಸಲಾಗಿದೆ. ಇದನ್ನ ಯಾರು ಆ ತರಬೇತಿಯಲ್ಲಿ ಭಾಗಿಯಾಗಿದ್ದಾರೆ ಅವರು ನೇರವಾಗಿ ಹೇಳಿರುವಂತದ್ದು. ಮಗರಿಬ್ ನಮಾಜ್ ಮಾಡಿ ನಾನು ಕೂತ್ಕೊಂಡು ಈ ಮಾತು ಹೇಳ್ತಾ ಇದ್ದೇನೆ. ನಾಳೆ ಮಾಶರದಲ್ಲಿ ನಾವು ಉತ್ತರ ಕೊಡ್ಬೇಕು, ಅಲ್ಲಾಹನ ಮುಂದೆ ಅದ್ರ ಬಗ್ಗೆ ಎಲ್ಲರೂ ಕೂಡ ಉತ್ತರ ಕೊಡಬೇಕು. ಅದು ಬೇರೆ ಹೇಳುವಂತ ಸಹೋದರ ನಿಮ್ಮ ಮಾತಾಡುವಾಗ ನಾನು ಮಾತಾಡ್ಲಿಲ್ಲ. ನೀವು ಒಂದು ಹೆಸರು ಹೇಳಿದ್ರಲ್ಲ, ಹೆಸರು ಹೇಳಿ ಅವರು ಯಾವ ರೀತಿ ಎಲ್ಲವನ್ನ ಬಹಿರಂಗಪಡಿಸಿದ್ದಾರೆ ಹೇಳಿ. ಇದರ ಹಿಂದೆ ಇರುವಂತಹ ಈ ಶಕ್ತಿಗಳ ವಿರುದ್ಧ ತನಿಖೆ ಆಗಬೇಕು. ಇಲ್ಲಿಂದ ಆರಂಭವಾದದ್ದು, ಅದು ಬಿಜೆಪಿ ಮಾಡಿದ್ದಲ್ಲ, ನೆನಪಿಟ್ಟುಕೊಳ್ಳಿ. ಅಲ್ಲಿಂದ ಈ ಹಚ್ಚಿದಂತ ಕಿಡಿ ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವ ಹಾಗೆ ಮಾಡಿದೆ. ಇದು ಸತ್ಯವನ್ನ ನಾನು ಆ ವಿದ್ಯಾರ್ಥಿಗಳಲ್ಲಿ ನೇರವಾಗಿ ಮಾತನಾಡಿದ್ದು. ಆಮೇಲೆ 72 ವಿದ್ಯಾರ್ಥಿಗಳಲ್ಲಿ ಮಾತಾಡಿದ್ದೇನೆ ಅಲ್ಲಿದ್ದವರ ಹತ್ರ. ಈ 4 ಮಂದಿ ವಿದ್ಯಾರ್ಥಿಗಳಲ್ಲಿ ನಾನು ಹೇಳಿದ್ದೇನೆ, ನಿಮ್ಮ ಹಿಂದೆ ಇವತ್ತು ಬರ್ತಾರೆ, ನಿಮ್ಮನ್ನು ಪುಸಲಾಯಿಸ್ತಾರೆ, ನಿಮ್ಮ ಹಿಂದೆ ನಾವಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ನಾಳೆ ಭವಿಷ್ಯದಲ್ಲಿ ಗೊತ್ತಿದೆ ನಿಮಗೆ ಸಮಸ್ಯೆ ಆಗಲಿದೆ. ನೀವು ಆಲೋಚನೆ ಮಾಡಿ. ನಿಮ್ಮ ಸ್ವ ಇಷ್ಟದಿಂದ ಇದು ಮಾಡುವುದಂದ್ರೆ ನಿಮ್ಗೆ ನಾವು ಗೌರವ ಕೊಡ್ತೇವೆ ಅಂತ ಕೂಡ ಹೇಳಿದ್ದೇವೆ. ಇನ್ಶಾ ಅಲ್ಲಾ ಅಂತ 4 ಮಕ್ಕಳು ಹೇಳಿದ್ರು. ನೀವು ದುವಾ ಮಾಡಿ ಅಂತ ಹೇಳಿದ್ರು. ಮಗರಿಬ್ ನಮಾಜ್ ಮಾಡಿ. ನಾನು ಹೇಳ್ತಾ ಇದ್ದೀನಿ, ಆ ಮಕ್ಕಳ ಬಾಯಿಯಲ್ಲಿ ಬಂದ ಶಬ್ದ ನೀವು ದುವಾ ಮಾಡಿ ಇನ್ಶಾ ಅಲ್ಲಾ ಅಂತ ಕೂಡ ಹೇಳಿದ್ರು. ಆ ಮಕ್ಕಳ ನಾನು ಹೇಳ್ತೇನಲ್ಲ, ಇವರಿಗೆ ಇಸ್ಲಾಂ ಧರ್ಮದ ಮೇಲೆ ಪ್ರೀತಿ ಇದ್ದು, ಹಿಜಾಬಿನ ಮೇಲೆ ಪ್ರೀತಿ ಇದ್ದು ಮಾಡುದು. ನನಗೆ ರಾಜಕೀಯ ಮುಖ್ಯ ಅಲ್ಲ, ನನಗೆ ನನ್ನ ಧರ್ಮ ಮುಖ್ಯ, ನಾನು ಇರ್ತಿದ್ದೆ. ಆದ್ರೆ ಇದರ ಹಿಂದೆ ಹೆಸರಿನಲ್ಲಿ ಇಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವುದು, ಇತರ ಧರ್ಮೀಯರ ಬಗ್ಗೆ ಕೆಟ್ಟದಾಗಿ ಮಾಡುವಂತದ್ದು, ಮುಖವನ್ನು ಕೂಡ ಇವರ ನೋಡದ ಹಾಗೆ ಮುಸಲ್ಮಾನರನ್ನು ನಾವು ಜನಾಂಗೀಯ ದ್ವೇಷ ಹರಡಿಸಿ ಮುಸಲ್ಮಾನರ ನರಹತ್ಯೆ ಮಾಡ್ಬೇಕಂತ ಹೇಳಿಕೆ ಕೊಟ್ಟಾಗ ಎಲ್ಲಿ ಹೋಗಿತ್ತು ಧರ್ಮ ಪ್ರೇಮ ಇವ್ರದ್ದು? ಎಲ್ಲಿ ಹೋಗಿತ್ತು ಸಮುದಾಯ ಪ್ರೇಮ? ಇಲ್ಲ, ಇವ್ರು ದ್ವಂದ್ವ ನಿಲುವು. ನನ್ನ ಅವಕಾಶ ನೀವು ಕಸಿಬೇಡಿ. ನೀವು ಮಾತಾಡೋಣ. ಮತ್ತೆ ಈ ಮಾತುಗಳನ್ನ ಆ 4 ವಿದ್ಯಾರ್ಥಿಗಳು, ಅವರ ಪೋಷಕರು, ನಾನು ಅವರೊತ್ತಿಗೆ ಮಾತಾಡಿದ್ದೇನೆ. ಅವರು ಕೇಳ್ತಾ ಇದ್ರೆ ದಯವಿಟ್ಟು ನಿಮ್ಮನ್ನ ಗುರಾಣಿಯಾಗಿ ಉಪಯೋಗಿಸ್ಕೊಂಡು ಇವರು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸಮಾಜಕ್ಕೆ ಎಷ್ಟು ನಷ್ಟ ಇದೆ, ಸಮಾಜ ನಮ್ಮನ್ನು ಎಷ್ಟು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇದೆ. ಇವತ್ತು ಆಗುವ ಎಲ್ಲ ಇದಕ್ಕೆ ಹೊಣೆಗಾರರಾಗ್ತೀರಿ. ಇದು ಆಗಬೇಡಿ ಅಂತ ನಾನು ಒಬ್ಬ ಅವರಿಗೆ ಸಹೋದರನಾಗಿ ಕೈ ಮುಗಿತೇನೆ. ವಿಷ ಬೀಜ ಬಿತ್ತುವುದು ದೊಡ್ಡ ಕೆಲಸ ಅಲ್ಲ. ಅವರ ಮನಸ್ಸಿನಲ್ಲಿ ನೀವು ಗಟ್ಟಿಯಾಗಿ ನಿಲ್ಲಿ ಅಂತ. ಈಗ ಇವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ, ನಾಳೆ ನ್ಯಾಯಾಲಯದ ತೀರ್ಪು ಬರಲಿ. ಆ ಬರುವವರಿಗಾದ್ರೂ ಸ್ವಲ್ಪ ಕಾಯ್ಬೇಕಲ್ಲ. ಅದಕ್ಕಿಂತ ಮೊದಲು ಸ್ವಲ್ಪ ಶಾಂತವಾಗಿ, ಸಮಾಧಾನವಾಗಿ, ಎಲ್ಲರ ಪ್ರೀತಿಯಿಂದ ಮಾತಾಡ್ಲಿ. ಇವರು ಕೇಳಿದನ್ನು ನಾವು ತಪ್ಪಂತ ಹೇಳುದಿಲ್ಲ, ಅವರ ಹಕ್ಕು. ಆದ್ರೆ ಕೇಳುವ ರೀತಿ, ಮಾತಾಡುವ ರೀತಿ ಇದು ಸರಿಯಲ್ಲ. ಇದನ್ನ ಆ ಸಹೋದರಿ ಎಷ್ಟು ಚಂದ ಮಾತಾಡಿದ್ರು, ನಾನು ಗೌರವಿಸ್ತೇನೆ ಅವರ ಆ ರೀತಿಯ ಮಾತುಗಳಿಗೆ, ಆ ರೀತಿಯ ವಿಚಾರಗಳಿಗೆ ನಾನು ಗೌರವಿಸ್ತೇನೆ. ಅವರ ಹಕ್ಕು. ನಾನು ಯಾವತ್ತೂ ಹಿಜಾಬನ್ನು ವಿರೋಧಿಸಿ ನಾನು ಮಾತಾಡ್ಲಿಲ್ಲ. ಅದನ್ನು ಅವರು ಕೇಳಿದನ್ನು ಕೂಡ ಅಭಿನಂದಿಸಿದ್ದೇನೆ. ಆದ್ರೆ ಪ್ರಜಾಪ್ರಭುತ್ವ ಬೇರೆ, ಸಂವಿಧಾನ ಆಧಾರಿತವಾದ ರಾಷ್ಟ್ರಗಳು ಬೇರೆ, ಆಮೇಲೆ ನಮ್ಮ ಶರಿಯತ್ ಆಧಾರಿತವಾದ ರಾಷ್ಟ್ರಗಳು. ಹುಬ್ಬುಲ್ ವತನ್ ಮಿನಲ್ ಇಮಾನ್ ಅಂತ ಹೇಳ್ತದೆ. ಇಲ್ಲಿ ಬಹುಸಂಖ್ಯಾತರನ್ನ ಗೌರವಿಸಬೇಕು, ಬಹುಸಂಖ್ಯಾತರ ಭಾವನೆಗಳನ್ನು ಗೌರವಿಸಬೇಕು, ದೇಶದ ಭಾವನೆಗಳನ್ನು ಗೌರವಿಸಬೇಕು, ಕೇಳುವ ನಮ್ಮ ಹಕ್ಕು, ಕರ್ತವ್ಯ. ಆದ್ರೆ ಈ ರೀತಿ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಅಶಾಂತಿ ಮಾಡಿ, ವಿದೇಶಗಳಲ್ಲಿ ನಮ್ಮ ಬಗ್ಗೆ ಕೆಟ್ಟ ಒಂದು ಭಾವನೆ ಬರುವ ರೀತಿಯಲ್ಲಿ ಮಾಡಿ ಏನು ಸಾಧಿಸಿದಾಗ ರಹೀಂ ಉಚ್ಚಿಲ್ ಅವರೇ, ಸರ್ಫರಾಜ್ ಅವರು ಈಗ ಮಾತನಾಡಬಹುದು ತಾವು. ಜೊತೆಗೆ ರಹೀಂ ಉಚ್ಚಿಲ್ ಅವರು, ತಾವು ಇಲ್ಲಿ ತಮ್ಮ ಒಂದು ವಿಚಾರ ಏನಿದೆ, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಈ ಒಂದು ಹೋರಾಟವನ್ನ ಪ್ರಮುಖವಾಗಿ ಈ ಹೋರಾಟದ ಹಿಂದಿರುವಂತಹ ಶಕ್ತಿ ತಾವು ಅಲ್ಲ ಅಂತ ಹೇಳಿ ಅಲ್ಲ, ಮುಂದೆ ಇದ್ದೀವಿ, ಮುಂಚೂಣಿಯಲ್ಲಿ ಇದ್ದೀವಿ. ಮುಂಚೂಣಿಯಲ್ಲಿ ಹೋರಾಟಕ್ಕೆ ನಮ್ಮ ವಿರೋಧ ಇಲ್ಲ, ಷಡ್ಯಂತ್ರಕ್ಕೆ ನಮ್ಮ ವಿರೋಧ. ಕುಮ್ಮಕ್ಕು, ಹಿಂದೆ ವ್ಯವಸ್ಥಿತವಾಗಿರುವಂತಹ ಷಡ್ಯಂತ್ರ ರಹೀಂ ಉಚ್ಚಿಲ್ ಅವರು ಹೇಳ್ತಾ ಇರುವಂತದ್ದು. ಜೊತೆಗೆ ಅದೇ ಶಬ್ದ ವ್ಯವಸ್ಥಿತವಾದಂತ ಷಡ್ಯಂತ್ರ ಅವರು ಮಾಡ್ತಾ ಇರೋದು ಘಟನೆಯ ಬಗ್ಗೆ. ಜೊತೆಗೆ ದೇಶದ ವಿರುದ್ಧ ಯುದ್ಧ ಸಾರುವ ಕೆಲಸ ಮಾಡ್ತಾ ಇದ್ದೀರಿ. ರಹೀಂ ಉಚ್ಚಿಲ್ ಅವರು ಮಾಡ್ತಾ ಇದ್ದಾರೆ ಕೆಲಸಗಳನ್ನು ರಹೀಂ ಉಚ್ಚಿಲ್ ಅವರು ಬಹುಸಂಖ್ಯಾತ ಅಲ್ಪಸಂಖ್ಯಾತರ ಮಧ್ಯೆ ಹುಳಿ ಇಲ್ಲಿ ಕ್ಯಾಂಪಸ್ ಅವರು ಈ ಒಂದು ವಿಚಾರದಲ್ಲಿ ನಾನು ನೇರವಾಗಿ ಸರ್ಫರಾಜ್ ಅವ್ರ ಜೊತೆ ಕೇಳಬೇಕು. ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿಗೋಸ್ಕರ ತಾವುಗಳು ಹೋರಾಟ ಮಾಡ್ತಾ ಇದ್ದೀರಾ, ಧರ್ಮವನ್ನು ಉಳಿಸುವುದಕ್ಕೋಸ್ಕರ ತಾವುಗಳು ಹೋರಾಟ ಮಾಡ್ತಾ ಇದ್ದೀರಾ. ಎಸ್, ವಾಟ್ ಅನ್ನೋದ ಪ್ರಶ್ನೆ. ಧರ್ಮವನ್ನು ಉಳಿಸುವಂತಹ ಶಕ್ತಿ ಸಾಮರ್ಥ್ಯ ದೇವನಿಗಿದೆ, ಅದು ನಮ್ಮ ಅಗತ್ಯತೆ ಇಲ್ಲ. ಧರ್ಮ ಉಳಿಸುವಂತ ಇಲ್ಲಿರುವಂತದ್ದು ಸಂವಿಧಾನಬದ್ಧ ಹಕ್ಕು, ಸಂವಿಧಾನದ ಹಕ್ಕಿಗೋಸ್ಕರ ಮಾತ್ರ. ಇಟ್ಸ್ ಕ್ಲಿಯರ್. ಧಾರ್ಮಿಕ ಸ್ವಾತಂತ್ರ್ಯದ ಧಾರ್ಮಿಕ ಸ್ವಾತಂತ್ರ್ಯ ಸಂವಿಧಾನ, ಅದೇ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು, ಅದಕ್ಕೋಸ್ಕರ ಮಾತ್ರ. ಅದಕ್ಕೆ ನ್ಯಾಯಾಲಯಕ್ಕೆ ಹೋಗಿದ್ದಾರೆ, ನ್ಯಾಯಾಲಯಕ್ಕೂ ಹೋಗಿದ್ದೀವಿ, ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀವಿ.
ಎರಡು ಆಯಾಮಗಳಲ್ಲಿ ಈಗ ಭಾರತದ ಸಂವಿಧಾನ, ಈಗ ನಾನು ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಈಗ ನೋಡಿ, ರೈತರ ವಿಚಾರದಲ್ಲಿ ಒಂದು ಕಾನೂನು ತಂದ್ರು, ಇಲ್ಲ 2 ನಿಮಿಷದಲ್ಲಿ ಮುಗಿಸ್ತೇನೆ ನಾನು. ಒಂದು ಕಾನೂನು ತಂದ್ರು, ಅದು ದೇಶದ ಒಂದು, ನಾವು ಏನು ಬೇರೆ ಬೇರೆ ನಮ್ಗೆ ಮಸೀದಿ, ದರ್ಗಾ, ಇದು ಏನು ಮಂದಿರ ಅಥವಾ ಪಾರ್ಲಿಮೆಂಟ್ ಮಹೇಶ್ ತುಪ್ಪೆಕಲ್ಲು ಹೇಳಿದ್ರು ಇನ್ನಿತರ ವಸ್ತ್ರಧಾರಣೆ ಬರುತ್ತೆ, ಆ ವಸ್ತ್ರಧಾರಣೆಗಳು ಯಾಕೆ ತಾವುಗಳು ಕೇಳ್ತಾ ಇಲ್ಲ, ಕೇವಲ ಇದನ್ನ ಕೇಳ್ತಾ ಇದ್ದಾರೆ. ನಾನು ಕೇಳ್ತಾ ಇದ್ದೀನಿ, ಕೇಳಿ. ಮೊದಲನೇದಾಗಿ ಇದು ಬರ್ಲಿ, ಇದು ಹೇಳಿ. ಧಾರ್ಮಿಕ ಮತ್ತು ಕ್ವಾಲಿಫೈಡ್ ಹಕ್ಕು, ಅದರ ಬಗ್ಗೆ ಏನಾದ್ರೂ ಮಾಹಿತಿ ಉಂಟಾ? ನೀವು ಹೇಳಿ. ಅದು ಅಲ್ಲಿ ನಿಮ್ಗೆ ಉಂಟಾ? ಮಾಹಿತಿ ಇದ್ದಕ್ಕೆಲ್ಲ ಹೋರಾಟ ಮಾಡ್ತಾ ಇರೋದು, ಹ್ಯೂಮನ್ ರೈಟ್ಸ್ ಅಲ್ಲಿಗೆ ಬಂದಿರುವ ರಾಷ್ಟ್ರೀಯ ಪ್ರಶ್ನೆ. ನೀವು ಯಾವ್ದು ಹೇಳ್ತಾ ಇದ್ರಿ? ಸಂವಿಧಾನದ ರೈಟ್ ಅಂತ ಹೇಳ್ತಾ ಇದ್ದೀರಿ. ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಅಬ್ಸಲ್ಯೂಟ್ ರೈಟ್ ಅಡಿಯಲ್ಲಿ ಬರ್ತದ ಅಥವಾ ಕ್ವಾಲಿಫೈಡ್ ರೈಟ್ ಅಡಿಯಲ್ಲಿ ಬರ್ತದ? ಎರಡೂ ಇದೆ. ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಯಾವ್ದು ಅಡಿಯಲ್ಲಿ ಬರುತ್ತೆ? ಯಾವ ಆರ್ಟಿಕಲ್ ಅಲ್ಲಿ ಬರ್ತದೆ? ಮೊದಲು ಆರ್ಟಿಕಲ್ 25ರಲ್ಲಿ ಬರುತ್ತೆ. 25ರಲ್ಲಿ ಮಾತ್ರ 25ರಲ್ಲಿ ಇದೆ. ಇನ್ಸ್ಟಿಟ್ಯೂಷನ್ಸ್ ಮಾಡ್ಲಿಕ್ಕೆ ಕೂಡ ಹಕ್ಕಿದೆ. 28, 29, 30ರಲ್ಲಿ ಇದೆ. 25, 26, 27, 28ರಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕುಗಳು ಅದು ಅಬ್ಸಲ್ಯೂಟ್ ಅಲ್ಲ, ಕ್ವಾಲಿಫೈಡ್. ಅಂದ್ರೆ ನೀತಿ ನಿಯಮಗಳಿಗೆ ಒಳಪಟ್ಟಿರುವುದು. ನೀತಿ ನಿಯಮ ಏನು ಉಲ್ಲಂಘನೆ ಮಾಡಿದ್ದು ಇಲ್ಲಿ? ಆ ಶಾಲೆಯ ನೀತಿ ನಿಯಮ, ಶಾಲೆ ಅಲ್ಲ, ಶಾಲೆಯ ನೀತಿ ನಿಯಮ ಮಾಡ್ಲಿಕ್ಕೆ ಮಾರ್ಗಸೂಚಿ ಇದೆ. ಓದಿದ್ದೀರಾ ನೀವು? ಖಂಡಿತವಾಗಿ 100 ಇಬ್ಬರಲ್ಲಿ ಆರೋಗ್ಯಕರ ಚರ್ಚೆ ಆಗ್ತಾ ಇದೆ. ಹೇಳಿ, ನೀವು ಹೇಳಿ. ನೀತಿ ನಿಯಮಗಳಲ್ಲಿ ಹೌದು, ಅಲ್ಲಿಯ ಲೋಕಲ್ ಬಾಡಿಗೆ ಇಫ್ ಇಟ್ ಇಸ್ ನಾಟ್ 100% ಓನ್ಡ್ ಬೈ ಗವರ್ಮೆಂಟ್, ರಾಜ್ಯ ಸರ್ಕಾರದಿಂದ 100ಕ್ಕೆ 100 ಓನ್ಡ್ ಆಗ್ಲಿಲ್ಲದಿದ್ರೆ, ಇವರು ಹೇಳಿದ ಮಾತು ಕೇಳಿದ್ರೆ ನೀವೇನಾದ್ರು? ನಾವು ಡೊನೇಷನ್ ಅಲ್ಲಿ ಟಾಯ್ಲೆಟ್ ಗಳನ್ನು ಕಟ್ಟಿದ್ದೇವೆ, ಅದಕ್ಕೆ ಜಾಗ ಕೊಟ್ಟವರು ಒಬ್ರು GSB ಕಮಿಟಿಯವರು. ಅದು ಕೊಡಬಹುದು, ನಾನು ಕೂಡ ಕೊಡಬಹುದು. ಸರ್ಕಾರದ ಅಧೀನದಲ್ಲಿ ಬರುತ್ತೆ ಅದು. ಈಗ ಇವ್ರು ಮಾಡುವಂತದ್ದು ಕಾನೂನಲ್ಲಿ ಬರುವುದಿಲ್ಲ. ಆರ್ಟಿಕಲ್ 28 ಓದಿಬೇಕಾದ್ರೆ ನಿಮಗೆ ತೆಗೆದುಕೊಡ್ತೇನೆ ನಾನು. ಓದ್ತೀರಾ? ನಾನು ತೆಗೆದುಕೊಡ್ತೇನೆ. ನಿಮ್ಮಿಂದ ಕಲಿಬೇಕಾಗಿಲ್ಲ. ಆರ್ಟಿಕಲ್ 28 ಇಲ್ಲದಿದ್ರೆ ದಯವಿಟ್ಟು ಕಲಿತುಕೊಳ್ಳಿ. ನಿಮ್ಮ ಅಜ್ಞಾನವೇ ಅದಕ್ಕೆ ಇವತ್ತು ಎಲ್ಲಾ ಕಡೆ ಈ ರೀತಿಯ ಅಶಾಂತಿ ಸೃಷ್ಟಿಸಲಿಕ್ಕೆ ಕಾರಣ. ಇವರ ಹೇಳಿಕೆ ಮಹೇಶ್ ತುಪ್ಪೆಕಲ್ ಅವರೇ, ಸರ್ಫರಾಜ್ ಅವರು, ನಾನು ನೇರವಾಗಿ ಕೇಳ್ತೇನೆ. ಅಲ್ಲಿ ಈಗ ಹೆಣ್ಮಕ್ಳು ಧಾರ್ಮಿಕ ಸ್ವತಂತ್ರದ ಹಕ್ಕು ಅದಕ್ಕೋಸ್ಕರ ಬಂದಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕುಂದಾಪುರದ ಕಾಲೇಜಿನಲ್ಲಿ ಇದೀಗ ವಿದ್ಯಾರ್ಥಿಗಳು ಕೇಸರಿ ಶಲ್ಯವನ್ನ ಹಾಕೊಂಡು ಬರ್ತಾ ಇದ್ದಾರೆ. ಕೊಡಗಿನಲ್ಲೂ ಕೂಡ ಅದೇ ಆಗಿರುವಂತಹ ಘಟನೆ. ಯಾಕೆ ಆಗ್ತಾ ಇದೆ? ಮುಂಚೆ ಹಿಜಾಬ್ ಧರಿಸಿಕೊಂಡೇ ಬರ್ತಾ ಇದ್ರು. ಇಡೀ ರಾಜ್ಯದ ಅಲ್ಲ, ಇಡೀ ದೇಶದ ವಿಚಾರ ಹೇಳ್ತಾ ಇದ್ದೀನಿ ನಾನು. ಹಿಜಾಬ್ ಧರಿಸಿ ಡಾಕ್ಟರ್ಸ್ ಆಗಿದ್ದಾರೆ. ಈಗಲೂ ಕೂಡ ನೀವು ಕೊರೋನಾದಲ್ಲಿ ಹೆಚ್ಚಾಗಿ ಕೆಲಸ ಮಾಡಿದವರು ಅಂತೇಳಿ ಒಂದು ಆಸ್ಟ್ರೇಲಿಯಾದಲ್ಲಿ ಹಿಜಾಬ್ ಇನ್ನು ಸ್ಟ್ಯಾಂಪ್ ತಂದಿದೆ. ಕೇಳಿ, ನಾನು ಮಾತಾಡುವಾಗ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಅವಾಗ್ಲೂ ನಾನು ಸುಮ್ಮನೆ ಇದ್ದೆ. ನೋಡಿ, ಈಗ ಇಷ್ಟೊಂದು ಗೌರವ ಇದೆ ಹಿಜಾಬಿಗೆ. ಹಿಜಾಬ್ ಧರಿಸಿ ಎಲ್ಲಿಯೂ ಕೂಡ ಅವರಿಗೆ ಶಿಕ್ಷಣಕ್ಕೆ ಅಡಚಣೆ ಆಗಿಲ್ಲ. ಹಿಜಾಬ್ ಅಂತ ಹೇಳಿದ್ರೆ ಏನು ಹೊಸ ಬುರ್ಕ ಹಾಕೊಂಡವ್ರು ಶಾಲೆಯಲ್ಲಿ ಕೂಡ್ತಾ ಇಲ್ಲ. ಅವರು ಆ ಒಂದು ಸಮವಸ್ತ್ರ ಏನಿದೆ ಅದರ ಭಾಗವಾಗಿರುವಂತಹ ಶಾಲೆ ಏನಿರುತ್ತೆ ಅದನ್ನೇ ತಲೆಗೆ ಕಟ್ಕೊಳ್ತಾ ಇರೋದು. 5 ನಿಮಿಷದ ಕೆಲಸ ಅಂತ ಹೇಳಿದ್ರಲ್ಲ, 5 ನಿಮಿಷದಲ್ಲಿ ಮಾಡಬಹುದು. ಕೂಡಿಸಿ ಅವ್ರ ತಲೆಗೆ ಕಟ್ಕೊಳ್ಳಿಕ್ಕೆ ಅವಕಾಶ ಕೊಟ್ರೆ ಮುಗಿದೋಗುತ್ತೆ ವಿವಾದ. ಈಗ ಈ ವಿವಾದವನ್ನು ಎದುರಿಸಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ವಿವಾದ ಸೃಷ್ಟಿ ಮಾಡ್ಬೇಕಂತೇಳಿ ಇವರ ಅಂಗಸಂಸ್ಥೆ ಆಗಿದೆ ABVP ಆಗಿರಬಹುದು, ಹಿಂದೂ ಜಾಗರಣ ವೇದಿಕೆ ಆಗಿರಬಹುದು, ಇನ್ನೊಂದು ಬಜರಂಗ್ ದಳ ಆಗಿರಬಹುದು, ಇವರನ್ನು ಮುಂದೆ ಬಿಟ್ಟು ಒಂದು ಕೋಮು ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ನಾವು ಬಿಡುವುದಿಲ್ಲ, ನಾವು ಕೇಸರಿ ಶಾಲ್ ಹಾಕ್ತೀವಿ. ಕೇಸರಿ ಶಾಲಲ್ಲ, ನೀವು ಯಾವ ಶಾಲಾದ್ರೂ ಹಾಕೊಂಡು ಬನ್ನಿ, ನಮ್ಗೆ ತೊಂದರೆ ಇಲ್ಲ. ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಿ, ನಮ್ಮ ಕ್ಯಾಂಪಸ್ ಫ್ರಂಟ್ ಇದ್ದು ನಿಲುವು. ನೀವು ಯಾವ ಶಾಲಾದ್ರೂ ಹಾಕೊಂಡು ಬನ್ನಿ, ನಮ್ಗೆ ತೊಂದರೆ ಇಲ್ಲ, ಬೇಸರ ಇಲ್ಲ. ನಾವು ಗೌರವ ಕೊಡ್ತೀವಿ, ನೀವು ಹಾಕೊಂಡು ಬನ್ನಿ. ಆದ್ರೆ ಇದನ್ನು ವಿರೋಧಿಸ್ಲಿಕ್ಕೆ ಹಿಜಾಬ್ ಅನ್ನು ಏನ್ ಮಾಡ್ತಾ ಇದ್ದಾರೆ? ಹಿಜಾಬ್ ಅನ್ನು ಇವರು ಹಿಜಾಬಿಗೆ ಅಗೌರವ ತೋರಿ ಹಿಜಾಬಿಗೆ ಅವಕಾಶ ಕೊಡದೆ ತಾರತಮ್ಯದ ಬಗ್ಗೆ ತಾವು ಹೇಳಿದ್ರಿ. ಹೌದು, ತಾವುಗಳು ಅಲ್ಲಿ ಹಿಜಾಬ್ ಬರುತ್ತೆ, ಅಲ್ಲಿ ಕೇಸರಿ ಬರುತ್ತೆ, ತಾರತಮ್ಯ ಅಲ್ಲ ಆಗಲ್ವಾ? ಅಲ್ಲಿ ಕಲರ್ಫುಲ್ ಆಗಲ್ವಾ? ತಾರತಮ್ಯ ಆಗಲ್ವಾ? ಕಲರ್ಫುಲ್ ಮಾಡ್ತಾ ಇದ್ದಾರಲ್ಲ, ಸೃಷ್ಟಿ ಮಾಡ್ತಾ ಇದ್ದಾರೆ. ತಾರತಮ್ಯ ಅಂತ ಹೇಳಿದ್ರೆ ಇವತ್ತು ಗೇಟಿನ ಹೊರಗೆ ದಬ್ಬಿದ್ರಲ್ಲ, ಅದು ತಾರತಮ್ಯ. ಈವರೆಗೆ ಆನ್ಲೈನ್ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಪ್ರತ್ಯೇಕವಾಗಿ, ಅದು ತಾರತಮ್ಯ. ಓಕೆ, ಗೇಟಿನಿಂದ ಹಿಂದೆ ತಪ್ಪಿರುವಂತದ್ದು ತಾರತಮ್ಯ. ಹೌದು, ಗುರುಗಳು ಶಿಕ್ಷಕರು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಹೇಳ್ತಾರೆ. ಗುರುಗಳಿಗೆ ಒಂದು ಸ್ಥಾನಮಾನ, ಗುರುಗಳಿಗೆ ಮೇಲೆ ಇರುವಂತಹ ಭಯ ಭಕ್ತಿಗಳು, ಏನ್ ಹೇಳ್ತೀರಾ? ಗುರುಗಳಿಗಿರುವಂತ ಭಯಭಕ್ತಿಗಳ ಅನುಸಾರವಾಗಿ ಅದರ ವ್ಯಾಖ್ಯಾನ ಏನು? ನಾವು ಶಾಲೆಯಲ್ಲಿ ಕೂತು ಅವರ ಪಾಠ ಕೇಳುವಂತದ್ದು, ಅವರಿಗೆ ಕೊಡುವಂತ ಗೌರವ, ಸಂಯಮದಿಂದ ನಾವು ಅಲ್ಲಿ ಪಾಠ ಕೇಳಿ ಅವರು ಕೊಟ್ಟಿರುವಂತಹ ಏನು ನಮ್ಗೆ
ಹೋಮ್ವರ್ಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯದಲ್ಲಿ ಅದು ಸರಿಯಾಗಿ ಅನುಸರಿಸಿದ್ರೆ ಅದೇ ಅವರಿಗೆ ಕೊಡುವಂತ ಗೌರವ. ಓಕೆ, ಗುರುಗಳಿಗೆ ಅವರು ಹೇಳುವಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿಗೆ ತಾವು ಸೊಪ್ಪೆ ಹಾಕಲ್ಲ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ಲಿಕ್ಕೆ ಸಂವಿಧಾನಬದ್ಧವಾಗಿ ಅವಕಾಶ ಇದೆ. ಬಾಂಬೆ ಈಗ ಇವ್ರು ಹೇಳಿದ್ರು ಏನಂತ, ಇದು ಕೇರಳ ಹೈಕೋರ್ಟ್ ವಿಚಾರದಲ್ಲಿ ಹೇಳಿದ್ರು. ಕೇರಳ ಹೈಕೋರ್ಟ್ 2015ರಲ್ಲಿ ಹೇಳಿದೆ ಹಿಜಾಬ್ ಮೂಲಭೂತ ಹಕ್ಕು ಅಂತ ಹೇಳಿದೆ. ಕೇಳಬೇಕು, ಎಷ್ಟು ಮುಖ್ಯ ಹಿಜಾಬ್ ಅನ್ನುವಂತಹ ವಿಚಾರವನ್ನ ರಹೀಂ ಉಚ್ಚಿಲ್ ಅವರು ಕೂಡ ತುಂಬಾ ಸಂಕ್ಷಿಪ್ತವಾಗಿ ಹೇಳಿದ್ರು. ಹೆಣ್ಮಕ್ಳಿಗೆ ಹಿಜಾಬ್ ಬೇಕು, ಹಿಜಾಬ್ ಅನ್ನ ನಾವುಗಳು ವಿರೋಧಿಸ್ತಾ ಇಲ್ಲ. ಆದ್ರೆ ಇಲ್ಲಿ ಸಮಾನತೆ ಅನ್ನುವಂಥ ವ್ಯವಸ್ಥೆ ಬಂದಾಗ ಅಲ್ಲಿ ಆಗ್ತಾ ಇರುವಂತಹ ವಿಚಾರಗಳ ಬಗ್ಗೆ ರಹೀಂ ಉಚ್ಚಿಲ್ ಅವರು ಹೇಳಿರುವಂತದ್ದು. ತದನಂತರ ಮಧ್ಯಾಹ್ನದ ಪ್ರಾರ್ಥನೆಯ ಬಗ್ಗೆಯೂ ಕೂಡ ಉಲ್ಲೇಖವನ್ನ ಮಾಡಿದ್ರು. ಧಾರ್ಮಿಕತೆಯಲ್ಲಿ ನಮ್ಗಳಿಗೆ ಇಂತಹ ಒಂದು ಅವಕಾಶಗಳಿವೆ, ಇದನ್ನ ಬೇರೆ ಸಂದರ್ಭಗಳಲ್ಲೂ ಕೂಡ ಮಾಡಬಹುದು ಅನ್ನುವಂತಹ ವಿಚಾರ. ಈ ರೀತಿಯ ಶಿಕ್ಷಣ ಸಂಸ್ಥೆಗಳು ಅಥವಾ ಸಮಾನತೆ ಅನ್ನುವಂತಹ ವಿಚಾರಗಳು ಅಂತ ಬಂದಾಗ ಏನ್ ಹೇಳ್ತೀರಾ? ಧಾರ್ಮಿಕ ವಿಚಾರದ ಬಗ್ಗೆ ಹೇಳುವುದಾದ್ರೆ, ಇದು ಇವಾಗ ಇದು ಒಂದು ವಿವಾದ ಆಗಿರುವಂಥದ್ದು. ಇದು ಸ್ಕಾರ್ಫ್ನ ವಿಚಾರದಲ್ಲಿ ಮಾತ್ರ. ಸ್ಕಾರ್ಫ್ ಈಗಾಗಲೇ ನಾನು ಹೇಳಿದ ಹಾಗೆ ಅದೇ ಬಣ್ಣದ ವಸ್ತ್ರವನ್ನು ತಲೆಗೆ ಸುತ್ತಿಕೊಳ್ಳುವುದು ಮಾತ್ರ ಇರುವಂಥದ್ದು. ಯೂನಿಫಾರ್ಮ್ ಇದ್ದೇ ಶಾಲ್, ಬೇರೆ ಎಕ್ಸ್ಟ್ರಾ ಏನು ಹಾಕುವುದಿಲ್ಲ. ಅದೇ ಶಾಲನ್ನು ತಲೆಗೆ ಹಾಕೊಂಡ್ರೆ ಯಾವುದೇ ಸಮಸ್ಯೆ ಇಲ್ಲ ಅಲ್ಲಿ, ಒಂದೇದು. ಮತ್ತೆ ನಮಾಜ್ನ ವಿಚಾರ ನೀವು ಹೇಳಿದ್ರಿ, ನಮಾಜ್ ಕೂಡ ಕಡ್ಡಾಯ ಆಗಿದೆ. ಅದನ್ನು ಕೂಡ ಏನು ಎಲ್ಲ ಶಾಲೆಗಳು ವ್ಯವಸ್ಥೆ ಮಾಡಿಕೊಡ್ಲಿ, ಎಲ್ಲ ಶಾಲೆಗಳಲ್ಲಿ ವಾರ ವಾರ ಪೂಜೆಗಳಾಗ್ತಾ ಇದೆ, ಹಾಗೆ ನಮಗೂ ಒಂದು ಅವಕಾಶ ಕೊಡ್ಲಿ. ಬೇರೆ ಬೇರೆ ಶಾಲೆಗಳಲ್ಲಿ ಬೇರೆಲ್ಲ ಧಾರ್ಮಿಕ ಹೇಗೆ ಧಾರ್ಮಿಕ ಕೇಂದ್ರವಾಗುತ್ತೆ. ಒಂದು ನಿಮಿಷ ಕೇಳಿ, ಹೇಗೆ ಎಲ್ಲ ಧಾರ್ಮಿಕತೆಯನ್ನು ಅನುಸರಿಸಲಿಕ್ಕೆ ಎಲ್ಲ ಕಾಲೇಜುಗಳಲ್ಲಿ ಹೇಗೆ ಅವಕಾಶ ಇದೆಯೋ ಅದೇ ತರ ಅವಕಾಶ ಕೊಡಿ. ರಹೀಂ ಉಚ್ಚಿಲ್ ಅವರು ಹೇಳಿದ್ರಲ್ಲ, ಧಾರ್ಮಿಕತೆಯ ಸ್ವಾತಂತ್ರ್ಯವನ್ನ, ಧಾರ್ಮಿಕತೆಯನ್ನು ಯಾವ ರೀತಿ ನಾವುಗಳು ಅಳವಡಿಸಿಕೊಳ್ಬಹುದು, ನಮ್ಮ ಜೀವನದಲ್ಲಿ ಪಾಲನೆ ಮಾಡಬಹುದು ಅನ್ನೋದು ಆಲ್ಟರ್ನೇಟಿವ್ ವೇಸ್ ಗಳನ್ನ ಹೇಳಿದ್ರು ಅಲ್ವಾ? ಅದಕ್ಕೆ ಕಾನೂನಿದೆ, ಕಟ್ಟಳೆಗಳಿದೆ, ಸಂವಿಧಾನ ಇದೆ, ಸಂವಿಧಾನ ಎಲ್ಲ ಇದೆ. ಮಾಡಬೇಕು. ಮಾಡುವ ರೀತಿ ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ಆಗುವುದಿಲ್ಲ. ಪ್ರಜಾಪ್ರಭುತ್ವ ದೇಶ ಅಂದ್ರೆ ಏನು ನಾನು ಕೇಳುದು? ಪ್ರಜಾಪ್ರಭುತ್ವ ಅಂದ್ರೆ ಅಭಿನಂದನೆಗಳು. ನನ್ಗೆ ಉತ್ತರ ಕೊಡ್ಲಿ. ಅಲ್ಲ, ಪ್ರಜಾಪ್ರಭುತ್ವ ಹೇಳ್ತಾರಲ್ಲ, ಜಾತ್ಯತೀತತೆ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಒಂದು ಧರ್ಮವನ್ನು ನಿರಾಕರಿಸುವುದಲ್ಲ. ಜಾತ್ಯತೀತತೆ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಒಂದು ಧರ್ಮಕ್ಕೆ ಧಾರ್ಮಿಕ ಅವಕಾಶಗಳನ್ನು ನಿರಾಕರಿಸುವುದಕ್ಕೆ ಹಾಗೆ ಹೇಳುದಾ? ಯಾವುದೇ ಒಂದು ಧರ್ಮದ ಏನು ಅವರಿಗೆ ಹಕ್ಕಿದೆ ಅದನ್ನು ನಿರಾಕರಿಸುವುದಕ್ಕೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾರ? ಇನ್ನೊಂದು ವಿಚಾರ ಇಲ್ಲಿ ನಾನು ಖಂಡಿಸಬೇಕಾಗಿರುವಂತದ್ದು, ಇವ್ರು ಹೇಳಿದ್ರು ಪೇಯ್ಡ್ ವಿದ್ಯಾರ್ಥಿಗಳು ಅಂತ. ಇಲ್ಲಿ ದೇಶದಲ್ಲಿ ಯಾರೇ ಪ್ರತಿಭಟನೆ ಮಾಡಲಿ, ಅದು ಶಹೀನ್ ಬಾಗ್ ಪ್ರತಿಭಟನೆ ಆಗಿರ್ಬೋದು, ರೈತರ ಪ್ರತಿಭಟನೆ ಆಗ್ಬೋದು, ಫಸ್ಟ್ ಗೆ ಹೇಳ್ತಾರೆ ಇವರು ಪೇಯ್ಡ್ ಅಂತ ಹೇಳ್ತಾರೆ. ಅದ್ರ ನಂತರ ಈ ಪ್ರತಿಭಟನೆಗಳು ತೀವ್ರವಾದ್ರೆ ಮತ್ತೆ ಅವರು ಅದಕ್ಕೆ ಬೇರೆ 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 ರೂಪದಲ್ಲಿ ಅವರು ಟೀಕಿಸ್ತಾರೆ. ಅದು ಅವರ ಒಂದು ಚಾಳಿ. ಅದು ಫಸ್ಟ್ ಗೆ ಇವರನ್ನ ಹಿಂದೆ ಸರಿಸಲಿಕ್ಕೆ ಬೇಕಾಗಿ ಅವರು ಹಾಗೆಲ್ಲ ತಂತ್ರಗಳನ್ನು ಹೂಡ್ತಾರೆ. ನಂತರ ಅವರು ಕಾನೂನುಬದ್ಧವಾಗಿ ಅವರು ನಾವು ಹೋರಾಟವನ್ನು ತೀವ್ರಗೊಳಿಸಿದ್ರೆ ಅವರು ಅದಕ್ಕೆ ಬಗ್ತಾರೆ ಎಂಬುದಕ್ಕೆ ನಮಗೆ ರೈತರ ಹೋರಾಟ ಸಾಕ್ಷಿಯಾಗಿದೆ. ಹಾಗೆ ಖಂಡಿತವಾಗಿ ನಾವು ಹೋರಾಟ ಮಾಡ್ತೇವೆ. ಇನ್ನೊಂದು ವಿಚಾರ, ಇದು ಸ್ಪ್ರೆಡ್ ಆಗ್ತಾ ಉಂಟು ಅಂತ ಹೇಳಿದ್ರು. ಇದು ಬೇರೆ ಬೇರೆ ಕಾಲೇಜಿಗೆ ಸ್ಪ್ರೆಡ್ ಆಗ್ತಾ ಉಂಟು. ಇದರ ಹಿಂದೆ ಯಾರಿದ್ದಾರೆ? ಈ ಕೇಸರಿ ಶಾಲ್ ಹಾಕೊಂಡು ಬರ್ತಾರಲ್ಲ, ಸ್ಪ್ರೆಡ್ ಆಗ್ತದೆ ಅಲ್ಲಿ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಅಂತೆಲ್ಲ ಹೇಳ್ತಾರಲ್ಲ, ಇದರ ಹಿಂದೆ ಯಾರಿದ್ದಾರೆ ಅದನ್ನ ನೀವು ಹುಡುಕಿ, ಅದರ ಬಗ್ಗೆ ಮಾತಾಡಿ. ಅದು ಮೊದಲು ಈಗ ಆಗ್ತಾ ಇರುವಂತದ್ದಲ್ಲ. ರಹೀಂ ಉಚ್ಚಿಲ್ ಅವರೇ, ನಿಮಗೆ ಮಾಹಿತಿ ಗೊತ್ತೇ ಇರಬಹುದು, ಹಿಜಾಬ್ ಈಗಿಂದ ಹಾಕ್ತಾ ಇರುವಂತದ್ದಲ್ಲ. ಹಿಜಾಬ್ ಎನ್ನುವುದು ಅವರ ಕಡ್ಡಾಯ. ಇದು ಹಿಜಾಬ್ ಕೇಸರಿ ಶಾಲ್ ಕಡ್ಡಾಯ. ಮಾತಾಡ್ತಾ ಇದ್ದೆ, ನನಗೆ ಅವಕಾಶ ಕೊಡಿ. ಇವ್ರು ಹೇಳಿದ್ರು ಹಿಜಾಬ್ ಮಾತ್ರ ಕಡ್ಡಾಯ ಅಂತ. ಓರ್ವ ಮಹಿಳೆಗೆ ಮುಖ ಮತ್ತು ಮುಂಗೈಯನ್ನು ಹೊರತುಪಡಿಸಿ ಉಳಿದ ಭಾಗಗಳನ್ನು ಮುಚ್ಚಬೇಕಾಗಿರುವುದು ಕಡ್ಡಾಯ. ಮುಂಗೈಯನ್ನು ಯಾವ್ದ್ರಲ್ಲಿ ಮುಚ್ಚುತ್ತೀರಿ ನೀವು? ಅಂದ್ರೆ ಏನು? ಮುಂಗೈ ಹೊರತುಪಡಿಸಿ ಹೊರತುಪಡಿಸಿ ಉಳಿದ ಭಾಗಗಳನ್ನು ಮುಚ್ಚುವುದು ಕಡ್ಡಾಯ. ನೀವು ಖಂಡಿತವಾಗಿಯೂ ಧರ್ಮವನ್ನು ಕಲೀರಿ. ಅದನ್ನು ಸ್ವಲ್ಪ ನೀವಿಬ್ರು ಕೂಡ ಇಸ್ಲಾಮಿನ ಬಗ್ಗೆ ಕಲೀರಿ, ಇಸ್ಲಾಮಿನ ಧಾರ್ಮಿಕತೆ ಬಗ್ಗೆ ಕಲೀರಿ, ಅದರ ಮಾನವೀಯತೆ ಬಗ್ಗೆ ನಾನು ಹೇಳುದು ಕೇಳಿ, ಅದರ ವೈಜ್ಞಾನಿಕತೆ ಬಗ್ಗೆ ಕೇಳಿ, ಅದರ ಔಚಿತ್ಯದ ಗೊತ್ತುಂಟು, ಅದರ ಜಿಯೋಗ್ರಫಿಕಲ್
ಎಕ್ಸಿಸ್ಟೆನ್ಸ್ ಬಗ್ಗೆ ಕೂಡ ನಾನು ಗೊತ್ತಿಲ್ಲ. ಹೇಳೋದು ಕೇಳ್ಬೇಕು ನೀವು. ಶಾಹಿದ್ ಅವ್ರು. Yes, ಅದರ correct. ನಿಯಮಗಳ ಔಚಿತ್ಯಗಳನ್ನು ನೀವು ಕಲೀರಿ ಫಸ್ಟ್ ಗೆ. Okay, ಅದು ನಾನು ಮತ್ತೆ- ಹೇಳ್ತೇನೆ. ನಿತಿನ್, ನಿತಿನ್, ಒಂದು ಉತ್ತರಕ್ಕೆ ಅವಕಾಶ ಕೊಡಿ, ಒಂದು ಉತ್ತರಕ್ಕೆ. ಒಂದು ನಾನು ಹೇಳುದು ಅದು ಕಪ್ಪು ಬಣ್ಣದ್ದೇ ಬುರ್ಕವೇ ಆಗ್ಬೇಕು ಅಂತ ಇಲ್ಲ. ಮುಖ ಮತ್ತು ಮುಂಕೈ ಹೊರತುಪಡಿಸಿ ಉಳಿದ ಭಾಗಗಳನ್ನು ಯಾವುದೇ ಕಲರ್ ಡ್ರೆಸ್ ಅಲ್ಲೂ ಕೂಡ ಮುಚ್ಚಬಹುದು. ಕೇಸರಿ ಡ್ರೆಸ್ ಅಲ್ಲೂ ಕೂಡ ನಮಗೆ ಮುಚ್ಚಬಹುದು, ಅದಕ್ಕೆ ಪ್ರಾಬ್ಲಮ್ ಇಲ್ಲ. Okay. ಆ ಯೂನಿಫಾರ್ಮ್ ಅಲ್ಲೂ ಕೂಡ ಮುಚ್ಚಬಹುದು, ಅದಕ್ಕೆ ಪ್ರಾಬ್ಲಮ್ ಇಲ್ಲ. ಕೇಸರಿಲಿ ಮುಚ್ತೀರಾ ನಾಳೆ? ಅಲ್ಲ, ನೀವು ಯೂನಿಫಾರ್ಮ್ ಅಲ್ಲ, ಯೂನಿಫಾರ್ಮ್ ಅದು- ಕೇಸರಿ ಮಾಡಿ ಅದು- ಯಾರು ಕೇಳುವಂಥದ್ದು? ಕೇಳುವುದು ಎಲ್ಲ ಬಣ್ಣಗಳು. ಒಂದು ವೇಳೆ ಯೂನಿಫಾರ್ಮ್ ಕೇಸರಿ ಮಾಡಿದ್ರೆ ಸರ್ಕಾರ ಅದೇ ಶಾಲಿಂದ ಮುಚ್ಚುತ್ತೀವಿ. ಮುಚ್ತೀರಾ? ಅದ್ರಲ್ಲಿ ಏನ್ ತೊಂದ್ರೆ ಇದೆ? ಅಷ್ಟೇ ಇರುದು, ಅದ್ರಲ್ಲಿ problem ನಮ್ಗೆ ಇಲ್ಲ. ಬಣ್ಣಗಳಿಂದ ನಮ್ಮ ಧರ್ಮವನ್ನು ಗುರುತಿಸ್ಲಿಕ್ಕೆ ಇಲ್ಲ. ಓಕೆ ಓಕೆ ಎಸ್ ಸರ್ ಯಶ್ಮಲ್ ಅವರು ಮತ್ತೆ ನಿತಿನ್, ಒಂದೇ ನಿಮಿಷ, ಎಸ್ ಎಸ್ ಒಂದೇ ನಿಮಿಷ ನಿತಿನ್. ಎಸ್ 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 ಮಾತಾಡಿ ಮಾತಾಡಿ. ಈಗ ನಾನು ಒಂದನೇದಾಗಿ ಪ್ರಥಮ ಬಾರಿಗೆ ಒಂದು ಡಿಬೇಟ್ ಅಲ್ಲಿ PFI ಅವರಿಬ್ರು ಬಹಳ ಶಾಂತ ಸ್ವರೂಪರಾಗಿ ಬಹಳ ಅತ್ಯುತ್ತಮವಾಗಿ ಮಾತಾಡ್ತಾ ಇದ್ದಾರೆ, ಅಭಿನಂದಿಸ್ತೇನೆ. ಇನ್ನೊಂದು ನಮ್ಮ ಸಹೋದರಿಯ ಮಾತಿಗೆ ನನ್ನ ಒಂದು ಗೌರವ ಇದೆ. ಅವರು ಹೇಳಿದ ಹಾಗೆ ಇಲ್ಲಿ ಹಿಜಾಬ್ ಅನ್ನು ನಾವು ಗೌರವಿಸಿದ್ದೇವೆ. ಎರಡನೇದಾಗಿ ಹಿಜಾಬ್ ಆಗ್ತೇವೆ ಅಂತ ಹೇಳಿದಾಗ ಅದಕ್ಕೆ ವಿರೋಧ ತೋರ್ಪಡಿಸಲಿಲ್ಲ. ಹಿಜಾಬ್ನ ಬಗ್ಗೆ 1.5 ತಿಂಗಳು ಪ್ರತಿಭಟನೆ ಮಾಡಿದ್ದನ್ನು ನಾವು ವಿರೋಧಿಸಲಿಲ್ಲ. ಎಲ್ಲವನ್ನು ಕೇಳಿದ ನಂತರ ನಾವು ಹೇಳುವಂತದ್ದು, ಈ ಪ್ರಜಾಪ್ರಭುತ್ವದಲ್ಲಿ ಒಂದು ಧರ್ಮವನ್ನು ಅವಮಾನಿಸುವುದು ಅಂತ ಅವ್ರು ಕೇಳ್ತಾರೆ. ಅವಮಾನಿಸಿದ್ರೆ ಇಷ್ಟೆಲ್ಲ ಆಗ್ತಿಲ್ಲ. ಅವಮಾನ ಯಾರು ಮಾಡಿಲ್ಲ. ಈಗ ನ್ಯಾಯಾಲಯಕ್ಕೆ ಹೋಗುವಂತ ಅವಕಾಶಗಳನ್ನು ಕೂಡ ಸಂವಿಧಾನ ಕೊಟ್ಟಿದೆ. ನಾನು ಹೇಳುದು ಇದೆಲ್ಲವೂ ಸರಿಯಾಗಿದೆ. ಈ ಸಮರ್ಪಕವಾಗಿ ನ್ಯಾಯಾಲಯ ತೀರ್ಪು ಕೊಡುವ ತನಕ ಅದೇ ಪ್ರಭುತ್ವ ರೀತಿಯಲ್ಲಿ ಇದೇ ರೀತಿಗೆ ಹೇಗೆ ಆ ಸಹೋದರಿ ಎಷ್ಟು ಚಂದ ಮಾತಾಡಿದ್ರು, ಈ ಈ ಈ ಸ್ಪಷ್ಟತೆ, ಈ ರೀತಿ ಪ್ರೀತಿ ವಿಶ್ವಾಸದಿಂದ ಮಾತಾಡುದು, ಈ ರೀತಿ ಇತರ ಜನರನ್ನು ಮನವೊಲಿಸುವುದು, ಈ ರೀತಿ ಇತರ ಸಮುದಾಯದಲ್ಲಿ ನಮ್ಮ ಬಗ್ಗೆ ಗೌರವವನ್ನು ಕಾಪಾಡುವ ರೀತಿಯಲ್ಲಿ ಇದು ಬಹಳ ಪ್ರಥಮ ಬಾರಿಗೆ ಡಿಬೇಟ್ ಅಲ್ಲಿ ಇಷ್ಟು ಶಾಂತವಾಗಿ ಆ ಇಬ್ಬರು ಆ ಪಕ್ಷದವರು ನಮ್ಮ ಸೈದ್ಧಾಂತಿಕ ವಿರೋಧ ಆಗಿದ್ರು ಅವರ ಮಾತುಗಳನ್ನು ಅಭಿನಂದಿಸುವಂತದ್ದು. ಇದನ್ನು ನಾವು ಬಯಸುವುದು. ಇದನ್ನು ಇಲ್ಲಿ ಪ್ರತಿಭಟನೆ ವಿರೋಧ ಕೊಡ್ಲಿಲ್ಲ, ಇವರಿಗೆ ವಿರೋಧಿಸಲಿಲ್ಲ, ಅವರಿಗೆ ಎಲ್ಲ ಅವಕಾಶಗಳನ್ನು ಕೊಡ್ತಾ ಇದೆ. ಕೊಟ್ಟ ನಂತರ ಸರ್ಕಾರ ಒಂದು ತೀರ್ಮಾನ ಹೇಳ್ತದೆ, ನ್ಯಾಯಾಲಯ ಒಂದು ತೀರ್ಮಾನ ಹೇಳ್ತದೆ. ಅದನ್ನು ನಾವು ಭಾರತೀಯರಾಗಿ ಪಾಲಿಸಬೇಕಾ ಬೇಡವಾ ಅಷ್ಟಕ್ಕೆ ಅವರು ಉತ್ತರ ಕೊಡ್ಲಿ. ಈಗ ಇವರ ಪ್ರತಿಭಟನೆ ಎಲ್ಲ ಆದ ನಂತರ ನ್ಯಾಯಾಲಯ ಮತ್ತು ಸರ್ಕಾರ ಒಂದು ತೀರ್ಪು ಕೊಡ್ತದೆ. ಆ ಕೊಟ್ಟದ್ದನ್ನು ನಾವು ಗೌರವಿಸುವಕ ಬೇಡವಾ ಅದಕ್ಕೆ ಅವರು ಉತ್ತರ ಕೊಡ್ಲಿ. ಒಂದು ಕೋರಿಕೆಯನ್ನ ಅವರು ಹೇಳಿರುವಂತದ್ದು, ಏನು ಶಾಲ್ ಗಳನ್ನ ಹಾಕ್ತಿವಿ ನಾರ್ಮಲ್ ಆಗಿ ಸಮವಸ್ತ್ರಗಳನ್ನ, ಅದೇ ಶಾಲ್ ಗಳನ್ನ ನಾವು ತಲೆಗೆ ಹಾಕುವಂತದ್ದು ಏನ್ ಸಮಸ್ಯೆ ಅಂತ ವಿಚಾರವನ್ನ ಕೇಳಿದ್ದಾರೆ. ನಾನು ಈಗಾಗಲೇ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಮೊದಲಿಗೆ ಅವರು ಹೇಳಿದ್ರು ಇಸ್ಲಾಂ ಬಗ್ಗೆ ತಿಳ್ಕೊಳ್ಳಿ ಅಂತ. ಇಸ್ಲಾಂ ಏನೆಂಬುದು ಇಡೀ ದೇಶ ಗೊತ್ತುಂಟು. ಅದರಿಂದಾಗಿ ಅವ್ರ ಹತ್ರ ಕೇಳಿ ನಾವು ತಿಳ್ಕೊಳ್ಬೇಕಾದ ಅನಿವಾರ್ಯತೆ ನಮಗಿಲ್ಲ. ಒಂದು ಸೆಕೆಂಡ್ ಒನ್, ನೀವು ಹೇಳಿದ್ರಿ ಈಗ ಹಿಜಾಬ್ನ ಬಗ್ಗೆ, ಅದು ತಲೆಗೆ ಒಂದೇ ಶಾಲ್ ಹಾಕ್ತಾರೆ ನನಗೆ ಹಾಕ್ತಾರೆ ಅಂತ. ಕಾಲೇಜು ಶಾಲೆಯಲ್ಲಿ ಒಂದು ಶಿಸ್ತಿರಬೇಕು. ಯಾಕೆಂದರೆ ಯಾವುದೇ ವಿದ್ಯಾರ್ಥಿಗಳು ಶಿಸ್ತಲ್ಲಿ ಅದನ್ನು ಪಾಲನೆ ಮಾಡಿದರೆ ಮಾತ್ರ ಅವರ ವಿದ್ಯಾಭ್ಯಾಸಕ್ಕೆ ಒಂದು ಒಳ್ಳೆ ರೀತಿಯ ಭವಿಷ್ಯ ರೂಪಿಸಲಿಕ್ಕೆ ಆಗ್ತದೆ. ಹೇಳ್ತೀನಿ ಕೇಳಿ, 31 ತಾರೀಕು ತನಕ ಇವ್ರಿಗೆ ಹಿಜಾಬ್ ಇದು ನೆನಪಿರಲಿಲ್ಲ. ಇವ್ರು ಯಾರು ಆ ಕಾಲೇಜ್ ನೋಡಿದವರಲ್ಲ. ಇವ್ರು ಯಾರಿಂದ ಫೇಸ್ಬುಕ್ ವಾಟ್ಸಪ್ ಇಂದ ಮೆಸೇಜ್ ಕಲೆಕ್ಟ್ ಮಾಡಿ ನೋಡಿರ್ಬೋದು. ನಾಳೆ ದಿನ ಇವರು ಆ ಕಾಲೇಜ್ಗೆ ಬರಲಿ, ಅಲ್ಲಿ ಇತರ ವಿದ್ಯಾರ್ಥಿಗಳಿಗೆ ರೈ ಮುಚ್ಚಲವ್ರು ಹೇಳಿದರು, ಅಲ್ಲಿ ಬಂದು ಒಂದು ಅರ್ಧ ಗಂಟೆ ಕುತ್ಕೊಂಡು ಬೇರೆ ವಿಚಾರ ಸಮಾಲೋಚನೆ ಮಾಡಲಿ. ಆಗ ನೈಜ ಸಂಗತಿ ಏನೆಂಬುದು ಅವರಿಗೆ ಗೊತ್ತಾಗ್ತದೆ. ಒಂದು. ಎರಡನೇದು, ನಾವು ಇಷ್ಟರ ತನಕ ಕಾಲೇಜ್ನಲ್ಲಿ 2004ರಿಂದ ಯೂನಿಫಾರ್ಮ್ನ ಬಗ್ಗೆ ಆಡಳಿತ ಮಂಡಳಿ ಡಿಸಿಪ್ಲಿನರಿ ಇರಬೇಕಂದಿಷ್ಟೇಳಿ ನಾವು ನಿರ್ಣಯ ಮಾಡಿದ್ದೇವೆ. ಅದರ ನಂತರ ಕಾಂಗ್ರೆಸ್ ಸರ್ಕಾರ ಇತ್ತು, ಬೇರೆ ಬೇರೆ ಸರ್ಕಾರಗಳಿತ್ತು. ಪ್ರಮೋದ್ ಮಧ್ವರಾಜ್ ಅವರು ಸಚಿವರಾಗಿದ್ದರು, ಆ ಶಾಲೆಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿದ್ದರು. ಅವರು ಕೂಡ ಅದಕ್ಕೆ ಸಹಮತರು. ಯಾಕೆಂದರೆ ಕಾಲೇಜಿನಲ್ಲಿ ಶಿಸ್ತು ಮೇನ್. ಸೆಕೆಂಡ್ ಒನ್, ತಾರತಮ್ಯ ಮಾಡಬಾರ್ದು. ಯಾಕೆಂದ್ರೆ ಡಿಸ್ಕ್ರಿಮಿನೇಷನ್ ಅಂದ್ರೆ ಬಡವರು ಮಧ್ಯಮ ವರ್ಗದಲ್ಲಿ ಹಾಕಿರ್ಬೋದು. ಇವ್ರು ಹಾಕಿದಾರೆ ಅಂತ ಹೇಳ್ತಾರೆ. ಹತ್ತಿರ ಒಂದು ಕಾನ್ವೆಂಟ್ ಕಾಲೇಜ್ ಉಂಟು, ಅಲ್ಲಿ ಬಿಡ್ತಿಲ್ಲ ಇವರಿಗೆ. ಅಷ್ಟು ಇವರ ಹೋರಾಟ ಮಾಡ್ಲಿಕ್ಕಿದ್ರೆ ಅದು ಕೂಡ ಮಹಿಳಾ ಕಾಲೇಜ್, ಅಲ್ಲಿ ಹೋಗಿ ಹೋರಾಟ ಮಾಡ್ಲಿ ಇವರು. ಇಲ್ಲಿ ಏನ್ ಗೊತ್ತುಂಟಾ, ಇವ್ರು ಹೇಳ್ತಾರೆ ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಅವರ ಚಾಲಿ ಅಂತ. ರೈತರ ಹೋರಾಟ ಇದ್ದು ನಮ್ಮನ್ನ ಎಲ್ಲಿ ಡೈವರ್ಟ್ ಮಾಡೋದು ಬೇಡ. ಕಾನೂನು ನಮ್ಗೆ ಯಾರ ಹತ್ರ ಕೇಳಿ ಕಲ್ಕೊಳ್ಬೇಕಂತಿಲ್ಲ. ನಮ್ಗೆ ಗೊತ್ತುಂಟು, ಕಾನೂನು ಬಗ್ಗೆ ಅರಿವು ಉಂಟು. ಎಲ್ಲ ಬಗ್ಗೆ ಹೇಳಿದೌದು ಎಂತ ಕೇಳಿದ್ರೆ ಇವ್ರು ಹೇಳಿದ್ರೆ ನಾನು ಹೇಳ್ತೇನೆ ನನ್ನ ನಿತಿನ್ ಅವರೇ, ಬೇಡ ಅಂತ ಹೇಳಿದ್ರೆ ಸರ್ಪ್ರೈಸ್ ಹೇಳಿದ್ರು, ಅದು ಬಿಜೆಪಿಗೆಲ್ಲ ಚಾಲಿ. ಅವರು ಅದನ್ನು ರಾಜಕೀಯಕ್ಕೋಸ್ಕರ ಇಲೆಕ್ಷನ್ಗೋಸ್ಕರ ಸೃಷ್ಟಿ ಮಾಡಿದ್ದಾರೆ. ಅವರಿಗೆ ಲಾಭ ಉಂಟು ಅಂತ ಆಯ್ತು.
ಬಿಜೆಪಿಗೆ ಲಾಭ ಇದೆ. ಬಿಜೆಪಿಗೆ ಲಾಭ ಇದೆ. ಅವರಿಗೆ ಪೇಮೆಂಟ್ ಬಿಜೆಪಿ ಮಾಡಿದ ಬಿಜೆಪಿಗೆ ಲಾಭ ಯಾವುದರಿಂದ ಇರುತ್ತೆ? ಎರಡು ರೇಸ್ ಮಾಡಿ ಅದು ಕೆರಳಿಸ್ತಾರೆ ಅವರು ಅಷ್ಟೇ. ರೈತರನ್ನು ರೇಸ್ ಮಾಡಿದ್ರು. ಕೆನಡಾದಿಂದ ರೈತರಿಗೆ ದುಡ್ಡು ಬಂದ ಬಗ್ಗೆ ಓಕೆ, 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 ಗೃಹ ಓಕೆ, ಸಚಿವರಿಗೆ ಸರಿ, ಸರಿ, ಸರಿ. ಮಾಹಿತಿ ಓಕೆ, ಯಶ್ವಂತ್ ಕೊಡ್ತಾರೆ. ಅವರೇ, ನಿಮ್ಗೆ ಎಲ್ಲಿಂದ ಯಶ್ವಂತ್ ಬಂದಿದೆ? ಅವರೇ, ಎಷ್ಟು ಸಮಯ ಕಾಯ್ಬೇಕಂತಿಲ್ಲ. ಅದಕ್ಕೆ ಏನಾಗಿದೆ? ಎಷ್ಟು ಸಮಯ ಕಾಯ್ಬೇಕಂತಿಲ್ಲ. ಅದು ಏನಾಗಿದೆ? ಕೇಸ್ ಏನಾಗಿದೆ? ಇಲ್ಲ, ಇಲ್ಲ, sorry, sorry, ಅದು sorry. ಹೇಳಿ, ಕೇಸ್ ಏನಾಗಿದೆ? ಅದು ನೋಡಿ. ಅದಕ್ಕೆಲ್ಲ ಬಗ್ಗಿಸಿದ್ದು ರೈತರ ಮುಂದೆ ಬಗ್ಗಿದ್ರಲ್ಲ. ತಮ್ಮ ಕಾಲೇಜಿನಲ್ಲಿ ಆಗಿರುವಂತಹ ವಿಚಾರ ಇದೀಗ ಕೇಸರಿ ಶೈಲ್ಯವನ್ನ ಹಾಕೊಂಡು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ಅಲ್ಲಿ ತನಕ ಹೋಗಿದೆ. ಏನ್ ನೋಡಿ, ಹೇಳ್ತೀರಿ? ನಮ್ಮ ಕಾಲೇಜಿನಲ್ಲಿ ಮಹಿಳಾ ಕಾಲೇಜ್, ನಾನು ಅಜ್ಜರ್ ಕಾಲೇಜಿನ ಬಾಲಕಿಯರ ಕಾಲೇಜಿನ ಆಡಳಿತ ಮಂಡಳಿ ಉಪಾಧ್ಯಕ್ಷನಾಗಿ ಈ ವೇದಿಕೆಗೆ ಬಂದಿದ್ದೇನೆ. ಎಸ್, ನಿನ್ನೆ ದಿನ ಕುಂದಾಪುರದಲ್ಲಿ ಈ ರೀತಿ ಸಮಸ್ಯೆಗಳೇ ಆಗಿದೆ. ಅದಕ್ಕೆ ಮೂಲ ಕಾರಣ ಯಾರು? ಅಲ್ಲೇ ಶಾಸಕರಿಗಾಗಲೇ ಸಭೆ ಕರೆದು ಯಾವ ರೀತಿ ನಿಯಮವನ್ನು ಪಾಲನೆ ಮಾಡಬೇಕೆಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಓಕೆ, ನಮ್ಮ ಕಾಲೇಜಿನಲ್ಲಿ ಕೂಡ ಅದೇ ರೀತಿ ಜನವರಿ 1 ತಾರೀಕಿಗೆ ಸಭೆ ಕರೆದು ಕಾಲೇಜಿನಲ್ಲಿ ಎಲ್ಲ PTA ಪೇರೆಂಟ್ಸ್ ಟೀಚರ್ ಅಸೋಸಿಯೇಷನ್ ಅವರು ಸೇರಿಕೊಂಡು ಸರ್ಕಾರಕ್ಕೆ ಈ ಬಗ್ಗೆ ಸಮಸ್ಯೆಗಳ ಬಗ್ಗೆ ಹೀಗೆ ಆಗಿ ವಿವಾದ ಬಗ್ಗೆ ಬರ್ತಿದೆ. ಸರ್ಕಾರ ಏನು ಹೇಳಿದೆ ಅಂದರೆ, ಉನ್ನತ ಮಟ್ಟದ ಒಂದು ಶಿಕ್ಷಣ ಇವರ ತಜ್ಞರ ಸಮಿತಿಯಲ್ಲಿ ವರದಿಯನ್ನು ಪಡ್ಕೊಂಡು ಅಷ್ಟರ ತನಕ ಆ ವರದಿ ಬರೋ ತನಕ ಈ ಹಿಂದೆ ಯಾವ ರೀತಿ ಉಂಟು ಆ ಸಮಾನತೆಯನ್ನು ಕಾಪಾಡಬೇಕಂತ ಹೇಳಿದ್ದಾರೆ. ಓಕೆ, ಆಯ್ತಲ್ಲ, ಇವರೆಲ್ಲ ಒಪ್ಪಿಕೊಂಡು ಹೋಗಿದ್ರು. ಸರ್ಕಾರ ಸೂಚನೆ ಕೊಟ್ಟ ಮೇಲೆ ಇವರನ್ನು ಒಪ್ಪಬೇಕಿತ್ತು. ಅದರಿಂದಾಗಿ ಇವರು ಅದನ್ನು ಕಾನೂನನ್ನು ಪಾಲನೆ ಮಾಡ್ತಾರೆ ಅಂತ ಆಯ್ತು. ಸರ್ಕಾರ ಹೇಳಿದಲ್ಲ, ಯಾವುದು ನಮ್ಮ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಸರ್ಕಾರ ಹೇಳಿದೆ, ನಾವು ಅದು ಸರಿಯಾ ತಪ್ಪ ಏನೆಂಬುದನ್ನು ಸರ್ಕಾರದ ಮಟ್ಟದಲ್ಲಿ ತನಿಖೆ ಮಾಡಿ ಅವರಿಗೆ ವರದಿಯನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಇವ್ರಿಗೆ ಅಷ್ಟೊಂದು ಕಾಯ್ಲಿಕ್ಕಿಲ್ಲ. ಇವ್ರೇನ್ ಮಾಡಿದ್ರೆ ಅದರ ನಂತರ ಬೇರೆ ಬೇರೆ ಮಾಧ್ಯಮದವರನ್ನು ಕರೆದು ಪ್ಲೇ ಕಾರ್ಡ್ಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರು. ಪ್ಲೇ ಕಾರ್ಡ್ ಅನ್ನು ತಯಾರು ಮಾಡಿ ಕೊಡ್ಬೇಕು, ಮಾಧ್ಯಮದವರನ್ನು ಕರಿಬೇಕಂತಿದ್ರೆ ಇಟ್ ಇಸ್ ಇಂಟೆನ್ಷನ್. ಅರ್ಥ ಆಯ್ತಲ್ಲ? ಇವರಿಗೀಗ ಕಾಲೇಜಲ್ಲಿ ಶಿಕ್ಷಣ ಬೇಕಿದ್ರೆ ಅವ್ರು ಹೇಳ್ತಾರೆ, ಕೇಳಿದ್ರೆ ನಮಗೆ ಶಿಕ್ಷಣ ಬೇಡ ಮಾರೆ, ನಮಗೆ ಮನೆಯಲ್ಲಿ ಮದುವೆ ಮಾಡ್ತಾರೆ ಅಂತ ನಾವು ಕಾಲೇಜಿಗೆ ಬರ್ತದೆ ಮಾತು ಕೂಡ ಅಲ್ಲಿ ಬರ್ತುಂಟು. ನಾನು ಹೇಳಿದಲ್ಲ, ಅಲ್ಲಿ ಹೇಳಿದ ಮಾತು ಇವರು ಹೋಗಿ ಕೇಳಿ. ನಾನು ಚರ್ಚೆ ಮಾಡೋದಲ್ಲ, ನಮಗೆ ಅಗತ್ಯ ಇಲ್ಲ, ಅವರವರ ವೈಯಕ್ತಿಕ ವಿಚಾರ. ಅಂದರೆ ನಾನು ಹೇಳುವುದೇನೆಂದರೆ, ನಮಗೆ 4 ಜನ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ನಾವು ಬಹಳಷ್ಟು ಚಿಂತನೆ ಮಾಡಿ ಅವರಿಗೆ ಅವರ ಮನೆಯವರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಶಾಸಕರು, ನಿಮಗೆ ಆನ್ಲೈನ್ ಕ್ಲಾಸ್ ಕೊಡ್ತೀವಿ ಒಳಗೆ. ಆದರೆ ಇವತ್ತಿನ ಪರಿಸ್ಥಿತಿ ಏನಂದರೆ, ಈ 4 ಜನರಿಂದ ಇವ್ರು ಹೇಳ್ತಾರೆ ಕ್ಯಾಂಪಸ್ ಫ್ರಂಟ್ ಆಫ್ ನಮಗೆ ವಿದ್ಯಾರ್ಥಿಗಳ ದೇಶದ ಬಗ್ಗೆ 900 ಜನರ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಉಂಟು. ಅದಕ್ಕೆ ಏನು ಹೇಳ್ತಾರೆ ಇವರು? ಅದಕ್ಕೆ ನೋಡಿ, 4 ಜನ ಸರಿ ಮಾಡುವಂಥ ವ್ಯವಸ್ಥೆ ಮಾಡಬೇಕಲ್ಲ. ಅಲ್ಲಿ ಅದು ಬಿಟ್ಟು ಬೇರೆ ಯಾವುದಾದ್ರೂ ಸಮಸ್ಯೆ ಆಗಿದ್ರೆ ಅಲ್ಲಿಯ ಶಿಸ್ತು ಬಿಟ್ಟು ಇದರಲ್ಲಿ ವಿಚಾರದಲ್ಲಿರ್ಬೋದು, ಶಿಕ್ಷಣದಲ್ಲಿರ್ಬೋದು, ಮೂಲಭೂತ ಇವತ್ತು ಎಷ್ಟು ಶಾಲಾ ಕಾಲೇಜುಗಳು ಸರ್ಕಾರಿ ಶಾಲೆಗಳು ಬಂದಾಗ್ತಾ ಉಂಟು. ಮೂಲೆಯಲ್ಲಿ ಹೋದಾಗ ಗೊತ್ತಾಗ್ತದೆ. ಅದನ್ನು ಉಳಿಸುವಂತ ಕೆಲಸ CFI ಅವರು ಮಾಡಬೇಕು. ಇವತ್ತು ನಮ್ಮಲ್ಲಿ 900 ಮಿಕ್ಕಿದ ವಿದ್ಯಾರ್ಥಿಗಳು ಇರಬೇಕಾದ್ರೆ ಅಲ್ಲಿ ಆಡಳಿತ ಮಂಡಳಿ, ಅಲ್ಲಿ ಶಿಕ್ಷಣ ಯಾವ ರೀತಿ ಉಂಟು ಅಂತ ನೀವು ಆಲೋಚನೆ ಮಾಡಬೇಕು. ಯಾಕಂದ್ರೆ ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳು ಬರ್ತಾರೆ, ಎಲ್ಲ ಸಮುದಾಯದ ವಿದ್ಯಾರ್ಥಿಗಳು, 5 ಜಿಲ್ಲೆಯಿಂದ ವಿದ್ಯಾರ್ಥಿಗಳು ಬರ್ತಾರೆ. ಅದು ಬಿಟ್ಟು ಯಾರ ಹೇಳಿದ ಮಾತನ್ನು ಯಾವ ಒಂದು ವಾಟ್ಸಪ್ ಅಲ್ಲಿ ಬಂದ ವಿಚಾರಗಳನ್ನು ಚರ್ಚೆ ಮಾಡುವುದು ಸರಿಯಲ್ಲ. ಅಲ್ಲಿ ಬಂದು ಅಲ್ಲಿ ತಿಳ್ಕೊಂಡು ವಿಚಾರ ನೈಜ ಸ್ಥಿತಿ ಏನೆಂಬುದರ ಬಗ್ಗೆ ಚರ್ಚೆ ಮಾಡಿದ್ರೆ ಅವರಿಗೆ ಅರಿವಾಗ್ತದೆ. ಇದು ಯಾರ ಹೇಳಿದನ್ನು ಈಗ ನೋಡಿ, ನರೇಂದ್ರ ಮೋದಿ ಹೇಳಿದ್ರು, ಅಮಿತ್ ಶಾ ಹೇಳಿದ್ರು, ಅದು ಇಲ್ಲಿ ಚರ್ಚೆ ಮಾಡುವುದಿಲ್ಲ. ಅವ್ರು ನೋಡಿ, ನರೇಂದ್ರ ಮೋದಿ ಆ ವ್ಯಕ್ತಿತ್ವಕ್ಕೆ ನಾವು ಇಲ್ಲಿ ಚರ್ಚೆ ಮಾಡೋಷ್ಟು ದೊಡ್ಡ ಜನರು ರಾವಲ್ಲ. ವಿಶ್ವವೇ ನಾಯಕನ್ನು ಒಪ್ಪಿದೆ. ಈಗ ಕೊನೆಯದಾಗಿ ಕೆಲವು ಕಾರಣಾಂತರಗಳಿಂದ ಯಶ್ಪಾಲ್ ಸುವರ್ಣ ಅವರು ಹೊರಡಿದ್ದಾರೆ. ಕೊನೆಯದಾಗಿ ನಾನು ಯಶ್ಪಾಲ್ ಸುವರ್ಣ ಅವರು 5 ನಿಮಿಷದಲ್ಲಿ ಈ ಒಂದು ವಿವಾದವನ್ನ ಎಂಡ್ ಮಾಡ್ತೀನಿ ಅನ್ನೋ ವಿಚಾರಗಳ ಬಗ್ಗೆ ತಾವು ಹೇಳಿದ್ದೀರಾ. ಒನ್ಸ್ ಅಗೇನ್ ಅದೇ ವಿಚಾರದ ಬಗ್ಗೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೇನೆ. ಜೊತೆಗೆ ಈ ಕೇಸರಿ ಶಲ್ಯಗಳನ್ನ ಹಾಕ್ತಾ ಇದ್ದಾರೆ ಯುವಕರು, ಇದರ ಬಗ್ಗೆಯೂ ಕೂಡ ತಾವು ಏನ್ ಹೇಳ್ತೀರಿ? ಯಾಕಂದ್ರೆ ಹಿಜಾಬ್ ಅಂತ ಬಂದಾಗ ಅಲ್ಲಿ ಮುಸ್ಲಿಂ ಸಂಘಟನೆಗಳ ಹಿಂದೆ ನಿಂತಿದೆ ಅನ್ನುವಂತಹ ವಿಚಾರವನ್ನು ತಾವು ಹೇಳ್ತಾರೆ, CFI PFI ಅನ್ನುವಂಥದ್ದು. ವಾಟ್ ಅಬೌಟ್ ಕೇಸರಿ ಶಲ್ಯ ಅನ್ನುವಂತಹ ವಿಚಾರ? ಜಾಗರಣ ವೇದಿಕೆಯರು ಮುಂದೆ ಬಂದಿದ್ದಾರೆ, ಇದೆಲ್ಲವೂ ಕೂಡ ಪ್ರೇರಿತ ಆಗ್ತಾ ಇರೋದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ. ನೋಡಿ, ನಮ್ಮ ಕಾಲೇಜಿನಲ್ಲಿ, ನಾನೀಗ ಅಜ್ಜರ್ಗಢ ಕಾಲೇಜಿನ ಬಗ್ಗೆ ಹೇಳುವಾಗ ನಾವು ಹೇಳಿದ್ದೇವೆ, ಈ ರೀತಿ ಸರ್ಕಾರದ ಇಲ್ಲ ಕುಂದಾಪುರದ ಕಾಲೇಜಿನಲ್ಲಿ ನೀವು 5 ನಿಮಿಷ ಅಂತ ಹೇಳಿದ್ರಿ. ನಮ್ಗೆ ಏನಂದ್ರೆ ನಮ್ಮ ಕೂಡ ಜವಾಬ್ದಾರಿ ಉಂಟು. ನಾವು ಆ ಕಾಲೇಜಿನಲ್ಲಿ ಉಳಿಸಿ ಬೆಳೆಸಬೇಕಂತ ಬಹಳಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ ಆ ಮಟ್ಟ ಕಾಲೇಜ್ ಅಂತ ಇದ್ದೇವೆ. ಇವತ್ತು 900 ವಿದ್ಯಾರ್ಥಿಗಳ ಎತ್ತವರು ಬಂದು ಅಲ್ಲಿ ಕೂಗ್ತಿದ್ದಾರೆ. ನಮ್ಗೆ ಅವರಿಗೆ ನ್ಯಾಯ ಕೊಡುವಂತ ಕೆಲಸ ಆಗ್ಬೇಕು. ಆ ದೃಷ್ಟಿಯಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಅಲ್ಲ, ನಮ್ಗೆ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ. ಆ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳು 900 ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಲ್ಲಿಡುವ ಕೆಲಸ ಆಗುವಾಗ ನಾವೊಂದು ಗಟ್ಟಿ ನಿರ್ಧಾರ ತಗೊಳ್ಳೇಬೇಕಾಗ್ತದೆ. ಅದರಿಂದ ನಾವು ತಗೊಳ್ತೇವೆ. ಇನ್ನೊಂದು ಕುಂದಾಪುರ ಕಾಲೇಜಿನ ವಿಚಾರ ಕೂಡ ಅವರು ಹಿಜಾಬ್ ಧರಿಸಿದ್ರು. ಇವತ್ತು ಕೂಡ ನಿನ್ನೆ ಶಾಸಕರು, ಗೌರವಾನ್ವಿತ ಶಾಸಕರು ಸಭೆ ಮಾಡಿ ನೀವು ಸರ್ಕಾರದ ಆದೇಶ ತನಕ ಯಾವುದೇ ರೀತಿಯ ಸಮಸ್ಯೆ ಮಾಡಬಾರ್ದು. ಇವತ್ತು ಇವರು 20 ವಿದ್ಯಾರ್ಥಿಗಳು ಗೇಟ್ ಅನ್ನು ಪ್ರಿನ್ಸಿಪಲ್ನ ಮೇಲೆ ಒತ್ತಡ ಇರುವಂತ ಪ್ರಿನ್ಸಿಪಲ್ಗೆ ನೋಡಿ ನಂಗೆ ಬರೆದು ಕೊಡಿ ಆಗಿಗೆ ಅಂತ ಹೇಳ್ತಿದ್ದಾರೆ.
ಈ ಒಂದು ನಮ್ಮ PU ಕಾಲೇಜಿನ ವಿದ್ಯಾರ್ಥಿ ಕೂಡ ಟೀಚರ್ ಏಕವಚನದಲ್ಲಿ ಕರೀತಾರೆ. ಅದ್ರ ಅರ್ಥ ಏನಂದ್ರೆ ಅಲ್ಲಿ ಸಿಗುವಂತ ಶಿಕ್ಷಣ ಬೇಡ ಇವರಿಗೆ. ಟೀಚರ್ ನೀನ್ ಯಾರ ಹೇಳಲಿಕ್ಕೆ ಏಕವಚನದಲ್ಲಿ ಕರೀತಾರೆ. ಸುಮ್ಮನೆ ಹೇಳಿದ್ರೆ ಅಲ್ಲ, ಇಡ್ತೀನಿ ಬೇಡ್ಕೊಳ್ತಾ ಇದ್ದಾರೆ, ಕಣ್ಣೀರ್ ಹಾಕ್ತಾ ಇದ್ದಾರೆ ವಿದ್ಯಾರ್ಥಿನಿಯರು, ನಮ್ಮ ಭವಿಷ್ಯ ಹಾಳಾಗುತ್ತೆ ಅಂತ ಹೇಳಿ ವಿಜುವಲ್ಸ್ ಇದೆ, ನಾನು ನಿಮ್ಗೆ ಕೊಡ್ತೀನಿ, ಪ್ರಸಾರ ಮಾಡಿ. ಧನ್ಯವಾದ ಯಶ್ವಂತ್ ಸುವರ್ಣ ಗದ್ದೆ ರೀತಿ ಅನೇಕ ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು. ಸ್ವಲ್ಪ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ ಅತಿಥಿಗಳ ಜೊತೆಗೆ. ಇನ್ನು ಮುಂದಕ್ಕೆ ಕರೆಗಳನ್ನ ಸ್ವೀಕಾರ ಮಾಡ್ತೇನೆ. ಎಸ್, ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಎಸ್, ಅದೇ ರೀತಿ ಮೇಡಮ್ ಅವರಿಗೆ ಮಾತಾಡಬೇಕು ಅನ್ನೋದು ಅನೇಕ ಕಮೆಂಟ್ಸ್ಗಳು ಬರ್ತಾ ಇದೆ. ಎಸ್, ನಾನು ನಿಮ್ಮ ಜೊತೆನೆ ನಾನು ಬರ್ತೇನೆ. ಎಸ್ ಮೇಡಮ್, ಈ ವಿಚಾರದ ಬಗ್ಗೆ ಮಾತನಾಡಿದಾಗ ಇನ್ನು ಮುಂದಕ್ಕೆ ಕೇಸರಿ ಶಲ್ಯಗಳ ವಿಚಾರವಾಗಿಯೂ ಕೂಡ ಬಂದಾಗ ಎಸ್ ಮೇಡಮ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಡಿವೈಡ್ ಅಂಡ್ ರೂಲ್ ಆಗ್ತಾ ಇದೆ ಅನ್ನುವಂಥದ್ದು ಶಾಲಾ ಕಾಲೇಜುಗಳಲ್ಲಿ. ಎಸ್, ಈಗ ಇವರು ಹೇಳಿದ್ರು 4 ವಿದ್ಯಾರ್ಥಿಗಳಿಂದಾಗಿ 900 ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಇದೆ ಅಂತ. ಈ ಕೇಸರಿ ಶಾಲೆ ಹಾಕೊಂಡು ಎಲ್ಲ ಕಡೆ ಬರ್ತಾ ಇದ್ದಾರಲ್ಲ, ಇದರಿಂದ ಬಾಕಿ ಉಳಿದ ಮಕ್ಕಳಿಗೆ ಏನು ತೊಂದರೆ ಆಗುದಿಲ್ವಾ? ಇದರಿಂದಾಗಿ ಅವರ ಭವಿಷ್ಯ ಹಾಳಾಗುದಿಲ್ವಾ? ಇದರ ಹಿಂದೆ ಯಾರಿದ್ದಾರೆ? ಈ ಪ್ರೇರಣೆ, ಇದಕ್ಕೆ ಇವರಿಗೆ ಪ್ರೇರಣೆ ಕೊಟ್ಟವರು ಯಾರು ಎಂಬ ಬಗ್ಗೆ ಕೂಡ ನಾವು ಎಲ್ರಿಗೂ ವಿಚಾರ ತಿಳಿಬೇಕು. ಇನ್ನೊಂದು, ಇದೊಂದು ಸರ್ಕಾರಿ ಕಾಲೇಜು, ನಮ್ಮ ಟ್ಯಾಕ್ಸ್ ಇಂದ ನಡೆಯುವಂಥದ್ದು. ನಮ್ಮ ಪ್ರತಿಯೊಬ್ಬರು ಕೂಡ ಟ್ಯಾಕ್ಸ್ ಕೊಟ್ಟು ಇದು ಸರ್ಕಾರಿ ಕಾಲೇಜನ್ನು ನಡೆಸ್ತಾ ಇದ್ದಾರೆ. ಆದ್ರಿಂದ ಈ ಕಾಲೇಜಿನಲ್ಲಿ ಸಂವಿಧಾನಬದ್ಧವಾಗಿ ನಡಿಬೇಕೇ ಹೊರತು ಯಾವುದೇ ಒಬ್ಬರ ವಿಚಾರದ ಪ್ರಕಾರ ನಡೆಯುವಂಥದ್ದಲ್ಲ, ಅಥವಾ ಯಾವುದೇ ಒಂದು ರಾಜಕೀಯ ಪ್ರೇರಿತವಾಗಿ ನಡೆಯುವಂಥದ್ದಲ್ಲ. ಖಂಡಿತವಾಗಿಯೂ ಅವರಿಗೆ ಸಂವಿಧಾನಬದ್ಧ ಹಕ್ಕು ಕೊಡಬೇಕು, ಅವರನ್ನು ಶಾಲೆಗೆ ಸೇರಿಸಬೇಕು, ಕ್ಲಾಸ್ಗೆ ಅವರಿಗೆ ಅನುವು ಮಾಡಿ ಕೊಡಬೇಕು, ಅದು ಅವರ ಹಕ್ಕು. ಅದನ್ನು ಅನುವು ಮಾಡಿ ಕೊಟ್ಟರೆ ಅಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮ ಟ್ಯಾಕ್ಸ್ ಕಟ್ಟಿದ್ರಿಂದ ಸರ್ಕಾರ ಕಾಲೇಜ್ ನಡೆಸ್ತದೆ ಅಂತ ಹೇಳ್ತಾರೆ. ಖಂಡಿತವಾಗಿ ಯಾರು ಟ್ಯಾಕ್ಸ್ ಕಟ್ತಾರೆ ಯಾರು ಕಟ್ಟುದಿಲ್ಲ ಅಂತ ಅದು ಪಟ್ಟಿ ತೆಗಿಬೇಕಾಗ್ತದೆ. ಅದನ್ನ ಚರ್ಚೆ ಸರ್ಕಾರ ಭರಿಸದೆ ಆ ಟ್ಯಾಕ್ಸ್ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಎಲ್ಲಾ ಸರ್ಕಾರ ನಡೆಸೋದು ರೆವಿನ್ಯೂ ಇಂದಲೇ ಸರ್ಕಾರ ನಡೆಸಲಿಕ್ಕೆ ಆಗುತ್ತೆ. ಅದು ಆ ಸರ್ಕಾರ ಈ ಸರ್ಕಾರ ಅಂತಲ್ಲ. ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ದಳ ಇರ್ಬೋದು. ನಾನು ಹೇಳುದು ಸಂಸ್ಥೆ ಸರ್ಕಾರ ನಡೆಸಬೇಕಾದ್ರೆ ರೆವಿನ್ಯೂ ಇಂದ ಜನರೇಟ್ ಆದ್ರೆ ಮಾತ್ರ ಯಾವುದೇ ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಡ್ಲಿಕ್ಕೆ ಆಗ್ತದೆ. ಅದರಿಂದ ನಾವು ಅವ್ರು ಹೇಳಿದಾಗೆ ಅದನ್ನು ಪುನಃ ಚರ್ಚೆ ಮಾಡಬೇಕಂತಿಲ್ಲ. ಸೆಕೆಂಡ್ ಒನ್, ಇವತ್ತು ಇಲ್ಲದ ಒಂದು ವಿಷಯವನ್ನು ಇವರು ಸೃಷ್ಟಿ ಮಾಡಿ ಇವರು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಮಾಡ್ತಿದ್ದಾರೆ. ಈಗ ಕೇಸರಿ ಶಾಲ್ ಅಲ್ಲಿ ಹಾಕಿದ್ದಾರೆ. ಹಾಕ್ಲಿಕ್ಕೆ ಮೂಲ ಕಾರಣ ಯಾರು ನೋಡಿ? ಇವತ್ತು ದೇಶದಲ್ಲಿ ಉರ್ದು ಶಾಲೆಗಳುಂಟು. ಉರ್ದು ಶಾಲೆಗಳು ಆದಿತ್ಯ ರಜೆ ಕೊಡುದಿಲ್ಲ. ಇಡೀ ನಮ್ಮ ದೇಶದಲ್ಲಿ ಎಲ್ಲ ಸಂಸ್ಥೆಗಳು ಆದಿತ್ಯ ರಜೆ ಉಂಟು. ಇವರು ಶುಕ್ರ ರಜೆ ಕೊಡ್ತಾರೆ. ನಾವು ಯಾರ ಪ್ರಶ್ನೆ ಮಾಡಿದೇವ? ಸುಳ್ಳು ಮಾಹಿತಿ ತೆಗೆದು ನೋಡಿ, ನಮ್ಮ ಉಡುಪಿಯಲ್ಲಿ ಉಂಟು ನಾನು ತೋರಿಸ್ತೇನೆ ನಿಮ್ಗೆ. ಬರ್ತೀನಿ ಉಡುಪಿಗೆ, ನಾಳೆ ಕಾಲೇಜಿಗೆ ಬನ್ನಿ, ಇಬ್ಬರು ಬನ್ನಿ, ಸಹೋದರಿ ನೀವು ಇಬ್ಬರು ಬನ್ನಿ. ಉರ್ದು ಶಾಲೆಯಲ್ಲಿ ಎಲ್ಲಿ ಮಾಡ್ತಾರೆ ನೋಡಿ ಅನ್ನ. ಉರ್ದು ಶಾಲೆ ಇವತ್ತು ಪರಿಸ್ಥಿತಿ ಏನಂದ್ರೆ ಬೇರೆ ಕಡೆ ಸರ್ಕಾರಿ ಶಾಲೆಗಳು ಬಂದಾಗ್ತಾ ಉಂಟು. ಅರ್ಥ ಆಯ್ತಾ? ಉರ್ದು ಶಾಲೆ ಶುಕ್ರವಾರ ರಜೆ. ಅದು ಸರ್ಕಾರ ಮಾಡ್ಲಿ, ಎಲ್ಲ ಶಾಲೆಗಳಿಗೆ ಪುನರುಜ್ಜೀವನ ಸರ್ಕಾರ ಮಾಡ್ಲಿ. ಮಾಡಿ ಜವಾಬ್ದಾರಿ ಅಲ್ವಾ ಅದು? ಸರ್ಕಾರ ದೇಶ ವಿರೋಧಿ ಚಟುವಟಿಕೆಗಳಿಗೆ ಸಹಕಾರ ಕೊಡುದಿಲ್ಲ. ದೇಶದ ಅಭಿವೃದ್ಧಿ, ದೇಶದ ಬಗ್ಗೆ ಚಿಂತನೆ. ಯಾರು ಇನ್ನು ಮುಂದೆ ದೇಶದ ವಿರೋಧ ಚಟುವಟಿಕೆ ಮಾಡ್ತಾರೆ ಅವರಿಗೆ ದೇಶ ಅಂತ ಹೇಳುವಾಗ ಸರ್ಕಾರಿ ಶಾಲೆ ಬರುದಿಲ್ವಾ? ದೇಶದ ವ್ಯಾಖ್ಯಾನ ಏನು ಹೇಳಿ? ಭೌಗೋಳಿಕ ಪ್ರದೇಶನ ದೇಶ ಅಂತ ಧರ್ಮದ ವಿಚಾರವಾಗಿ ಭಾಗವಹಿಸಬೇಕು ಅಂತ ಬಂದಾಗ ರಹೀಂ ಉಚ್ಚಿಲ್ ಅವರು ಹೇಳಿರುವಂತಹ ಮಾತು, ತಮ್ಮ ಧರ್ಮವನ್ನ ಏನು ಗೌರವಿಸುವಂತಹ ಕಾಲೇಜ್ಗಳಿಗೆ ಕಳಿಸ್ತೀರಾ ಅನ್ನೋದು ತಾವು ರಹೀಂ ಉಚ್ಚಿಲ್ ಅವರು ಹೇಳಿರುವಂತಹ ಅವರ ಮಗಳನ್ನು. ಜೊತೆಗೆ UT ಖಾದರ್ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದಾಗ ಈ ಒಂದು ವಿಚಾರವನ್ನ ಹೇಳಿದ್ದಾರೆ. ನಮ್ಮ ಧರ್ಮವನ್ನ, ನನ್ನ ಮಗಳನ್ನ ನಾನು ಅಂತಹ ಕಾಲೇಜ್ಗಳಿಗೆ ಕಳಿಸ್ತೇನೆ, ಅಲ್ಲಿ ಧರ್ಮ ಪ್ರಚಾರವನ್ನ ಮಾಡಬಹುದು, ಧರ್ಮಗಳಿಗೆ ಕೊಡುವಂತಹ ಗೌರವವನ್ನ ಕೊಡಬಹುದು. ಅದಕ್ಕೊಂದು ಉತ್ತರ ಇದೆ ನಿತಿನ್. ಈಗ ಕರಾವಳಿ ಭಾಗ ಸೇರಿದಂತೆ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಹಿಜಾಬ್ ಹಾಕಿಕೊಂಡು ಹೋಗುವಂತ ಪದ್ಧತಿ ಇದೆ. ಅದನ್ನು ಅಲ್ಲಿಯ ಸ್ಥಳೀಯ ಸಮಿತಿ ಮತ್ತು ಸ್ಥಳೀಯ ಜನರ ಒಳಗೆ ತೀರ್ಮಾನ ಆಗಿ ಒಂದು ರೀತಿಯಲ್ಲಿ ಹೋಗ್ತಾ ಇದೆ ಸೌಹಾರ್ದಯುತವಾಗಿ.
ಈಗ ಇವರು ಎಬ್ಬಿಸಿದಂತಹ ಈ ವಿವಾದದಿಂದಾಗಿ ಹಾ. ನಾಳೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಸರ್ಕಾರ ಹಿಜಾಬ್ ಹಾಕಲೇಬೇಡಿ ಅಂತ ಹೇಳಿದ್ರೆ, ಹಾಕಿ ಅಂತ ಹೇಳಿದ್ರೆ ಒಳ್ಳೆಯದು, Okay, okay, ನ್ಯಾಯಾಲಯ okay, correct, ಹಾಕಬೇಡಿ ಅಂತ ಹೇಳಿದ್ರೆ Yes, yes, ಅಷ್ಟು yes. ಸಹಸ್ರಾರು Yes. ಮಂದಿ ಹಿಜಾಬ್ ಹಾಕದೆ ಇದ್ರೆ ಅದಕ್ಕೆ ಎಳ್ಳು ನೀರು ಬಿಟ್ಟ ನನ್ನ ಮಗಳಿಗೆ ಅದೇ ಕಾಲೇಜಿಗೆ ಬೇರೆ ಕಾಲೇಜಿಗೆ ಕಳಿಸ್ತೀನಿ ಅಂತ ಹೇಳಿ He's clear. Yes. ಈ ವಿವಾದದ ಕಿಡಿಯನ್ನ ಹಬ್ಬಿಸಿದಂತ ಇವರಿಗೆ ನಾಳೆ ಮಹಶರ ಮೈದಾನದಲ್ಲಿ ಅಲ್ಲಾಹನ ಖಂಡಿತವಾಗಿಯೂ ಇವ್ರು ಮಹಾಶರ ಮೈದಾನದಲ್ಲಿ ನಿಲ್ಬೇಕು, ಇವ್ರು ಉತ್ತರಿಸಬೇಕು ಏನೆಲ್ಲ ಅನ್ಯಾಯ ಆಗ್ತಾ ಇದೆ, ಯಾರೆಲ್ಲ ಹಿಡಿತಾ ಇದ್ದಾರೆ ಅಂತ. ಅಡ್ಜಸ್ಟ್ಮೆಂಟ್ ಅಲ್ಲಿ ಪರಸ್ಪರ ಹೊಂದಾಣಿಕೆಯಲ್ಲಿ ಸ್ಥಳೀಯವಾಗಿ ಇದು ಬಗೆಹರಿದುಕೊಂಡು ಸಾವಿರಾರು ಮಂದಿ ಹಿಜಾಬ್ ಆಗ್ತಾ ಇದ್ದಾರೆ. ಇವರು ಇದನ್ನು ಬೀದಿಗೆ ತರುವ ಕಾರಣದಿಂದಾಗಿ ನಾಳೆ ನನ್ನ ಮಗಳಿಗೆ ಕೂಡ ನೀವು ಹೇಳಿದ್ರಲ್ಲ ಬೇರೆ ಶಾಲೆಗೆ ಅವಕಾಶ ಇದೆ ಅಂತ, ಆ ಶಾಲೆಯಲ್ಲಿ ಕೂಡ ಹಾಕಬಾರದಂತ ಸರ್ಕಾರ ಆಗಲಿ ನ್ಯಾಯಾಲಯ ಸುತ್ತೋಲೆ ಕೊಟ್ರೆ ನನ್ನ ಮಗಳು ಹಿಜಾಬ್ ಹಾಕದೆ ಇದ್ರು ಕೂಡ ಇವರೇ ಕಾರಣ. ನ್ಯಾಯಾಲಯ ಕೊಟ್ಟಿದೆ ತೀರ್ಪು, ನಾನು ಅದ್ರ ಬಗ್ಗೆ ಇವರಿಗೆ ಸ್ವಲ್ಪ ಮನವರಿಕೆ ಮಾಡ್ತೀನಿ. ಒಂದು ರೀತಿಯ ಶಾಂತಿಯನ್ನು ಹದಗೆಡುವ ಹಾಗೆ ಮಾಡಿದ್ದಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ, ಸರ್ಕಾರ ನ್ಯಾಯಾಲಯ ಹಿಜಾಬ್ ಹಾಕಲಿಕ್ಕೆ ಅವಕಾಶ ಕೊಡ್ಲಿ ಅಂತೇಳಿ ಪ್ರಾರ್ಥಿಸ್ತೇವೆ. ಒಂದು ವೇಳೆ ಕೊಡದೇ ಇದ್ರೆ ಅದು ಮಾಧ್ಯಮದಲ್ಲಿ ಇಲ್ಲಿ ಬಂದು ಮಾತ್ರ ಪ್ರಾರ್ಥನೆ, ಬೆಂಕಿ ಬೀಳ್ಲಿಕ್ಕಿದೆ, ಪ್ರಾರ್ಥನೆ ಹೊರಗೆ ಹೇಳುವಂತದ್ದು. ಈಗ ಇಷ್ಟೆಲ್ಲ ಚರ್ಚೆ ಆಯ್ತು. ಈಗ ಕ್ಯಾಂಪಸ್ ಫ್ರೆಂಡ್ ಅವರು ಇದ್ದಾರೆ, ಸಹೋದರಿ ಯಾರು ಇನ್ನೊಬ್ರು ಇದ್ದಾರೆ. ಈಗ ನೀಟ್ ಎಕ್ಸಾಮ್ ಉಂಟು, ನೀಟ್ ಎಕ್ಸಾಮಿಗೆ ಅವರದ್ದೊಂದು ಡ್ರೆಸ್ ಕೋಡ್ ಉಂಟು, ಅರ್ಥ ಆಯ್ತಾ? ಸರ್ಕಾರ ರಚನೆ ಮಾಡಿದ್ದು. ಇವತ್ತು ನೀಟ್ ಎಕ್ಸಾಮ್ ಹೋಗಬೇಕಾದ್ರೆ ಯಾವ ಸಮವಸ್ತ್ರ ಧರಿಸಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿ. ಇವತ್ತು ಉಡುಪಿ ಅಂದ್ರೆ ಇಡೀ ವಿಶ್ವಕ್ಕೆ ಶಿಕ್ಷಣದಲ್ಲಿ ದೊಡ್ಡ ಕ್ರಾಂತಿ ಮಾಡಿದ ಒಂದು ಜಿಲ್ಲೆ. ಇವತ್ತು 25,000ಕ್ಕಿಂತ ಮಿಕ್ಕಿದ ವಿದ್ಯಾರ್ಥಿಗಳು, ಸುಮಾರು 50 ದೇಶದ ಹೊರ ದೇಶದ ವಿದ್ಯಾರ್ಥಿಗಳು ಅಲ್ಲಿ ಶಿಕ್ಷಣವನ್ನು ಪಡೆದಿದ್ದಾರೆ. ಅವರು ಕೇವಲ ಬರೋದು ಉಡುಪಿಯಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಶಿಸ್ತುಬದ್ಧವಾದ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಉಂಟು ಅಂತ ಮಾತ್ರ ಬಿಟ್ಟರೆ ಬೇರೆ ಯಾವುದವರ ಧಾರ್ಮಿಕ ಹಕ್ಕು ನಮ್ಮ ಸೌದಿಯಲ್ಲಿ ಇದ್ದವರಿದ್ದಾರೆ, ಅಲ್ಲಿ ದುಬೈಯಲ್ಲಿ ಇದ್ದವರಿದ್ದಾರೆ, ಅವರಲ್ಲಿ ಅವರ ಧಾರ್ಮಿಕ ಸಮವಸ್ತ್ರ ಕಡ್ಡಾಯ ಉಂಟಂತ ಅಲ್ಲಿದ್ದಾರೆ. ಆದರೆ ಇಲ್ಲಿ ಅವ್ರು ಹೇಳ್ತಾರೆ ನಮಗೆ ಎಜುಕೇಶನ್ ಇಸ್ ದ ಮೇನ್ ಥಿಂಗ್, ನಾವು ಡಾಕ್ಟರ್ ಆಗಬೇಕು, ನಾವು ಇಂಜಿನಿಯರ್ ಆಗಬೇಕು, ನಾವು ದೇಶ ಸೇವೆ ಮಾಡಬೇಕಂತ ಬಂದದ್ದು, ನಮ್ಮ ಧಾರ್ಮಿಕ ಹಕ್ಕನ್ನು ಮಂಡನೆ ಮಾಡ್ಲಿಕ್ಕೆ ಬಂದದಲ್ಲ ಅಂತ ಹೇಳ್ತಾರೆ. ನೀಟ್ ಎಕ್ಸಾಮ್ ಅಲ್ಲಿ ಈ ರೀತಿ ಉಂಟು. ಆ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ನೋಡಿ, ಶಿಕ್ಷಣ ಎಂಬುದು ಒಂದು ಬಡತನವನ್ನು ನೀಗಿಸುವಂತ ಒಂದು ವ್ಯವಸ್ಥೆ. ಶಿಕ್ಷಣ ಸರಿಯಾಗಿ ಸಿಕ್ಕಿದ್ರೆ ಮಾತ್ರ ಏಜ್ ಅಲ್ಲಿ ಅವ್ರಿಗೆ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ. ಆ ವಿದ್ಯಾರ್ಥಿಗಳು ಈ ಏಜ್ ಅಲ್ಲಿ ಶಿಕ್ಷಣದ ಬಗ್ಗೆ ಗಮನ ಹರಿಸದೆ ಬೇರೆ ರೀತಿ ಚಟುವಟಿಕೆಗಳಿಗೆ ಜಾಸ್ತಿ ಪ್ರವೋಕ್ ಆದ್ರೆ ನಾಳೆ ಅದರ ಪರಿಣಾಮ ಅವರೇ ಅನುಭವಿಸಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಖಂಡಿತವಾಗಿ ನೋಡಿ, ಧಾರ್ಮಿಕತೆ ಸರಿಯಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ. ಎಸ್ ಸರ್, ಕೊನೆಯದಾಗಿ ನಾನು ನಿಮ್ಮ ಹತ್ರ ಒಂದು ಮಾತನ್ನ ಕೇಳಬೇಕು. ಧಾರ್ಮಿಕತೆ ಕಾಲೇಜುಗಳಲ್ಲಿ ಸರಿ ಇಲ್ಲ ಅಂತ ತಾವು ಹೇಳ್ತೀರಾ. ಹಿಂದೂಗಳಲ್ಲೂ ಕೂಡ ಅಯ್ಯಪ್ಪ ಸ್ವಾಮಿಯ ವೃತ್ತಾಧಾರಣೆ ಮಾಡ್ತಾರೆ. ವೃತ್ತಧಾರಣೆ ಮಾಡಿದಾಗ ಆ ಸಂದರ್ಭಗಳಲ್ಲಿ ಆ ವೃತ್ತಧಾರಿಗಳು ಕಾಲೇಜಿಗೆ ಬರ್ತಾರೆ, ಅದೇ ಸಮವಸ್ತ್ರಗಳನ್ನ ಹಾಕೊಂಡು ಬರುವಂತದ್ದು. ತಮ್ಮ ನಿಲುವು ನೋಡಿ, ಈಗ ಅಯ್ಯಪ್ಪ ವೃತ್ತಧಾರಿಗಳು ನೀವು ಹೇಳಿದ್ರಿ, ಖಂಡಿತವಾಗಿಯೂ ನಾನು ಕೂಡ ಅಯ್ಯಪ್ಪ ಭಕ್ತ, ಪ್ರತಿ ವರ್ಷ ಹೋಗ್ತೇನೆ. ಕಾಲೇಜ್ನಲ್ಲಿ ಅನುಮತಿ ತಗೊಳ್ತಾರೆ, ಕಾಲೇಜಲ್ಲಿ ಅನುಮತಿಗಳನ್ನು ಕೊಡ್ತಾರೆ, ಅಲ್ಲಿ ಮುಗಿತಲ್ಲ. ಇವರಿಗೆ ಅನುಮತಿ ಕೊಡಬೇಕು. ಅವರ ಧಾರ್ಮಿಕ ಯಾವುದು ವಸ್ತ್ರ ಬದಲಾವಣೆ ಇರುವುದಿಲ್ಲ, ವಸ್ತ್ರ ಬದಲಾವಣೆ ಕಂಪಲ್ಸರಿ ಮಾಡಿದ್ರೆ ಏನ್ ಮಾಡ್ತೀರಿ? ನಿಮ್ದು ಅಂದ್ರೆ ನಿಮ್ದಂತ ಹೇಳಿದ್ರೆ ಧರ್ಮದ ಅಚಲವಾಗಿ ನಾವು ಇರ್ಬೇಕು. ಇದು ಕೂಡ ಹಿಂದುತ್ವ ಜಾರಿ ಆಗ್ಲಿಲ್ಲ, ಹಿಂದುತ್ವ ಜಾರಿ ಆಗ್ಲಿಲ್ಲ. ಹಿಂದುತ್ವದ ರಾಷ್ಟ್ರ ಅಲ್ಲ, ಜಾತ್ಯತೀತ ರಾಷ್ಟ್ರ. ಶರಿಯತ್ತು ಏನೆಲ್ಲ ಮಾತಾಡ್ತಾ ಇದ್ದಾರೆ, ಇದು ಹಿಂದೂ ರಾಷ್ಟ್ರ ಅಲ್ಲ, ಇದು ಹಿಂದುತ್ವ ರಾಷ್ಟ್ರ ಅಲ್ಲ. ಇದು ಸರ್, ಅಲ್ಲಿ ಧಾರ್ಮಿಕತೆ ಸರ್, ಅಲ್ಲಿ ಧಾರ್ಮಿಕತೆ ಮಾಲೆ ಧರಿಸ್ತಾರೆ, ಎಲ್ಲ ಅವರ ವೃತ್ತ ಮಾಡ್ತಾರೆ, ಓಕೆ, ಚಪ್ಪಲ್ ಹಾಕುದಿಲ್ಲ, ಹಾಕಬಾರ್ದು, ಅರ್ಥ ಆಯ್ತಾ? ಇವತ್ತು ಯೂನಿಫಾರ್ಮ್ ಅಲ್ಲಿ ಶೂ ಉಂಟಂತಿರುದು ಇಂಗ್ಲಿಷ್ ಮೀಡಿಯಂಗೆ ಮಾತ್ರ. ಅಲ್ಲಿ ಹೋದ್ರೆ ಕಾಲೇಜಲ್ಲಿ ಯಾವ ಚಪ್ಪಲ್ ಹಾಕ್ಬೇಕಂತ ಸೂಚನೆ ಇಲ್ಲ ನಮ್ಮ ಕಾಲೇಜಲ್ಲಿ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಯೂನಿಫಾರ್ಮ್ ಅಲ್ಲಿ ಬ್ಲಾಕ್ ಶೂ, ಸಾಕ್ಸ್ ಅಲ್ಲಿ ಸ್ಟ್ರೈಪ್ಸ್, ಈ ಶರ್ಟ್ ಹಾಕ್ಬೇಕು, ಈ ಪ್ಯಾಂಟ್ ಹಾಕ್ಬೇಕು. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇವತ್ತು ಇವರಿಗೆ ಮಾತಾಡುವಾಗ ಏನೇನಾಗ್ತದೆ, ನಮ್ಗೆ ಕೂಡ ಚಿಂತನೆ ಮಾಡಬೇಕಾಗ್ತದೆ. ಹಿಂದೂ ರಾಷ್ಟ್ರ ಮಾಡಿ ಹಿಂದೂ ರಾಷ್ಟ್ರ ಯಾರು ಒಪ್ತಾರೆ ಅವರಿಗೆ ಮಾತ್ರ ಶಿಕ್ಷಣ ಕೊಡಬೇಕು, ಇಲ್ಲದಿದ್ರೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಕ್ಯಾಂಪಸ್ ಫ್ರಂಟ್ ಅಸ್ತಿತ್ವದಲ್ಲಿ ಇರುವ ತನಕ ಈ ದೇಶ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ಬಿಡುವುದಿಲ್ಲ, ಬಿಡುವುದಿಲ್ಲ. ಜಾತ್ಯತೀತ ರಾಷ್ಟ್ರ, ಇದು ಜಾತ್ಯತೀತ ರಾಷ್ಟ್ರ. ಎಲ್ಲ ಧರ್ಮದವರು ಬದುಕಬೇಕು ಇಲ್ಲಿ, ಒಂದು ಧರ್ಮದ ರಾಷ್ಟ್ರ ಅಲ್ಲ. ಅದೇ ಬದುಕಬೇಕಂತ ಹೇಳಿದ್ರೆ ಹಿಂದೂ ರಾಷ್ಟ್ರ ಅಂತೇಳಿ ಬಿಲ್ಲಿಸ್ಲಿಕ್ಕೆ ಅಲ್ಲ. ಭಾಷಣ ಮಾಡಿದವರು
ಇವತ್ತು ಮೌನವಾಗಿದ್ದುಕೊಂಡು ಚಪ್ಪಲೆ ಬಡ್ತಿದ್ದಾರೆ ಮೋದಿ ಅದು ಮಾಡ್ತಾ ಇದ್ದಾರೆ. ತುಚ್ಛವಾದಂತಹ ಶಬ್ದಗಳಿದಾವಲ್ಲ, ಮಾಲಾಧಾರಿಗಳು ಇದು ಅಹಂಕಾರ ಇವ್ರದ್ದು. ಓಕೆ ಕೊನೆದಾಗಿ ಯಶ್ಪಾಲ್ ಅವರು ಮಾಲಾಧಾರಿಗಳಿದ್ರೆ ಓಕೆ, ಮಾಲಾಧಾರಿಗಳಿದ್ರೆ ಓಕೆ, ಏನ್ ಸಮಸ್ಯೆ ಇಲ್ಲ ತಮ್ಗಳಿಗೆ. ಆ ಒಂದು ಆಚರಣೆನ ಮಾಡ್ಲಿಕ್ಕೆ ಬಿಡ್ತೀರಾ? ಮಾಲಾಧಾರಿಗಳಿದ್ರೆ ಓಕೆ, ಆ ಒಂದು ಆಚರಣೆನ ಮಾಡ್ಲಿಕ್ಕೆ ಬಿಡ್ತೀರಾ ತಾವುಗಳು? ಅಲ್ಲ, ಆ ಮಾಲೆ ಹಾಕಿದ ಟೈಮಲ್ಲಿ ಒಂದು 15-20 ದಿನ ಆಗ್ತಾನೆ. ಓಕೆ, ಯೂನಿಫಾರ್ಮ್ ಆಗ್ತಾನವ. ಓಕೆ, ಬ್ಲಾಕ್ ಪ್ಯಾಂಟ್ ಇರ್ಬೋದು, ವೈಟ್ ಶರ್ಟ್ ಅದಾಗ್ತಾನಲ್ಲ. ಓಕೆ, ಆಯ್ಕೆ ಇದೆ ಅಂತ. ಓಕೆ, ಅದಕ್ಕೆ ಆಗ್ಬೋದು, ಅನುಮತಿ ಇದೆ. ಯಶ್ಪಾಲ್ ಅವರೇ, ಒನ್ಸ್ ಅಗೇನ್ ತಾವು ಹೇಳುವಂತದ್ದು ಶಾಲಾ ಕಾಲೇಜುಗಳಲ್ಲಿ ಈ ಧಾರ್ಮಿಕತೆ ಅಂತೂ ಇರಬಾರ್ದು ತಾವು ಹೇಳ್ತಾರೆ, ಧಾರ್ಮಿಕ ಹಕ್ಕುಗಳು. ಈ ಒಂದು ವಿಚಾರಗಳ ಬಗ್ಗೆ ಮಾತನಾಡಿದಾಗ ನಾನು ಕಳೆದ ಬಾರಿ ಚರ್ಚೆ ಮಾಡ್ತಾ ಇದ್ದಾಗ ಅನೇಕ ಜನರು ಹೇಳ್ತಾ ಇದ್ರು ಆಯುಧ ಪೂಜೆ ಆಗುತ್ತೆ, ಶಾರದಾ ಪೂಜೆ ಆಗುತ್ತೆ ಕಾಲೇಜುಗಳಲ್ಲಿ, ಇನ್ನಿತರ ಪೂಜೆಗಳು ನಾನು ಭಾಗವಹಿಸಿದ್ದೇನೆ. ಸರಸ್ವತಿ ಪೂಜೆ ಆಗಿದೆ ನಮ್ಮ ಕಾಲೇಜ್, ನಮ್ಮ ಶಾಲೆಯಲ್ಲಿ ಆಗುತ್ತೆ, ತಮ್ಮ ಕಾಲೇಜುಗಳಲ್ಲಿ ಉಂಟು. ಓಕೆ, ಎಲ್ಲಿ ಉಳ್ಳಾಲದ ಶಾಸಕರು ಸಚಿವರಾಗಿರೋ ಅವರು ಭಾಗವಹಿಸಿದ್ದಾರೆ. ತುಂಬಾ ಜನ ತನ್ವೀರ್ ಸೇಠ್ ಶಿಕ್ಷಣ ಸಚಿವರಾಗಿರುವಾಗ ಅವರು ಭಾಗವಹಿಸಿದ್ದಾರೆ. ಇವ್ರು ಮಾಡುವಂತದ್ದೆಲ್ಲವೂ ಕೂಡ ಚಮತ್ಕಾರ. ಇವ್ರು ಮಾಡುವಂತದ್ದು ನಮ್ಮ ಧಾರ್ಮಿಕತೆ ಬಗ್ಗೆ ಪ್ರಶ್ನೆ ಮಾಡುದು ಬೇಡ. ನಮ್ಮ ಧಾರ್ಮಿಕತೆ ಬಗ್ಗೆ ನೀವು ಕೂಡ ಪ್ರಶ್ನೆ ಇಲ್ಲವೇ ಇಲ್ಲ ನಿಮ್ಗೆ ನೈತಿಕತೆ ಇಲ್ಲ. ಇದಕ್ಕೆ ಕ್ಲಾರಿಟಿ ಕೊಡ್ತೇನೆ. ಅದಕ್ಕಿಂತ ಆಗದಿಂದ ನಾನು ಬಡಿದಾಡ್ಕೊಳ್ತಿರೋದು ಆರ್ಟಿಕಲ್ 22 ಕ್ಲಾಸ್ 2 ನೋಡಿ ನಾವು ಓದ್ಬೇಕು. ನಥಿಂಗ್ ಇನ್ ಕ್ಲಾಸ್ 1 ಶಾಲ್ ಅಪ್ಲೈ ಟು an educational institution which is administered by the state but has been established under the endowment or trust which requires that religious institution shall be imparted in such institution. ಕ್ಲಾರಿಟಿ ಉಂಟ್ರಿ. ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ ಸಂವಿಧಾನದಲ್ಲಿ ಆರ್ಟಿಕಲ್ 28 ಕ್ಲಾಸ್ 2ರಲ್ಲಿ ನಮಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಯಾವ ಸಂಸ್ಥೆಯು ಸಂಪೂರ್ಣವಾಗಿ ಸರ್ಕಾರದ 100% ಮೈನಾರಿಟಿ ಸಂಸ್ಥೆ ಅಲ್ಲ, ಯಾವುದೇ ಮೈನಾರಿಟಿ ಸಂಸ್ಥೆಗಳಲ್ಲಿ ಡೈವರ್ಟ್ ಆ ಸಂಸ್ಥೆಗಳಿಗೆ ಇನ್ನು ಮುಂದೆ ಕರೆಗಳನ್ನ ನಾನು ಸ್ವೀಕಾರ ಮಾಡ್ತೇನೆ. ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಭಿಪ್ರಾಯ ಮುಖ್ಯವಾಗಿರುವಂತದ್ದು. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಎಸ್ ಸರ್, ತಮ್ಮ ಹೆಸರು? ನಾನು ನವೀನ್ ಮಾತನಾಡುದು. ನವೀನ್ ಅವರು ಎಲ್ಲಿಂದ? ನಾನು ಕಿನ್ನಿಗೋಳಿ. ಎಸ್ ಸರ್, ಮಾತಾಡಿ ಸರ್. ಹಲೋ, ನಾನು ರಾಧೇಶ್ವರ್. ಸರ್ ಧ್ವನಿ ಕೇಳ್ತಾ ಇಲ್ಲ. ನೆಕ್ಸ್ಟ್ ಕಾಲ್. ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಮೇಡಮ್ ನಮಸ್ತೆ. ಪ್ರತಿಮಾ ಅಂತ ಹೇಳಿ ಮುಲ್ಕಿಯಿಂದ ಪ್ರತಿಮಾ ಅವರು. ನಮಸ್ತೆ ಮೇಡಮ್, ಹೇಳಿ ಮೇಡಮ್, ಮಾತಾಡಿ. ನಮಸ್ತೆ ಹಾಗೂ ಯಶ್ಪಾಲ್ ಅಣ್ಣ, ನಮಸ್ತೆ. ಹೇಳಿ ಮೇಡಮ್, ಹೇಳಿ, ಮಾತಾಡಿ. ಸರ್, ಈಗ ನಾವು ಸಮಾನತೆ, ಬುರ್ಕಾ, ಹಿಜಾಬ್ ಬಗ್ಗೆ ನಾವು ಮಾತಾಡ್ತೇವಲ್ಲ ಸರ್. 30-35 ವರ್ಷದ ಹಿಂದೆ ನಾನು ಕೂಡ ಎಲ್ಲಾ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಕಲ್ತು ಬಂದಾಗ ಈ ಹಿಂದೂ, ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಅನ್ನುವಂತ ಎಲ್ಲಾ ಮಕ್ಕಳ ಜೊತೆ ನಾವು ಒಟ್ಟಾಡಿ ಆಟಾಡಿ ಎಲ್ಲ ಬೆಳವಣಿಗೆಯನ್ನ ನಾವು ಮಾಡ್ಕೊಂಡು ಮುಂದೆ ಬಂದು ನಾವೀಗ ಈ ಹಂತಕ್ಕೆ ತಲುಪಿದ್ದೇವೆ ಸರ್. ಆವಾಗ ಇಲ್ಲದಂತಹ ಒಂದು ಈಗ ಆ ಬುರ್ಕದ ಪದ್ಧತಿ ಆಗ್ಲಿ ಅಥವಾ ಕ್ರಿಶ್ಚಿಯನ್ ನೀತಿ ಆಗ್ಲಿ ಇಲ್ಲದೆ ಇರುವಾಗ ನಾವು ಚೌತಿಯನ್ನು ಕೂಡ ಇದರಲ್ಲಿ ಕಾಲೇಜಲ್ಲಿ, ಸ್ಕೂಲ್ಗಳಲ್ಲಿ ಆಚರಣೆ ಮಾಡಿದ್ದೇವೆ. ಗುಡ್ ಫ್ರೈಡೆ ಅನ್ನ ಅಥವಾ ಇದು ಕ್ರಿಸ್ಮಸ್ ಅನ್ನ ಕೂಡ ನಾವು ಆಚರಣೆ ಮಾಡಿದ್ದೇವೆ. ಎಲ್ಲವನ್ನ ಸಮಾನತೆಯಲ್ಲಿ ನಾವು ಮಾಡಿಕೊಂಡು ಹೋಗಿರುವಾಗ ಇವಾಗ ಇದೊಂದು ಹಿಜಾಬ್ ಅನ್ನುವಂಥದ್ದು ಯಾಕೆ ಬಂತು? ಇದನ್ನ ಹುಟ್ಟು ಹಾಕಿದ್ದು ನಿಜವಾಗಿ ಮಕ್ಕಳ ಮನಸ್ಸಲ್ಲಿ ಹುಟ್ಟಿದಲ್ಲ, ಮಕ್ಕಳ ಮನೆಯಲ್ಲಿ ನಾವು ಇದನ್ನು ಹುಟ್ಟಿ ಹಾಕಿದ್ದೇವೆ ಅಂತ ಹೇಳ್ತೇವೆ. ನಿಜವಾಗಿ ಅಂತ ಹೇಳಿದ್ರೆ ಇದು ತಂದೆ ತಾಯಿಗಳ ಒಂದು ಮನಸ್ಸಿನ ಭಾವನೆಯನ್ನ ಮಕ್ಕಳ ಮೇಲೆ ನಾವು ಹಾಕ್ತಾ ಇದ್ದೇವೆ. ಅದಕ್ಕೆ ಸಮಾನಾಗಿ ನಾನೊಂದು ಹೇಳಿದೆ ಏನಂತ ಹೇಳಿದ್ರೆ, ಈಗ ಹಿಜಾಬ್ ಅನ್ನ ಧರಿಸಿ ಹೆಣ್ಣು ಮಕ್ಕಳು ಬರ್ತಾರೆ ಅಂತ ಹೇಳುವಾಗ ಅದಕ್ಕೆ ನಾವು ಸಮಾನ ಅಂತ ಹೇಳಿ ಕೇಸರಿ ಸಾಲನ್ನ ಧರಿಸಿ ಬರೋದು ನಿಜವಾಗಿಯೂ ತಪ್ಪು.
ಬೇಡ. ನಾವು ಅದರಲ್ಲಿ ಪೈಪೋಟಿ ಕೊಡ್ಲಿಕ್ಕೆ ಇರುವಂತದ್ದಲ್ಲ. ನಾವು ನಮ್ಮ ದೇಶದ ಸಮಾನತೆಯನ್ನು ಕಾಪಾಡ್ಲಿಕ್ಕೆ ಇರೋದು. ಅವಾಗ ಮಾಡ್ತಾರ ಅದಕ್ಕೆ ಎಗನಿಸ್ಟ್ ಆಗಿ ನಾವು ಮಾತಾಡೋ ಹೊರತು ಈ ಕೇಸರಿ ಸಾಲನ ಹಾಕಿಕೊಂಡು ನಾವೇನು ಕಮ್ಮಿ ಅಂತ ಹೇಳಿ ಇಲ್ಲಿ ತೋರಿಸೋದು ಬೇಡ ಅಂತ ಹೇಳುದು ನಂದು ಒಪ್ಪಿಗೆ. ಯಾಕೆ ಗೊತ್ತಾ, ನಾವು ಕಾಲೇಜಿಗೆ ಅಥವಾ ಶಾಲೆಗೆ ಹೇಳುವಾಗ ನಾವೊಂದು ಅಲ್ಲಿ ಒಂದು ಕಮ್ಯುನಿಟಿಯ ಒಂದು ನಿರ್ಧಾರ ಇದೆ, ಹೀಗೆ ಯೂನಿಫಾರ್ಮ್ ಹಾಕ್ಬೇಕು ಅಂತ ಹೇಳಿ. ಇಲ್ಲ ನಾವು ಇದನ್ನ ಮಾಡ್ತೇವೆ ಅಂತ ಹೇಳುವಾಗ ಅಲ್ಲಿ ನಾವು ಕೂಡ ಏನೋ ಒಂದು ಎಗನಿಸ್ಟ್ ಆಗಿ ಹೋಗ್ತಾ ಇದ್ದೇವೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತಮ್ಮ ಅಭಿಪ್ರಾಯ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹೌದೌದು, ಕೇಳ್ತಾ ಇದೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನನ್ನ ಹೆಸರು ನವೀನ್ ಅಂತ, ನಾನು ಕಿನಿಯೋಳಿಂದ ಮಾತನಾಡುದು. ಎಸ್ ಸರ್, ಮಾತಾಡಿ ಸರ್. ನನ್ಗೆ ಇವ್ರ ಹತ್ರ ಕೇಳಿದ್ರು, ರಾಜ್ಯ ಕಾರ್ಯದರ್ಶಿ ಅವರು ಸರ್ಫರಾಜ್ ಗಂಗಾವತಿ ಉಂಟಲ್ಲ, ಅವ್ರ ಹತ್ರ ಕೇಳಲಿಕ್ಕೆ ಇತ್ತು. ಹೇಳಿ, ಮಾತಾಡಿ, ಕೇಳಿ ಬೇಗ. ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳಿ. ನಮಸ್ತೆ, ನಾನು ಸೌದಿ ಅರೇಬಿಯಾದಲ್ಲಿ 22 ವರ್ಷ ಕೆಲಸ ಮಾಡಿದ್ದೇನೆ. ಒಳ್ಳೇದು. ಮತ್ತೆ ಅಲ್ಲಿ ನಾವು ಇಲ್ಲಿ ಏರ್ಪೋರ್ಟ್ ಇಂದ ಹೋಗ್ಬೇಕಿದ್ರೆ ಅಲ್ಲಿ ಬುರ್ಕಾ ಹಾಕಿ ಅಲ್ಲಿಂದ ಹೋಗ್ಬೇಕು ನಾವು ಮನೆಗೆ, ನಮ್ಮ ಮನೆಗೆ ಹೋಗ್ಬೇಕಿದ್ದಾರೆ. ನಾವು ಹಿಂದೂಗಳು ಹೋಗಿ ನಾವು ಇಸ್ಲಾಂ ಕಂಟ್ರಿನಲ್ಲಿ ಇದ್ದರೆ ನಾವು ಅಲ್ಲಿದ್ದು ನಾವು ಕಾನೂನನ್ನು ನಾವು ಬದ್ಧ ಮಾಡ್ತೇವೆ. ನಾವು ಅಲ್ಲಿ ನಮ್ಮ ಮಕ್ಕಳನ್ನು ಶಾಲೆಗೆ ಮಾಡ್ಬೇಕಿದ್ರೆ ಅಲ್ಲಿ ನಾವು ನಮ್ಮ ಮಕ್ಕಳನ್ನು ಶಾಲೆಗೆ ಹಾಕಿದ್ದೇವೆ. ಅಲ್ಲಿ ಹಾಕಿದ್ದಾರೆ ಅಲ್ಲಿನ ಕಾನೂನನ್ನು ನಾವು ಇದು ಪಾಲನೆ ಮಾಡ್ತೇವೆ. ಅಲ್ಲಿ ಹಿಜಾಬ್ ಧರಿಸಬೇಕು, ಅವರ ಕಾನೂನು ಮಾಡ್ತೇವೆ. ಇದು ಮುಸ್ಲಿಂ ಕಂಟ್ರಿ ಅಲ್ಲಲ್ಲ, ಇದು ಹಿಂದೂ ರಾಷ್ಟ್ರ ಕೂಡ ಅಲ್ಲಲ್ಲ ನವೀನ್ ಅವರೇ. ಮಾಡ್ತೇವೆ. ಯಾರು ನೀವು ಮಾಡ್ತೀರಾ? ನಾವೇ. ಎಲ್ಲಿ ನೋಡಿ, ಇಲ್ಲಿ ಇವರು ಹಿಂದೂ ರಾಷ್ಟ್ರ ಮಾಡ್ತಾರಂತೆ, ನೋಡ್ಕೊಳ್ಳಿ ಸ್ವಲ್ಪ. ಖಂಡಿತವಾಗಿ ಅದನ್ನು ತಡೆಯುವಂತಹ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿದೆ. ಅದನ್ನು ಹೇಗೆ ತಡೆಯಬೇಕು ಅಂತ ತಡ್ತೀವಿ. ನೋಡ್ತಾ ಇದ್ದೀವಿ. ಈಗ ಬಂತು ಹೊರಗಡೆ ಇವ್ರದ್ದು. ಈ ವಿಚಾರದ ಬಗ್ಗೆ ನಾನುಗಳು ಮಾತನಾಡ್ತಾ ಇಲ್ಲ. ಇದು ತರ್ಲಿಕ್ಕೇನೆ ನಾವು ಈ ರೀತಿ ಸರ್ವಧರ್ಮದ ಶಾಂತಿಯ ಬೀಡು. ಅದಕ್ಕೆ ಅಂತ ಹೇಳೋದಾ? ಕೇರಳದ ಕಾಶಿ ಒಬ್ಬರು ಹೇಳಿದ್ದು, ಸರ್ ಇಲ್ಲಿ ಮಾತ್ರ ನಮಗೆ ಬದುಕಲು ಸಾಧ್ಯ. ಒಬ್ಬ ಹಿಂದೂ ಸ್ವಾಮಿ ಹೇಳಿದ್ದು, ಇದು ಯಾವ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ನಾವು ಬಿಡುವುದಿಲ್ಲ, ಇದು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ. ಒಬ್ರು ಒಂದು ಹಿಂದೂ ರಾಷ್ಟ್ರ ಮಾಡ್ತೀವಿ, ತಾವುಗಳು ಬಿಡಲ್ಲ ಅಂತ ಹೇಳ್ತೀರಿ. ನಮ್ಗಳಿಗೆ ಈ ವಿಚಾರಗಳು ಬೇಕಾಗಿಲ್ಲ. ನಿಮ್ಗಳಿಗೆ ಬೇಕಾಗಿರುವಂತದ್ದು ಇಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ನಾವುಗಳು ಮಾತಾಡ್ತಿದ್ರು, ಕಾಳಜಿಯ ಬಗ್ಗೆ ತಾವುಗಳು ಮಾತಾಡಿ. ಈ ವಿಚಾರದ ಬಗ್ಗೆ ನಾವುಗಳು ಮಾತಾಡ್ತಾ ಇರುವಂತದ್ದು ಕರೆ ಬಂದಿರುವ ವಿಚಾರವಾಗಿ ಅವ್ರು ಹೇಳುದು ಅದು ಅಲ್ಲಿ ಹೇಗೆ ಏನು ಬುರ್ಕ ಹಾಕಿ ಹೋಗ್ಬೇಕು ಅಂತ. ಅದು ಪ್ರಜಾಪ್ರಭುತ್ವ ದೇಶ ಅಲ್ಲ, ಇದು ನಮ್ಮದು ಪ್ರಜಾಪ್ರಭುತ್ವ ದೇಶ. ಅಲ್ಲಿ ಅವರು ಏನು ರೂಲ್ಸ್ ಮಾಡಿದ್ದಾರೆ ಅದು ನಮಗೆ ಮಾದರಿ ಅಲ್ಲ. ನಮಗೆ ಇಲ್ಲಿ ಏನು ಮಾದರಿ, ನಮಗೆ ಇಲ್ಲಿ ಇರುವಂತದ್ದು ಸಂವಿಧಾನ ಇದೆ. ಸರ್ಕಾರ ಇದು ಪ್ರಜಾಪ್ರಭುತ್ವ ದೇಶ ಅಂದಮೇಲೆ ಇದು ದೇಶಕ್ಕೆ ಒಂದು ಇತಿಹಾಸ ಇದೆ. ಏನಂತೇಳಿ ಬ್ರಿಟಿಷರು ಬಂದಿದ್ರು, ದೊಡ್ಡ ಅಹಂಕಾರ ಕೂಡ ಇತ್ತು ಅವರಿಗೂ. ನಾನು ಹೇಳ್ತೀನಿ, ಮುಗಿಸ್ತೇನೆ. ದೊಡ್ಡ ಅಹಂಕಾರ ಇತ್ತು. ಸೂರ್ಯ ಮುಳುಗದ ಸಾಮ್ರಾಜ್ಯ, ಮೊಘಲರು ಬಂದ್ರು. ಅದಕ್ಕಿಂತ ಮುಂಚೆ ವಿಜಯನಗರ ಸಾಮ್ರಾಜ್ಯ ಇತ್ತು. ಎಲ್ಲ ಬಂದಿದೆ. ಆದ್ರೆ ಕೊನೆಯದಾಗಿ ಉಳಿದಿರುವಂತದ್ದು ಮಾತ್ರ ಉಳಿದಿರುವಂತದ್ದು. ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ. ರಹೀಮುಚ್ಚಿಲ್ ಅವರು, ನಾನು ನಿಮ್ಮ ಹತ್ರ ಆ ಒಂದು ಮಾತನ್ನ ಕೇಳಬೇಕು. ತಾವು ಹೇಳಿದ್ರಿ ಒಂದು ಧಾರ್ಮಿಕ ಆಚರಣೆಯಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಮಾಡುವಂತಹ ಪ್ರಾರ್ಥನೆ, ಆ ಪ್ರಾರ್ಥನೆಯನ್ನ ಪ್ರತಿಯೊಬ್ಬರು ಕೂಡ ಕಂಪಲ್ಸರಿ ಮಾಡಬೇಕು ಅನ್ನುವಂಥದ್ದು, ಈ ಒಂದು ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದ್ರಿ. ತದನಂತರ ನಾನು ಈ ಪ್ರಶ್ನೆಯನ್ನ ಏನ್ ಸರ್, ಅದು ಏನ್ ವಿಚಾರ ಅದು? ಅಲ್ಲಲ್ಲ, ಪ್ರತಿಯೊಬ್ಬ ಮುಸಲ್ಮಾನಿಗೆ 5 ಹೊತ್ತು ನಮಾಜ್ ಕಡ್ಡಾಯ. ಓಕೆ, ಅದಕ್ಕಿಂತ ಬೇರೇನಿಲ್ಲ. ನಾನು ಹೇಳುವಂತದ್ದು, ಕೆಲವು ಕಡೆಯಲ್ಲಿ ನಮಾಜ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಆ ಶಿಕ್ಷಣವೇ ಬೇಡ ಅಂತ ಹೇಳಿ ಬಿಟ್ಟು ಬರ್ತಾರೆ. ಯಾರು ಅತಿಯಾದ ಧಾರ್ಮಿಕತೆ ಹೊಂದಿರತಕ್ಕಂಥವರು, ಇಸ್ಲಾಮಿಯಲ್ಲಿ ಅಗಾಧವಾದ ಜ್ಞಾನ ಇದ್ದವರು, ಅಂತವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಿ ಮಧ್ಯಾಹ್ನ ನಮಾಜ್ ಮಾಡ್ಲಿಕ್ಕೆ ಅವಕಾಶಗಳಿದೆ ಅಂತ ಶಾಲೆಗಳನ್ನೇ ಆಯ್ಕೆ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ನಮಾಜ್ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಷ್ಟರ ಮಟ್ಟಿಗೆ ಇರುವವರು. ಹಾಗಿದ್ದ ಮೇಲೆ ಈಗ ನೀವು ಆಗ ಎಸ್ ಸರ್ ಮಾತಾಡಿ, ಧ್ವನಿ ಕೇಳ್ತಾ ಇಲ್ಲ. ನೀವು ಹೇಳಿದ್ರ ಧ್ವನಿ ಕೇಳ್ತಾ ಇದೆಯಾ? ಈಗ ಒಂದು ಶಾಲೆಯಲ್ಲಿ ಹಿಜಾಬ್ ಧರಿಸ್ತೇನಂತ ಹೇಳುವಂತದ್ದು ಎಷ್ಟು ಧಾರ್ಮಿಕತೆಯೋ, ಅದೇ ಶಾಲೆಯಲ್ಲಿ ಏನು ಆಡಳಿತ ಮಂಡಳಿ ಹೇಳಿದೆ ಅದನ್ನು ಕೇಳುವಂತದ್ದು ಧಾರ್ಮಿಕತೆ. ನ್ಯಾಯಾಲಯ ನಮಗೆ ಏನು ಹೇಳ್ತದೆ ಅದನ್ನು ಕಾಯ್ತಾ ನಾವು ಕೂತ್ಕೊಳ್ತೇವೆ ಅಂತ ಹೇಳುವುದು ಧಾರ್ಮಿಕತೆ. ಭಾರತ ದೇಶದ ಪ್ರಜಾಪ್ರಭುತ್ವದಲ್ಲಿರುವ ಕಾನೂನು ಏನು ಹೇಳ್ತದೆ ಅದನ್ನು ಕಾಯ್ತಾ ಕೂತ್ಕೊಳ್ಳುವುದು ಧಾರ್ಮಿಕತೆ. ನಾವು ಬದುಕ್ತಾ ಇರುವುದು ಒಂದು ಜನರಿಂದ ಆಳ್ವಿಕೆಯಾದಂತ ಸರ್ಕಾರದಿಂದ.
ಆ ಸರ್ಕಾರ ನಮ್ಗೆ ಏನು ಸೂಚನೆ ಕೊಡ್ತಾ ಇದೆ ಅದು ಪ್ರಕಾರ ನಾವು ಜೀವಿಸ್ತೇವೆ ಅಂತ ಹೇಳ್ತೇವಲ್ಲ, ಅದು ಕೂಡ ಧಾರ್ಮಿಕತೆ. ಹೀಗೆ ಧಾರ್ಮಿಕತೆಯಲ್ಲಿ ಅದು ಕೂಡ ಅಳವಡ್ತದೆ. ಬರೀ ಉಳಿದ ವಿಚಾರಗಳು ಧಾರ್ಮಿಕತೆಯಲ್ಲಿ ಬರುವುದಿಲ್ಲ. ಇದೇ ಧಾರ್ಮಿಕತೆಯಲ್ಲಿ ಈ ದೇಶದಲ್ಲಿ ಹೇಗೆ ಬದುಕಬೇಕಂತ ಹೇಳಿ ಕಳಿಸಿಕೊಡ್ತದಲ್ಲ, ಅದು ಧಾರ್ಮಿಕತೆ. ಆ ಧಾರ್ಮಿಕತೆಯನ್ನ ಕಾಲಲ್ಲಿ ಚೆಲ್ಲಿ ನಾವು ಹೇಳಿಕೊಳ್ಳುವಂತದ್ದೇ ಧಾರ್ಮಿಕತೆ ಹೇಳಿದ್ರೆ ಅದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳುವಂತದ್ದು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಧಾರ್ಮಿಕತೆಯ ಬಗ್ಗೆ ವ್ಯಾಖ್ಯಾನವನ್ನ ಹೇಳಿದ್ರು ರಹೀಂ ಉಚ್ಚಿಲ್ ಅವರು. ಬಹುಶಃ ಸರ್ಕಾರದ ಬಗ್ಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ತಾವೆಲ್ಲರೂ ಕೂಡ ತಿಳಿದುಕೊಂಡವರು. ಸರ್ಕಾರ ಕೊಟ್ಟಿರುವಂತಹ ಆದೇಶವನ್ನ, ಅವರು ಹೇಳಿರುವಂತಹ ವಿಚಾರವನ್ನ, ಶಾಲಾ ಆಡಳಿತ ಮಂಡಳಿ ಹೇಳಿರುವಂತದ್ದನ್ನ ಪಾಲಿಸಿಕೊಂಡು ಹೋಗುವಂತದ್ದು ಈ ಒಂದು ವ್ಯವಸ್ಥೆ, ಈ ವ್ಯವಸ್ಥೆಯ ವಿರುದ್ಧ ಪ್ರಶ್ನೆ ಮಾಡುವಂತದ್ದು, ತಾವುಗಳು ಅದನ್ನ ಮಾಡ್ತಾ ಇದ್ರಂತ ವಿಚಾರವನ್ನ ಹೇಳ್ತಾ ಇರುವಂತದ್ದು. ಎಸ್, ಮೊದಲನೇದಾಗಿ ನಾನು ಹೇಳಿದೆ, ಒಂದು ಮಾರ್ಗಸೂಚಿ ಅನ್ನುವಂಥದ್ದು ಇದೆ, ಅದರಲ್ಲಿ ಇರುವಂತದ್ದು ಅದು ಕೂಡ ಜೊತೆಗೆ ಬಹುಶಃ ಈ 6 ವಿದ್ಯಾರ್ಥಿಗಳು ಅಥವಾ 4 ವಿದ್ಯಾರ್ಥಿಗಳಿಂದ 900 ವಿದ್ಯಾರ್ಥಿನಿಯರ ಬದುಕು, ಇದರ ಬಗ್ಗೆ ಕಾಳಜಿಗಳನ್ನು ತಾವುಗಳು ತೋರಿಸಲಿಲ್ಲ ಅನ್ನುವಂತಹ ವಿಚಾರ. 900 ವಿದ್ಯಾರ್ಥಿ ಅಲ್ಲ, ರಾಜ್ಯದ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಲಕ್ಷಗಟ್ಟಲೆ ವಿದ್ಯಾರ್ಥಿಗಳಿದ್ದಾರೆ, ಅವರ ಬಗ್ಗೆ ಕೂಡ ಎಲ್ಲರ ಬಗ್ಗೆ ಕೂಡ ನಮಗೆ ಕಾಳಜಿ ಇದೆ. ನಾವು ಲಾಸ್ಟ್ ಡ್ರಾಪ್ ಔಟ್ ಆಗುವಂತಹ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಮಾಡಿ ಡ್ರಾಪ್ ಔಟ್ ಮಿಸ್ ಆಗಿರುವಂತವರಿಗೆ ಶಾಲೆಗೂ ಕೂಡ ಸೇರಿಸಿದ್ದೀವಿ, ಕಾಲೇಜಿಗೂ ಸೇರಿಸಿದ್ದೀವಿ. ಅಲ್ಲಿ ನಾವು ಧರ್ಮ ನೋಡ್ಲಿಲ್ಲ, ಮುಸ್ಲಿಂ ಅಥವಾ ಹಿಂದೂ. ನಮ್ಗೆ ಎಲ್ಲ ವಿದ್ಯಾರ್ಥಿನಿಯರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದೆ. ನಾನು ಹೇಳ್ತಾ ಇರೋದು, ಒಬ್ಬ ವಿದ್ಯಾರ್ಥಿಗೆ ಅನ್ಯಾಯ ಆದ್ರೆ ಅದು ಅನ್ಯಾಯ. ಎಲ್ರಿಗೂ ನ್ಯಾಯ ಪಾಲನೆ ಆಗ್ಬೇಕು. ನ್ಯಾಯ ಪಾಲನೆಯ ನಿಟ್ಟಿನಲ್ಲಿ ನಾವು ಈಗ ಮಾರ್ಗಸೂಚಿ ಈಗ ಏನು ಅದು ತುಂಬಾ ಮರೆಮಾಚ್ತಾ ಇದ್ದಾರೆ ಎಲ್ಲರೂ ಕೂಡ, ಅದು ನಾವು ಅಬ್ಸರ್ವ್ ಮಾಡಬೇಕು. ಯಾಕಂತ ಹೇಳಿದ್ರೆ ಒಂದು ಏನು ಶೈಕ್ಷಣಿಕ ವರ್ಷ ಅಂತ ಹೇಳಿದ್ರೆ ಅದು ಮಾಡಿದ್ರೆ ಅದು ಇಡೀ ಶೈಕ್ಷಣಿಕ ವರ್ಷಕ್ಕೆ ಅದು ಏನಾಗಿರುತ್ತೆ, ಅನುಗುಣವಾಗಿ ಆಗಿರುತ್ತೆ. ಮತ್ತೆ ಚೇಂಜ್ ಮಾಡ್ಬೇಕಂತ ಹೇಳಿದ್ರೆ ಇನ್ನೊಂದು ಶೈಕ್ಷಣಿಕ ವರ್ಷದಲ್ಲಿ ಅವರು ಚೇಂಜ್ ಮಾಡಿದ್ರೆ ಅದು ಕೂಡ ಸಂವಿಧಾನಬದ್ಧವಾಗಿ ಅವರು ಮಾಡಬೇಕಾಗುತ್ತೆ. ಈಗ ಮಾರ್ಗಸೂಚಿ ಅನುಗುಣವಾಗಿ ಯೂನಿಫಾರ್ಮ್ ಕಡ್ಡಾಯ ಇಲ್ಲ. ನಾನು ಹೇಳ್ತಾ ಇರೋದು ಕಡ್ಡಾಯ ಇಲ್ಲ. ಒಂದು ವೇಳೆ ಇವರು ಯಾರು ಯಶ್ಪಾಲ್ ಸುವರ್ಣ ಅವರು ನಮ್ಮೊಟ್ಟಿಗೆ ವೇದಿಕೆ ಹಂಚ್ಕೊಂಡು ಈಗ ಮಾತಾಡಿ ಹೋದ್ರು, ಅವರಾಗಿರ್ಬೋದು, ಮತ್ತೆ ಆಡಳಿತ ಮಂಡಳಿ ಆಗಿರ್ಬೋದು, ಯಾರೆಲ್ಲ ಈ ಆಡಳಿತ ಮಂಡಳಿದಲ್ಲಿ ಈ ಒಂದು ಕಾನೂನು ಮಾಡಿದ್ದಾರೆ ಅಂದ್ರೆ ಕಡ್ಡಾಯ ಅಂತ ಹೇಳಿ, ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕಂತ ಹೇಳಿ ಮಾರ್ಗಸೂಚಿ ಹೇಳುತ್ತೆ. ಈಗ PU ಬೋರ್ಡ್ಗೆ ನಾನು ಕೇಳ್ತಾ ಇರೋದು, ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಾ? ಸರ್ಕಾರ ಅವ್ರದ್ದು ಪರವಾಗಿದೆ ಅಂತ ಹೇಳಿ ಏನು ನ್ಯಾಯ ಪಾಲನೆ ಆಗ್ತಾ ಇಲ್ಲ. ಈಗ ಅದನ್ನೇ ನಾವು ನ್ಯಾಯಾಲಯಕ್ಕೆ ಪ್ರಶ್ನೆ ಮಾಡಿದ್ದೇವೆ. ಈಗ ನಾನು ಮುಂದೆ ಹೇಳ್ತಾ ಇದ್ದೀನಿ, ನ್ಯಾಯಾಲಯಕ್ಕೆ ನಾವು ಪ್ರಶ್ನೆ ಮಾಡಿದ್ದೇವೆ, ಹಿಯರಿಂಗ್ ಕೂಡ ಆಗಿದೆ. 8ನೇ ತಾರೀಕಿಗೆ ಆರ್ಡರ್ ಬರುತ್ತೆ. ಖಂಡಿತವಾಗಿಯೂ ನಮಗೆ ನ್ಯಾಯಾಂಗದ ಮೇಲೆ ಭರವಸೆ ಇದೆ, ಸಂವಿಧಾನದ ಮೇಲೆ ಭರವಸೆ ಇದೆ. ನಮ್ಮ ಪರವಾಗಿ ನ್ಯಾಯ ನಮ್ಗೆ ದೊರಕಿತ್ತೆ ಅಂತ ಹೇಳಿ ನಮ್ಗೆ ನಂಬಿಕೆ ಇದೆ. ಅದು ಯಥಾಸ್ಥಿತಿ ಕಾಪಾಡ್ಬೇಕಂತ ಹೇಳಿದ್ರೆ ಗೇಟ್ ಅಲ್ಲಿ ಹಾಕಿ ದಬ್ತಾ ಇದ್ದಾರೆ ನಮ್ಗೆ. ಅಲ್ಲಿ ಯಥಾಸ್ಥಿತಿ ನಾವು ಕಾಪಾಡ್ತಾ ಇದ್ವಿ. ಈವರೆಗೆ ಅವ್ರು ಹಿಜಾಬ್ ಹಾಕಿ ಹೋಗ್ತಾ ಇದ್ರಲ್ಲ, ಹಿಜಾಬ್ ಹಾಕಿ ಹೋಗಿದ್ರು. ಮತ್ತೆ ಈ 4 ದಿವಸ ಇವರಿಗೆ ಅವಕಾಶ ಇಲ್ಲ ಹಿಜಾಬ್ ಹಾಕ್ಲಿಕ್ಕೆ ಅಂತ ಹೇಳಿ, ಅಂತ ಒಂದು ಜನಾಂಗೀಯ ದ್ವೇಷ ಅಲ್ವಾ ಅದು? ಜನಾಂಗೀಯ ದ್ವೇಷ ಅಲ್ಲದೆ ಮತ್ತೆ ಅದು ಒಂದು ಧರ್ಮದ ವಿರುದ್ಧ ಇರುವಂತಹ ದ್ವೇಷ ಅಲ್ವಾ ಅದು? ಸರ್ಕಾರದ ನಿಯಮ ಮಾಡಿರುವಂತದ್ದು ಉಲ್ಲಂಘನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಯಾರು ಪ್ರಶ್ನೆ ಮಾಡುವಂತದ್ದು? ಯಾರಿಗೆ ಪ್ರಶ್ನೆ ಮಾಡುವಂತದ್ದು? ಇಲ್ಲಿ 4 ವಿದ್ಯಾರ್ಥಿನಿಯರು ಇದರ ವಿರುದ್ಧ ಬಂದಿರುವಂತವ್ರು. ಉಳಿದವರು ಎಷ್ಟು ವಿದ್ಯಾರ್ಥಿನಿಯರು ಇದ್ದಾರೆ ಅಲ್ಲಿ? ಎಷ್ಟು ವಿದ್ಯಾರ್ಥಿನಿಯರಿದ್ದಾರೆ? ಮುಸಲ್ಮಾನ ವಿದ್ಯಾರ್ಥಿನಿಯರು ಎಷ್ಟು ಜನರು ಇದ್ದಾರೆ? ಕನಿಷ್ಠ 70 ವಿದ್ಯಾರ್ಥಿನಿಯರಿದ್ದಾರೆ. ಓಕೆ, ಅವರುಗಳು ಧ್ವನಿ ಎತ್ತಲ್ಲ, ಇವರುಗಳು ಮಾತ್ರ ಧ್ವನಿ ಎತ್ತಿದ್ದಾರೆ ಅಂತ ಬಂದಾಗ ಬರುವಂತಹ ಪ್ರಶ್ನೆ. ಏನ್ ಹೇಳ್ತೀರಾ? ನಮ್ಮ ದೇಶದ ಸಂವಿಧಾನ ಆರ್ಟಿಕಲ್ 19ರಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದೆ. ಅದೇ ರೀತಿ ಕುರಾನ್ ನಲ್ಲಿಯೂ ಕೂಡ ಲಕುಂ ದೀನಕುಂ ವಲಿಯದ್ದೀನ್, ನಿನ್ನ ಧರ್ಮ ನಿನಗಾಗಿ, ನನ್ನ ಧರ್ಮ ನನಗೆ ಅಷ್ಟೇ. ನೀವು ಪಾಲನೆ ಮಾಡ್ತೀರಾ? ಪಾಲನೆ ಮಾಡಿ, ಕಡ್ಡಾಯಗೊಳಿಸಲಿಲ್ಲ ಅಂದ್ರೆ ನನ್ನ ಅಭಿವ್ಯಕ್ತಿ ಅದು ನಾನು ಪಾಲನೆ ಮಾಡದಿದ್ರೆ ಆಖಿರತ್ತಲ್ಲಿ ಮಹಶರಲ್ಲಿ ನನಗೆ ಏನಾಗುತ್ತೆ ಅದು ಅದ್ರ ವ್ಯಾಖ್ಯಾನ ಇದೆ, ಅದು ಬೇರೆ ವಿಚಾರ. ಆದ್ರೆ ಯಾರಿಗೂ ಕೂಡ ಏನಿಲ್ಲ, ಹೇರಿಕೆ ಇಲ್ಲ. ಅದು ಒಬ್ರು ಪಾಲನೆ ಮಾಡ್ತಾರೆ ಅಂತ ಹೇಳಿದ್ರೆ ಪಾಲನೆ ಮಾಡ್ತಾರೆ, 4 ಮಂದಿ ಪಾಲನೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಸಪೋರ್ಟ್ ಇದೆ. ಹೇಳಿ ಏನ್ ಸರ್? ಅರ್ಥ ಆಗಿಲ್ಲ. ಈಗ 1.5 ವರ್ಷ ಹಿಜಾಬ್ ಇಲ್ಲದೆ ಬಂದಿದ್ದೀರಿ. 1 ವರ್ಷ ತಪ್ಪು ಮಾಹಿತಿ ಇದು. ಯಾವಾಗ ಸೈನ್ ಹಾಕಿದ್ದೀರಿ? ತಪ್ಪು ಮಾಹಿತಿ ಅವ್ರು ಹೇಳ್ತಾ ಇರೋದು. 8ನೇ ಇದರಲ್ಲಿ ಹೊಸ ಸಂಹಿತೆಯಲ್ಲಿ ಇದೆ. ಅಂದ್ರೆ ಮಾರ್ಗಸೂಚಿ ಉಲ್ಲಂಘನೆ ಮಾಡಿ ಅವರು ಅಪ್ಲಿಕೇಶನ್ ಸಂಹಿತೆ ಇದೆ, ಅದಕ್ಕೆ ಸೈನ್ ಅನ್ನ ಹಾಕಿದ್ದೀರಿ, ತಾವುಗಳೆಲ್ಲವೂ ಕೂಡ ಓದಿದ್ದೀರಿ. ಆದ್ರೆ ಈಗ ಅದಕ್ಕೆ ಚಕಾರ ಎತ್ತುವಂತದ್ದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ. ವಸ್ತ್ರ ಸಂಹಿತೆ ಮಾಡಬಾರದಂತಾನೆ PU ಇಲಾಖೆ ಹೇಳುವಾಗ ಕಾಲೇಜಿನ ಅಪ್ಲಿಕೇಶನ್ ಫಾರ್ಮ್ ಬಗ್ಗೆ ಮಾತಾಡ್ತಿರೋದು. ಬಹುಶಃ ಆ ಕಾಲೇಜ್ ಯಾರ ಅನುಗುಣವಾಗಿ ಅಂದ್ರೆ ಯಾರ ಅಧೀನದಲ್ಲಿ ಬರುತ್ತೆ? ಸರ್ಕಾರದ ಸ್ವಾಯತ್ತೆಯಲ್ಲಿ ಇಲ್ಲ, ಸರ್ಕಾರದ ಸ್ವಾಯತ್ತೆ ಇಲ್ಲದಿದ್ರು ಸರ್ಕಾರಿ ಕಾಲೇಜ್ ಅಲ್ವಾ? ಆ ಸರ್ಕಾರಿ ಕಾಲೇಜಿಗೆ ನಿಯಮ ಇದೆ. ಖಂಡಿತವಾಗಿ ನಾನು ತೋರಿಸ್ತೇನೆ, ನಾನು ನಿಮ್ಮ ಮುಂದೆ ಅದು ಪ್ರಸಾರ ಮಾಡಿ ನಿಮ್ಮ ಮುಂದೆ ನಾನು ಇಡ್ತೇನೆ. ನಿಮ್ಮ ನಂಬರ್ ಕಳಿಸಿ, ನಾನು ನಿಮ್ಗೆ ಕಳಿಸ್ತೇನೆ, ಪ್ರಸಾರ ಮಾಡಿ.
ಓಕೆ, ನಾನು ಬರ್ತೇನೆ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಎಸ್, ಆ ಮಾಹಿತಿಯನ್ನು ಹಾಕ್ತೇನೆ. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಓಕೆ. ಮಹೇಶ್ ತುಪ್ಪೆಕಲ್ ಅವರು, ಈ ಒಂದು ಬೆಳವಣಿಗೆ ಎಲ್ಲಿ ತನಕ ಬಂದು ನಿಂತಿದೆ ಅಂತ ಬಂದಾಗ ಕೇಸರಿ ಶಲ್ಯದ ತನಕ ಬಂದು ನಿಂತಿದೆ. ನಾನು ಅಬ್ಸರ್ವ್ ಮಾಡಿದಾಗೆ ಎರಡು ಶಾಲೆಗಳಿಗೆ ಕೂಡ ಇಷ್ಟರ ತನಕ ನಾನು ಭೇಟಿ ನೀಡಿಲ್ಲ. ಸೊ ಅದನ್ನು ಸ್ಪಷ್ಟಪಡಿಸ್ತಾ, ಹೌದು, ಗೇಟ್ ನ ಒಳಗಡೆ ಘೋಷಣೆಗಳನ್ನು ಕೂಗಿದ್ದು ಹೌದು. ಗೇಟ್ ನ ಒಳಗಡೆ ಧಾರ್ಮಿಕ ಬಣ್ಣದ ವಸ್ತ್ರಗಳನ್ನು ಹಾಕಿಕೊಂಡು ಬಂದದ್ದು ಹೌದು. ನಂತರ ಅಲ್ಲಿ ಯಾವಾಗ ಪ್ರಿನ್ಸಿಪಾಲ್ರು ಇಂಟರ್ಫಿಯರ್ ಆಗಿ ನೀವು ಈ ವಸ್ತ್ರ ಹಾಕುದು, ಯಾರು ಯೂನಿಫಾರ್ಮ್ ಅಲ್ಲದ ವಸ್ತ್ರವನ್ನು ಹಾಕದೆ ಬಂದವರು ಯಾರಿದ್ರು ಗೇಟ್ ಇಂದ ಹೊರಗಡೆ ಹೋಗಿ ಅಂತ ಯಾವಾಗ ಹೇಳಿದ್ರ, ಆಗ ಅವರು ಯಾವ್ದು ವಸ್ತ್ರವನ್ನು ಅವರು ಹಾಕಿಕೊಂಡು ಬಂದಿದ್ರು, ಅದು ಹಿಜಾಬ್ ಅನ್ನು ಮಾತ್ರ ಅವರು ಹಿಜಾಬ್ ಹಾಕೊಂಡವರು ಮಾತ್ರ ಒಳಗಡೆ ಹೋಗಿಲ್ಲ, ಬಾಕಿಯವರು ಆ ಶಾಲ್ ಅನ್ನು ತೆಗೆದು ಒಳಗಡೆ ಹೋದ್ರು. ಇದು ಇವತ್ತು ನಾವು ನೋಡಿದಂತ ನಿಮ್ಮ ಟಿವಿಲಿ ಎಲ್ಲ ನಾನು ಬೇರೆ ಬೇರೆ ಕ್ಲಿಪ್ಸ್ಗಳು ಬಂತು, ಅದರಲ್ಲಿ ನೋಡಿದಂತ ಸಂಗತಿ. ಅಂದ್ರೆ ಗೇಟ್ ಹೊರಗಡೆ ಎಲ್ಲರೂ ತನ್ನ ಧರ್ಮವನ್ನು ಪಾಲನೆ ಮಾಡಿದ್ದಾರೆ. ಇವತ್ತು ಆ ಸಮ ವಸ್ತ್ರದ ಜೊತೆಗೆ ಎಡಿಷನಲ್ ವಸ್ತ್ರವನ್ನು ಧರಿಸಿಕೊಂಡು ಬಂದಿದ್ದಾರೆ. ಬಟ್ ಗೇಟ್ ಒಳಗಡೆ ಹೋಗುವಾಗ ಶಾಲಾ ನಿಯಮ, ಕಾಲೇಜಿನ ನಿಯಮ ಯಾವ ರೀತಿ ಉಂಟು, ಯಾವ ನಿಯಮಕ್ಕೆ ಸಿಗ್ನೇಚರ್ ಹಾಕಿ, ಯಾವ ನಿಯಮಕ್ಕೆ ಫೀಸ್ ಕಟ್ಟಿ, ಯಾವ ನಿಯಮದ ಪ್ರಕಾರ ಸ್ಕಾಲರ್ಶಿಪ್ ತೆಗೆದುಕೊಂಡು, ಯಾವ ನಿಯಮದ ಪ್ರಕಾರ ಪರೀಕ್ಷೆ ಬರೆದು, ಯಾವ ನಿಯಮದ ಪ್ರಕಾರ ಮಾರ್ಕ್ಸ್ ಕಾರ್ಡ್ ತೆಗೆದುಕೊಂಡು ಬಂದಿದ್ದಾರ, ಆ ನಿಯಮದ ಪ್ರಕಾರ ಬಾಕಿ ವಿದ್ಯಾರ್ಥಿಗಳು ಇವತ್ತು ಅಲ್ಲಿ ಒಳಗಡೆ ಹೋಗಿದ್ದಾರೆ. ಸಹೋದರ ಅಶ್ಪಲ್ರು ಹೇಳಿದ್ರು 5 ನಿಮಿಷ ಅಂತ. ಅದೇ ಇದು 5 ನಿಮಿಷದ ಆಗಬೇಕಾದ ಕೆಲಸ. ನಾವು ಅರ್ಧ ಗಂಟೆಗೆ 3 ದಿವಸ ಲೇಟ್ ಹೋದ್ರೆ ನಮ್ಗೆ ಟಿ ಸಿ ಕೊಟ್ಟಂತ ಉದಾಹರಣೆಗಳು ಉಂಟು. ಶಾಲೆಗೆ ಅರ್ಧ ಗಂಟೆ 3 ದಿವಸ ಲೇಟ್ ಆಗಿ ಹೋದ್ರು ಕೂಡ ಟಿ ಸಿ ಕೊಟ್ಟು ಮನೆಗೆ ಕಳಿಸಿದ್ದಾರೆ. ಇವತ್ತು ಎಷ್ಟು ಯಾಕೆ ಡಿಲೇ ಇಷ್ಟು? ಸಾಮ ದಂಡ ಭೇದ 3 ಆಯ್ತು, ಸಾಮ ಭೇದ ದಂಡ 3 ಆಯ್ತು. ಇದು ಪ್ರಯೋಗಿಸಿ ಟಿ ಸಿ ಕೊಟ್ಟು ಮನೆಗೆ ಕಳಿಸಿ. ಎಷ್ಟು ದಿವಸ ಟಿವಿಯಲ್ಲಿ ಕಾರ್ಯಕ್ರಮ ಆಗ್ತದೆ? ಯಾಕೆ ಕೊಡ್ತಾ ಇಲ್ಲ? ಅಂತಾರಾಷ್ಟ್ರೀಯ ಸಾಧ್ಯ ಇಲ್ಲ ಅಲ್ಲ ಅವರಿಗೆ. ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತಿದೆ, ನ್ಯಾಯಾಂಗ ಗೊತ್ತಿದೆ. ನಿಮ್ಮ ಹಾಗೆ ಓಕೆ. ಈಗ ಮತ್ತೊಂದೆಡೆ ಜೈ ಶ್ರೀರಾಮ್ ಅಂತ ಘೋಷಣೆ ಹಾಕಿ ಕೇಸರಿ ಶಲ್ಯವನ್ನ ವಿದ್ಯಾರ್ಥಿಗಳು ಶಾಲೆಯ ಕಾಂಪೌಂಡ್ ನ ಹೊರಗಡೆ, ಕಾಲೇಜಿನ ಕಾಂಪೌಂಡ್ ಹೊರಗಡೆ. ಬಹುಶಃ ನಮ್ಗಳಿಗೆ ನೋಡಿದಾಗ ಅದು ಒಳಗಡೆ ಇದೆ ಅನ್ನೋ ನಿನ್ನೆ ಒಳಗಡೆ ಕೂಡ ಹೋಗಿದ್ರು, ನಿನ್ನೆ ಒಳಗಡೆ ಕೂಡ ಹೋಗಿದ್ರು ಹಾಕೊಂಡು, ಒಳಗಡೆ ಕೂಡ ಹೋಗಿದ್ರು, ನಿನ್ನೆ ಒಳಗಡೆ ಕೂಡ ಹೋಗಿದ್ರು. ಕೇಸರಿ ಶಲ್ಯವನ್ನ ಹಾಕಿರುವಂತದ್ದು, ಕೇಸರಿ ಶಲ್ಯವನ್ನ ಹಾಕಿರುವಂತದ್ದು. ಎಸ್ ಸರ್, ಎಸ್ ಸರಿಯಾಗಿ ತೋರಿಸಿ ಕೇಸರಿ ಶಲ್ಯವನ್ನ. ಎಸ್ ಸರ್, ಇದು ಹೊರಗಡೆ ಅನ್ನುವಂಥದ್ದಿಲ್ಲ, ಬಹುಶಃ ಕಾಲೇಜಿನ ಒಳಗಡೆ. ಅಲ್ಲ, ನೀವು ಜೈ ಶ್ರೀರಾಮ್ ಘೋಷಣೆ ಬಗ್ಗೆ ಹೇಳಿದ್ರಿ. ಕೇಸರಿ ಶಲ್ಯವನ್ನ ಹಾಕಿರುವಂತದ್ದು ಕ್ಲಾಸ್ ಒಳಗಡೆ ಹೋಗಿ ಅವರನ್ನು ತೆಗಿಸಿದ್ದಾರೆ ಅಲ್ಲಿ. ಓಕೆ, ಹೋಗ್ಲಿ ಹಾಕಿ. ಓಕೆ, ಇನ್ನು ಮುಂದಕ್ಕೆ ಬೇರೆ ಕ್ಲಿಪ್ಪಿಂಗ್ಸ್ ಇರಬಹುದು. ನಿಯಮ ಯಾರೇ ಮೀರಿದ್ರು ನಿಯಮ ಬೇರೆದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಅದು ಗೇಟ್ ನ ಹೊರಗಡೆ ಘೋಷಣೆಗಳೆಲ್ಲ ಹೋಗಿದ್ದು ಗೇಟ್ ನ ಹೊರಗಡೆ. ಇದಲ್ಲ ಕೇಸರಿ ಶಲ್ಯವನ್ನ ಹಾಕಿರುವಂತದ್ದು ಎಲ್ಲ ಗೇಟ್ ಹೊರಗಡೆ ಇದೆ ನೋಡಿ. ಅದೇ ಇದು ಬೇರೆ ಕಾಲೇಜ್ ಮಾರ್ಗದಲ್ಲಿ ಅಲ್ಲ, ಆ ಕಾಲೇಜಲ್ಲಿ ಖಾಲಿ ಎರಡು ಕಾಲೇಜ್, ಬಂಡಾಸ್ಕರ್ಸ್ ಕಾಲೇಜ್, ಅದು ಪ್ರೈವೇಟ್ ಕಾಲೇಜ್ ಅದು. ಎಸ್, ಈ ಕಾಲೇಜ್. ಎಸ್, ಆ ಕಾಲೇಜ್ ಇದು ಗವರ್ಮೆಂಟ್ ಕಾಲೇಜ್. ಇದು ಗವರ್ಮೆಂಟ್ ಕಾಲೇಜ್. ಎಸ್, ಓಕೆ. ಥ್ಯಾಂಕ್ ಯು. ಎಸ್ ಸರ್, ಕೊನೆಯದಾಗಿ ನಾನು ಅತಿಥಿಗಳ ಜೊತೆ ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೇನೆ. ಸಮಯದ ಬಹು ತುಂಬಾನೇ ಇದೆ. ಕೊನೆಯದಾಗಿ ಎಸ್ ಸರ್ಫ್ರಾಜ್ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಈ ಒಂದು ವಿಚಾರದ ಬಗ್ಗೆ? ಎಸ್ ನೋಡಿ, ವಿಚಾರವನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡುವಾಗ 5 ನಿಮಿಷದ ಕೆಲಸ ಅಷ್ಟೇ. ಅವರಿಗಿರುವಂತಹ ಧಾರ್ಮಿಕ ಸ್ವಾತಂತ್ರ್ಯ ಏನಿದೆ ಅದನ್ನು ಸಂವಿಧಾನಬದ್ಧವಾಗಿ ಆ ವಿದ್ಯಾರ್ಥಿನಿಯರಿಗೆ ಅವಕಾಶ ಮಾಡಿಕೊಟ್ರೆ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ. ಇವರು ಎಳಿತಾ ಎಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಇದು ಏನಾಯ್ತು, ಚರ್ಚೆ ಆಯಿತು. ನನಗೆ ಹೇಳಲಿಕ್ಕಿರುವಂಥದ್ದು ಏನಂತ ಹೇಳಿದ್ರೆ, ಸರ್ಕಾರ ತಕ್ಷಣವಾಗಿ ಮಾಡಬೇಕಾಗಿರುವಂತಹ ಕ್ರಮ ಏನಂತ ಹೇಳಿದ್ರೆ, ಅವರಿಗೆ ಆ ಒಂದು ಶಾಲು, ಆ ಒಂದು ಸಮವಸ್ತ್ರದ ಜೊತೆಗಿರುವಂತಹ ಶಾಲು ಅದನ್ನು ಬಿಟ್ಟು ಬೇರೆ ಶಾಲು ತಗೊಂಡ್ರೆ ಹೊರಗೆ ಹಾಕ್ಲಿ. ಅವರು ಸಮವಸ್ತ್ರದ ಜೊತೆಗಿರುವಂತಹ ಶಾಲು ಏನಿದೆ ಆ ಶಾಲು ತಲೆಗೆ ಕಟ್ಟಿಕೊಂಡು ಶಿರವಸ್ತ್ರ ಧರಿಸಿಕೊಂಡು ಬರಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಸರ್ಕಾರ. ಇದನ್ನು 5 ನಿಮಿಷದಲ್ಲಿ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದೆ. ಇದನ್ನು ಮಾಡಿದ್ರೆ ಅಲ್ಲಿಯೇ ಸಮಸ್ಯೆ ಬಗೆಯಿರುತ್ತೆ. ಆದ್ರೆ ಈಗ ಆಗ್ಲಿಲ್ಲ, ಅದು ನ್ಯಾಯಾಂಗದಲ್ಲಿ ಇದೆ. ಅದು ನ್ಯಾಯಾಂಗದ ಮೇಲೆ ಕೂಡ ನಮಗೆ ಭರವಸೆ ಇದೆ. ಖಂಡಿತವಾಗಿಯೂ ಅದು ವಿದ್ಯಾರ್ಥಿನಿಯರಿಗೆ ಧಾರ್ಮಿಕ ಹಕ್ಕನ್ನು ನ್ಯಾಯಾಲಯ ಕಾಪಾಡುತ್ತೆ ಅಂತ ಹೇಳಿ ನಮಗೆ ಭರವಸೆ ಇದೆ. ನಾಳೆ ತಮ್ಮ ಧಾರ್ಮಿಕ ಹಕ್ಕು, ಎಸ್, ಮತ್ತೊಬ್ರು ಹೋಗ್ತಾರೆ, ನಮ್ಮ ಧಾರ್ಮಿಕ ಹಕ್ಕು ಕೇಸರಿ ಶಲ್ಯವನ್ನ ಹಾಕಬೇಕು ಅನ್ನೋದು ಏನ್ ಹೇಳ್ತೀರಾ? ಅದಕ್ಕೆ ಬೇಕಾದಂತಹ ವ್ಯಾಖ್ಯಾನ ನ್ಯಾಯಾಲಯ ಕೇಳುತ್ತೆ. ಈಗ
ಅಲ್ಲ ತಾವು ಏನ್ ಹೇಳ್ತೀರಾ? ನಾನು ಹೇಳ್ತಾ ಇದ್ದೀನಿ, ಸ್ವಾಗತ ಮಾಡುತ್ತೆ, ಏನ್ ಹೇಳ್ತೀರಾ ತದನಂತರ? ಅವ್ರು ಯಾವ್ದಾದ್ರೆ ಹಾಕೊಂಡ್ ಬರ್ಲಿ, ನಮ್ಗೆ ಏನು ತೊಂದರೆ ಇಲ್ಲ, ಬೇಸರ ಇಲ್ಲವೇ ಇಲ್ಲ. ಡಿಫ್ರೆನ್ಶಿಯೇಷನ್ ಅದಕ್ಕೆ ಬೇಸರ ಇಲ್ಲ. ಅವ್ರ ಧಾರ್ಮಿಕ ಹಕ್ಕು ಅಂತ ಹೇಳಿ ಅವರು ನಂಬಿದ್ರೆ, ನಾಳೆ ಮಾಲಾಧಾರಿಗಳು ಮಾಲೆ ಧರಿಸಿ ಬರುವಂತದ್ದು ಅದು ಆಗ್ತಾ ಇರುವಂತ, ಅದು ಯೂನಿಫಾರ್ಮ್ ಜೊತೆಗೆ ಇದ್ರೆ ಅದು ಧರಿಸ್ಕೊಂಡು ಬರ್ಲಿ. ಯೂನಿಫಾರ್ಮ್ ಅದೇ ರೀತಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮಾಲಾಧಾರಿಗಳು ಅದೇ ರೀತಿ ಮಾಲೆಯನ್ನ ಯೂನಿಫಾರ್ಮ್ ಧಾರ್ಮಿಕತೆಯನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ತಮ್ಗೆ ಯಾವ್ದು? ನಾನು ಹೇಳ್ತಾ ಇದ್ದೀನಲ್ಲ, ಯೂನಿಫಾರ್ಮ್ ಅಂತ ಹೇಳಿದ್ರಲ್ಲ, ಒಂದು ಯೂನಿಫಾರ್ಮ್ ಕಡ್ಡಾಯ ಅಂತ ಹೇಳಿದ್ರು. ಯೂನಿಫಾರ್ಮ್ ಜೊತೆಗಿರುವಂತಹ ಶಾಲ್ ಅವರು ತಲೆಗೆ ಕಟ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಧಾರ್ಮಿಕತೆಯನ್ನು ಫಾಲೋ ಮಾಡೋದಾದ್ರೆ ಯೂನಿಫಾರ್ಮ್ ಪಾಲನೆ. ಧಾರ್ಮಿಕತೆಯಲ್ಲಿ ಬೇರೆ ಕಲರ್ ಬರುತ್ತೆ, ಅಲ್ಲಿ ಬೇರೆ ಬಣ್ಣ ಬರುತ್ತೆ. ನಾನು ಬೇರೆ ನನ್ನ ವ್ಯಾಖ್ಯಾನ ನಾನು ಹೇಳಿದೆ ಅವಾಗ. ಏನಂತ ಹೇಳಿದ್ರೆ, ಶಾಲೆ ಆ ಒಂದು ಶಾಲ್ ಬಿಟ್ಟು ಬೇರೆ ಶಾಲ್ ಹಾಕೊಂಡು ಬಂದ್ರೆ ಈ ವಿದ್ಯಾರ್ಥಿನಿಯರು ಕರ್ಕೋಬೇಡಿ, ನಾನು ಹೇಳಿದ್ದೀನಿ. ಅದೇ ಶಾಲನ್ನು ಹಾಕೊಂಡು ಬರ್ತಾ ಇದ್ದಾರೆ ಅವರು, ಅಲೋ ಮಾಡಿ. ಅದೇ ಒಂದು ಯೂನಿಫಾರ್ಮ್ ಸಮವಸ್ತ್ರದಲ್ಲೇ ಇರುವಂತಹ ಒಂದು ಶಿರವಸ್ತ್ರ ಹಾಕೊಂಡು, ದೊಡ್ಡ ಸಮಸ್ಯೆ ಏನಲ್ಲ ಅದು. ಆದ್ರೆ ಇಲ್ಲಿ ಮಾಲಾಧಾರಿಗಳು ಅಂತ ಬಂದಾಗ ಅಲ್ಲಿ ಎರಡೆರಡು ಬಣ್ಣಗಳಿರುವಂತದ್ದು, ಚೇಂಜ್ ಆಗುತ್ತೆ, ಅದು ಒತ್ತಿಸುವಂತದ್ದು. ಇವರು ಕೇಸರಿ ಶಾಲು ಇದ್ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ? ಅದು ಕೂಡ ಇರಲಿ, ಸ್ವಾಗತ ಅಂತ ಹೇಳ್ತಾ ಇದ್ದೀರಾ? ಹೌದು, ಅದು ಕೊಟ್ಟವರಿಗೆ ಇದ್ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ? ಅದು ಕೊಟ್ಟ ಹಾಗೇನೆ ಇದು ಕೊಡಿ. ಆರ್ಡರ್ ಮಾಡ್ಕೊಂಡಿದ್ದಾರೆ. ಅದು ಕೊಟ್ಟ ಹಾಗೇನೆ ನಿಮ್ದು ಅಲ್ಲಿ ಬ್ಲಾಕ್ ಬ್ಲಾಕ್ ಪಂಜಾಬ್ ನಲ್ಲಿ ಟರ್ಬನ್ ಹಾಕ್ಲಿಕ್ಕೆ ಎಲ್ರಿಗೂ ಈ ದೇಶದ ಅವಿಭಾಜ್ಯ ಅಂಗ. ಇಲ್ಲ ಸದ್ಯ ಇಲ್ಲಿಯ ಬಗ್ಗೆ ಮಾತಾಡೋಣ. ನಾವು ಸಂವಿಧಾನ ಅಂತ ಹೇಳಿದ್ರೆ ದೇಶದ ಅವಿಭಾಜ್ಯ ಅಂಗ. ಸದ್ಯ ನಾವು ಇಲ್ಲಿ ಟರ್ಬನ್ ಹಾಕ್ಲಿಕ್ಕೆ ಅವಕಾಶ ಪ್ರಶ್ನೆ ಮಾಡಿಲ್ಲ. ನಾವು ಮಾತಾಡೋಣ ಮತ್ತೆ ವಿಚಾರ ಯೂನಿಫಾರ್ಮಿಟಿ ಬಗ್ಗೆ ಪ್ರಶ್ನೆ ಮಾಡೋದಾದ್ರೆ ಸಮಯದ ಬಹು ತುಂಬಾನೇ ಇದೆ. ಎಸ್ ಸರ್, ಕೊನೆಗೆ ಕೋರ್ಟ್ಗೆ ಹೋಗಿದ್ದಾರೆ, ತುಂಬಾ ಸಂತೋಷದ ವಿಷಯ. ಅದರ ಮೊದಲು ಏನೆಲ್ಲ ಮಾಡ್ಬೇಕು ಅದೆಲ್ಲ ಮಾಡಿದ್ದಾರೆ, ಎಲ್ಲಾ ಕಡೆ ವಿಫಲರಾಗಿದ್ದಾರೆ. ಅಲ್ ಜಜೀರಾದಲ್ಲಿ ಕೂಡ ವಿಫಲರಾಗಿ ಈಗ ಲಾಸ್ಟ್ಗೆ ಕರ್ನಾಟಕದ ಹೈಕೋರ್ಟ್ ನ ಮೆಟ್ಟಲು ತಟ್ಟಿದ್ದಾರೆ. ಸಂವಿಧಾನ ಕ್ಲಾರಿಟಿ ಉಂಟು ಪಾಪ ಇಲ್ಲಿರುವವರಿಗೆ, ನನ್ನ ಮಿತ್ರ ಮತ್ತು ಸಹೋದರಿ ಇಬ್ಬರಿಗೂ ಕೂಡ ಸಂವಿಧಾನದ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ಲಿಕ್ಕೆ ಇವರ ಹಿಂದೆ ಇರುವಂತ ಸಂಘಟನೆ ಬಿಟ್ಟಿಲ್ಲ, ಅದು ಬಿಡುದು ಕೂಡ ಇಲ್ಲ. ಇವರಿಗೆ ಪೂರ್ತಿ ಮಾಹಿತಿ ಯಾವುದರ ಬಗ್ಗೆ ಕೊಡುದಿಲ್ಲ. ಇವರು ಇವತ್ತು ಹೋಗಿ ಸ್ವಲ್ಪ ಓದಿದ ನಂತರ ಇವರಿಗೆ ಗೊತ್ತಾಗ್ಬೋದು. ಅದೇ ಸಂವಿಧಾನವನ್ನು ಇಂಟರ್ಪ್ರಿಟ್ ಮಾಡಿ ಕರ್ನಾಟಕದ ಹೈಕೋರ್ಟ್ ಯಾವ ತೀರ್ಮಾನ ಕೊಡುತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರು. ಅದಕ್ಕೆ ಇವರು ಬದ್ಧರಾಗಿದ್ದು ಮುಂದಿನ ದಿನಗಳಲ್ಲಿ ಧರ್ಮಾಂಧತೆಯನ್ನು ಯುವಕರಲ್ಲಿ ಯುವತಿಯರಲ್ಲಿ ಬಿತ್ತಿ ಈ ದೇಶವನ್ನು ಒಂದು ಕೋಮುದಳ್ಳೂರಿಗೆ ದೂಡುವ ಬದಲು ನಾವು ಒಂದು ಶಾಂತಿಯುತವಾಗಿ ಬದುಕುವಂತ ಒಂದು ಕೋಡನ್ನು ಬಳಸಿಕೊಳ್ಳುವ ಅಂತ ಹೇಳ್ಕೊಳ್ತೇನೆ ಫೈನಲ್ ಆಗಿ. ಓಕೆ ಎಸ್ ಸರ್, ಕೊನೆದಾಗಿ ರೈ ಮುಚ್ಚಿಲ್ ಅವರು ಕೊನೆದಾಗಿ ಸರ್, ಈಗ ಸಿಖ್ಖರ ಬಗ್ಗೆ ನಾವು ಯಾರು ದೇಶದಲ್ಲಿ ಯಾಕೆ ಮಾತಾಡೋದಿಲ್ಲ ಅಂತ ಹೇಳಿದ್ರೆ, ಸಿಖ್ಖನಿಗೆ ನ್ಯಾಯಾಲಯ ಕೊಟ್ಟಂತ ಅವಕಾಶ. ಅದೇ ರೀತಿ ಹಿಜಾಬ್ ವಿಷಯದಲ್ಲಿ ನ್ಯಾಯಾಲಯ ಒಂದು ವೇಳೆ ಕೊಟ್ಟಿದ್ದಿದ್ರೆ ಇವತ್ತು ನೀವು ಡಿಬೇಟ್ ಇಡ್ಲಿಕ್ಕೆ ಇರ್ಲಿಲ್ಲ, ನಾವು ಕೂಡ 8ನೇ ತಾರೀಕಿಗೆ ನ್ಯಾಯಾಂಗ ತೀರ್ಪು ಕೊಡ್ತದೆ. ಇವರು 5 ನಿಮಿಷದಲ್ಲಿ ಈಗಲೂ ಮುಗಿಸಬಹುದು ನಿಮ್ಮ ಡಿಬೇಟ್ ಅಲ್ಲಿ. ಆ ನ್ಯಾಯಾಂಗ ತೀರ್ಪು ಕೊಡುವ ತನಕ ಆ ಮಕ್ಕಳು ನಾಳೆ ಸರ್ಕಾರದ ಯಥಾಸ್ಥಿತಿ ಪಾಲಿಸಿಕೊಂಡು ಕಾಲೇಜಿಗೆ ಹೋಗಿ ಗೌರವವನ್ನು ಉಳಿಸಿಕೊಳ್ಳಿ, ತೀರ್ಪುವರೆಗೆ ಕಾಯುವ ಅಂತ ಹೇಳಿ ಇವ್ರು ಹೇಳಿದ್ರೆ 5 ನಿಮಿಷದಲ್ಲಿ ನಿಮ್ಮ ಸ್ಟುಡಿಯೋದಲ್ಲೇ ಕೂತ್ಕೊಂಡು ಮನಸ್ಸು ಮಾಡಬಹುದು ಇವರಿಗೆ. ಈ ರೀತಿ ಮುಗಿಸ್ಲಿ. ಆಮೇಲೆ ಒಂದು ವಿವಾದದಿಂದ ಒಂದು ವಿಷಯದಿಂದ ಪರಸ್ಪರ ಒಂದು ಧರ್ಮೀಯರ ಮಧ್ಯೆ, ಇತರ ವಿದ್ಯಾರ್ಥಿಗಳ ಮಧ್ಯೆ, ಒಂದು ಸಮಾಜದ ಬಗ್ಗೆ, ಸರ್ಕಾರದ ಬಗ್ಗೆ, ಮತ್ತೆ ವಿದೇಶಗಳ ನಮ್ಮ ಮಾನಹಾನಿ ಆಗುವುದು, ಇದನ್ನ ನಿಲ್ಲಿಸುವಂತ ಕೆಲಸ ಮಾಡಿದ್ರೆ ನಮ್ಗೆ ಅಲ್ಲಾಹನ ಆಶೀರ್ವಾದ ಇದೆ. ಬಿಟ್ರೆ ಅದರ ಘೋರ ಶಾಪ ಕೂಡ ನಮ್ಗೆ ಕೇಳುವಂತದ್ದು ನಮ್ಮ ಹಕ್ಕು. ಕೇಳುವ ಅಲ್ಲಿ ಏನು ವಿವಾದ ಹಿಜಾಬಿನ ಬಗ್ಗೆ ಹಕ್ಕು ಕೇಳಿದ ಅವರನ್ನು ಗೌರವಿಸ್ತೇವೆ, ಅವರ ಮಾತುಗಳನ್ನು ಆಲಿಸಿದ ಆಡಳಿತ ಮಂತ್ರಿಯನ್ನು ಗೌರವಿಸ್ತೇವೆ. ನ್ಯಾಯಾಲಯಕ್ಕೆ ಅವರು ಹೋದದಕ್ಕಾಗಿ ಈ PFI ಕಾರ್ಯಕರ್ತರಿದ್ದಾರೆ ಅವರನ್ನು ಅಭಿನಂದಿಸ್ತೇವೆ. ಆದ್ರೆ ನಾಳೆ ನ್ಯಾಯಾಲಯ ತೀರ್ಪು ಕೊಟ್ಟ ನಂತರ ಅದನ್ನು ಕೂಡ ಇವರು ಗೌರವಿಸಬೇಕು. ಆ ತನಕ ಹಿಜಾಬ್ ಧರಿಸದೆ ಅಂತ ನಾನು ಹೇಳೋದಿಲ್ಲ, ಯಥಾಸ್ಥಿತಿ ಪಾಲಿಸಿಕೊಂಡು ಹೋಗಲಿಕ್ಕೆ ಇವರು ಈಗಲೂ ಕಾರ್ಯಪ್ರವೃತ್ತರಾದರೆ ಒಂದು ಸೌಹಾರ್ದತೆ ನಿಮ್ಮ ಡಿಬೇಟ್ ಇಂದಲೇ ಹೋಗ್ತದೆ, ನಮ್ಮ ಕುಡ್ಲದಿಂದಲೇ ಹೋಗ್ತದೆ ಒಂದು ಒಳ್ಳೆಯ ಸಂದೇಶ. ಆ ಸಂದೇಶ ಕಳಿಸ್ಲಿಕ್ಕೆ ಈಗ ಇಲ್ಲಿ ಅವರಿಗೆ ಒಳ್ಳೆಯ ಮನಸ್ಸನ್ನು ದೇವರು. ಓಕೆ ಥ್ಯಾಂಕ್ ಯು ರೈ ಮುಚ್ಚಿಲ್ ಸರ್. ಎಸ್ ಸರ್, ಕೊನೆದಾಗಿ ನನಗೆ ಒಂದು ಕ್ವಶನ್ ಇದೆ ರೈ ಮುಚ್ಚಿಲ್ ಅವ್ರ ಜೊತೆಗೆ. ಅವ್ರು ಹೇಳಿದ್ರು ನನ್ನ ಮಗಳನ್ನು ನೆಕ್ಸ್ಟ್ ಇಯರ್ ನಾನು ಸ್ಕಾರ್ಫ್ ಹಾಕಿ ಕಾಲೇಜಿಗೆ ಕಳಿಸ್ತೇನೆ ಅಂತ. ಅವರಿಗೆ ಅಷ್ಟು ಆರ್ಥಿಕ ಇದು ಇರ್ಬೋದು, ಆರ್ಥಿಕತೆ ಅವ್ರದ್ದು ಚೆನ್ನಾಗಿರ್ಬೋದು. ಇನ್ನು ಆರ್ಥಿಕತೆ ಇಲ್ಲದ ವಿದ್ಯಾರ್ಥಿಗಳು ಅವರು ಹೇಗೆ ಮುಂದಕ್ಕೆ ಶಾಲೆಗೆ ಹೋಗಬೇಕು? ಈ ನಿಟ್ಟಿನಲ್ಲಿ ಎಂತಹ ಜನರ ಆರ್ಥಿಕತೆ ಕಗ್ಗಂಟಾಗಿರುವಂತಹ ಜನರ ವಿದ್ಯಾರ್ಥಿನಿಯರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ ಈ ರಹೀಂ ಮುಚ್ಚಿಲ್ ಅವರು ಇವತ್ತಿನ ಆಡಳಿತ
ಪಕ್ಷದ ಭಾಗವಾಗಿರುವ ರಹೀಂ ಉಚ್ಚಿಲರ್ ಅವರು ಸರ್ಕಾರಕ್ಕೆ ಯಾವ ರೀತಿ ಒತ್ತಡ ಹೇರಿದ್ದಾರೆ ಎಂಬುದು ನನ್ನದೊಂದು ಪ್ರಶ್ನೆ. ಖಂಡಿತ ಇಲ್ಲೇ ನಿಮ್ಗೆ ನಾನು ಮಾತು ಕೊಡ್ತೇನೆ. ನಿಮ್ಮ ಈ ಮಾತನ್ನು ಮಾತ್ರ ಅಲ್ಲ, ಈ ಒಟ್ಟು ಬೇಡಿಕೆಯನ್ನು ಸರ್ಕಾರದ ಗಮನಕ್ಕೆ ನಾನು ಯಾವಾಗ ತರುದು? ಯಾವಾಗ ತರುದು? ಒಂದು ತಿಂಗಳ ಒಂದು ವೇಳೆ ಕೊನೆ ಮಾತಂತ ಹೇಳಿದ್ರೆ ನಾನು ಉತ್ತರ ಕೊಡ್ಬೋದಿತ್ತು. ನಾನು ಸುಮ್ಮನೆ ಇಲ್ಲ, ಎಲ್ಲದಕ್ಕೂ ಉತ್ತರ ಇರುತ್ತೆ. ಪರವಾಗಿ ನಾನು ಮಾತಾಡ್ತೇನೆ. ಓಕೆ 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 ಎಸ್ ಎಸ್ ಕೊನೆಯದಾಗಿ ಇನ್ನು ಕೊನೆಯದಾಗಿ ನಾನು ಹೇಳುದು, ಇದು ಮಹಿಳೆಯರ, ಭಾರತದ ಮಹಿಳೆಯರ ಧಾರ್ಮಿಕ ಸ್ವಾತಂತ್ರ್ಯ ಇದು ಒಂದು ಕಾಲೇಜಿನ ಸಮಸ್ಯೆ ಅಲ್ಲ, 4 ವಿದ್ಯಾರ್ಥಿಗಳ ಸಮಸ್ಯೆ ಅಲ್ಲ, ಅಥವಾ 900 ವಿದ್ಯಾರ್ಥಿಗಳ ಸಮಸ್ಯೆ ಅಲ್ಲ, ಇಡೀ ದೇಶದ ಮುಸ್ಲಿಂ ಮಹಿಳೆಯರ ವಿದ್ಯಾರ್ಥಿಗಳ ಸಮಸ್ಯೆ. ಇದು ಮೂಲಭೂತ ಹಕ್ಕು. ಈ ಹಕ್ಕನ್ನು ಅವರಿಗೆ ವಿಧಿಸಿಕೊಟ್ರೆ, ಅವರಿಗೆ ಅನುಮತಿ ಮಾಡಿಕೊಟ್ರೆ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಇವರಿಗೆ ಈ ಸಮಸ್ಯೆಯನ್ನು ಬಗೆಹರಿಸುವುದು ಬೇಕಾಗಿಲ್ಲ. ಮುಸ್ಲಿಂ ವಿದ್ಯಾರ್ಥಿನಿಯರು ಮುಂದೆ ಬರ್ತಾ ಇದ್ದಾರೆ, ಶಿಕ್ಷಣದಲ್ಲಿ ಮುಂದೆ ಬರ್ತಾ ಇದ್ದಾರೆ, ಅವರು ಸರ್ಕಾರಿ ಉದ್ಯೋಗಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಇದರಿಂದ ಇವರಿಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವರ ಮನೋಸ್ಥಿತಿಯ ಸಮಸ್ಯೆ ಇದು ಇವರ ಸ್ಕಾಫ್ನ ಸಮಸ್ಯೆ ಇಲ್ಲ. ಒಂದು ತುಂಡು ಬಟ್ಟೆಯನ್ನು ತಲೆಗೆ ಹಾಕಿಕೊಂಡ್ರೆ ಯಾವುದೇ ಸಮಸ್ಯೆ ಇಲ್ಲ. ಅಲ್ಲಿ ಯೂನಿಫಾರ್ಮಿಟಿ ವಿಷಯವೇ ಇಲ್ಲ, ಸಮಾನತೆ ವಿಷಯವೇ ಇಲ್ಲ. ಅದನ್ನು ಅನುಮತಿಸಿ ಕೊಡುವಾಗ ಸಮಾನತೆ ಇರುವುದು, ಅಲ್ಲಿ ಜಾತ್ಯತೀತ ಇರುವುದು, ಅಲ್ಲಿ ಅದು ಜಾತ್ಯತೀತತೆಯ ಸೌಂದರ್ಯ, ಅದು ಪ್ರಜಾಪ್ರಭುತ್ವದ ಸೌಂದರ್ಯ. ಅದು ಇವರಿಗೆ ಬೇಕಾಗಿಲ್ಲ. ಇವರ ಮನೋಸ್ಥಿತಿಯಿಂದಾಗಿ ಇದನ್ನು ಎದುರಿಸುತ್ತಿದ್ದಾರೆ. ವಿರುದ್ಧ ಹೋರಾಟ ಆಗ್ತಾ ಇದೆ. ಕೆಲಸ ಮಾಡಿ, ಇವರು ಅಫ್ಘಾನಿಸ್ತಾನಲ್ಲಿ ಹೋಗ್ತೀರಾ, ನೀವು ಇಂಡೋನೇಷ್ಯಾಕ್ಕೆ ಹೋಗ್ತೀರಾ, ಇರಾನ್, ಅಫ್ಘಾನಿಸ್ತಾನ, ಭಾರತದ ಸಂವಿಧಾನ ಪ್ರಕಾರ ಅಲ್ಲಿ ಆಡಳಿತ ನಡೆಸ್ತಾ ಇಲ್ಲ, ಇಲ್ಲಿ ಭಾರತದ ಸಂವಿಧಾನ ಪ್ರಕಾರ ಆಡಳಿತ ನಡೆಸ್ತಾ ಇರುವಂತದ್ದು. ಆದ್ರಿಂದ ಇಲ್ಲಿ ಧಾರ್ಮಿಕ ಹಕ್ಕನ್ನು ಹೈಕೋರ್ಟ್ ನಮಗೆ ಅವರಿಗೆ ಹೈಕೋರ್ಟ್ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಅನುವು ಮಾಡಿ ಕೊಡ್ತದೆ ಅಂತ ನಾನು ಭಾವಿಸ್ತೇನೆ. ಒಂದು ವೇಳೆ ಅಲ್ಲಿ ನಮಗೆ ಸೋಲಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಕಾಶ ಕೂಡ ಇದೆ. ಆದ್ರಿಂದ ಅಲ್ಲೂ ಕೂಡ ನಾವು ಒಂದು ದೊಡ್ಡ ಸಮಸ್ಯೆಗೆ ಥ್ಯಾಂಕ್ ಯು. ಅದೇ ರೀತಿ ನಾವು ಈ ಕಾರ್ಯಕ್ರಮ ಮಾಡಿದಾಗ ಕೇಸರಿ ಜೊತೆಗೆ ಹಿಜಾಬ್ ಮತ್ತು ಕೇಸರಿ ವಾರ್ ಅಂತ ಈ ಕಾರ್ಯಕ್ರಮ ಮಾಡಿದಾಗ ನಮ್ಮ ಕುಡ್ಲ ವಾಹಿನಿಯ ಆಪ್ ನಲ್ಲೂ ಕೂಡ ಒಂದು ಜನರ ವೋಟಿಂಗ್ ಮೂಲಕ ಅಭಿಪ್ರಾಯವನ್ನು ತಿಳಿಸಿ ಅನ್ನುವಂತಹ ಕಾರ್ಯಕ್ರಮವನ್ನು ಮಾಡಿದ್ವಿ. ಕರಾವಳಿಯ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಮತ್ತು ಕೇಸರಿ ಶಾಲು ಧಾರಣೆ ಸರಿಯಾ ತಪ್ಪಾ ಅನ್ನೋದಕ್ಕೆ ವೋಟಿಂಗ್ ಮಾಡಿದಾಗ ಅನೇಕ ಜನರು ಇದು ತಪ್ಪು, ಇದು ಸರಿಯಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಅನೇಕ ವೋಟಿಂಗ್ಗಳು ಬಂದಿರುವಂತದ್ದು ಇಂತಹ ಒಂದು ಧಾರ್ಮಿಕತೆಯ ವಿಚಾರವಾಗಿ ಡಿವೈಡ್ ಅಂಡ್ ರೂಲ್ ಮಾಡುವಂಥದ್ದು ಬೇಡ ಅನ್ನುವಂತಹ ವಿಚಾರವನ್ನ ನಮ್ಮ ಕುಡ್ಲ ಆಪ್ ನಲ್ಲಿ ಎಲ್ಲರೂ ವೋಟಿಂಗ್ ಮಾಡಿರುವಂತದ್ದು, ಬಹಳಷ್ಟು ಜನರು ವೋಟಿಂಗ್ ಮಾಡಿರುವಂತದ್ದು. ತದನಂತರ ಇಲ್ಲಿ ಅನೇಕ ವೋಟಿಂಗ್ಗಳ ನಡುವೆ ಒಂದು ಕಮೆಂಟ್ಸ್ಗಳು ಕೂಡ ಬಂದಿರುವಂತದ್ದು. ವಿದ್ಯೆ ಮುಖ್ಯ ಆಗುತ್ತಾ ಅಥವಾ ಹಿಜಾಬ್ ಮುಖ್ಯ ಆಗುತ್ತಾ ಅನ್ನುವಂತ ಬಂದಾಗ ಮೇಡಮ್, ಕೊನೆಯದಾಗಿ ತಮ್ಮಲ್ಲೇ ನಾನು ಕೇಳ್ತಾ ಇರುತ್ತೆ, ವಿದ್ಯೆ ಹಿಜಾಬ್ ಒಟ್ಟೊಟ್ಟಿಗೆ, ವಿದ್ಯೆ ಮತ್ತು ಹಿಜಾಬ್ ಒಟ್ಟೊಟ್ಟಿಗೆ ಬೇಕು. ಓಕೆ ಎರಡು ಕೂಡ ಬೇಕು ಅನ್ನೋದು. ಓಕೆ ಎಸ್, ಥ್ಯಾಂಕ್ ಯು. ಎಸ್, ಇದು ಕರಾವಳಿ ಭಾಗದಲ್ಲಿ ಪ್ರಾರಂಭವಾಗಿ ಇದೀಗ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಜೊತೆಗೆ ವಿವಾದಕ್ಕೆ ಕಾರಣವಾಗಿರುವಂತಹ ವಿಚಾರ ಇದೀಗ ಕರಾವಳಿ ಭಾಗದಲ್ಲಿ ಕಿಡಿಯನ್ನ ಹೊತ್ತಿಸಿ ಜ್ವಾಲಾಗ್ನಿಯಾಗಿ ಈ ಒಂದು ವಿವಾದ ಏನಿದೆ, ಹಿಜಾಬ್ ವಿವಾದ ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಪರ ವಿರೋಧವಾಗಿರುವಂತಹ ಚರ್ಚೆಗಳ ನಡುವೆ ಇದೀಗ ಕೇಸರಿ ಶಲ್ಯದ ವಾರ್ ಕೂಡ ಪ್ರಾರಂಭವಾಗಿರುವಂತದ್ದು. ವಿದ್ಯಾರ್ಥಿಗಳು ನಾವು ಕೂಡ ಕೇಸರಿ ಶಲ್ಯವನ್ನ ಹಾಕೊಂಡು ಕಾಲೇಜಿಗೆ ಬರ್ತೀವಿ, ಇದು ಕೂಡ ನಮ್ಮ ಫಂಡಮೆಂಟಲ್ ರೈಟ್ಸ್ ಅನ್ನುವಂಥದ್ದು, ಇದು ಕೂಡ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಹೇಗೆ ಹಿಜಾಬ್ ಇದೆ ಅದೇ ರೀತಿ ಕೇಸರಿ ಶಲ್ಯ ಅನ್ನುವಂಥದ್ದು. ಈ ಒಂದು ವಿಚಾರಗಳ ನಡುವೆ ಓದಿನ ಸಮಯಗಳಲ್ಲಿ ಆಟ ಪಾಠಗಳನ್ನ ಚೆನ್ನಾಗಿ ಓದಿಕೊಂಡು ಭವಿಷ್ಯವನ್ನ ರೂಪಿಸಬೇಕಾಗಿರುವಂತಹ ವಿದ್ಯಾರ್ಥಿಗಳು ಈ ಒಂದು ವಿಚಾರಗಳಲ್ಲಿ ಬಡಿದಾಡ್ಕೊಳ್ತಾ ಇರುವಂತದ್ದು ಕ್ಯಾಂಪಸ್ಗಳಲ್ಲಿ, ಕಾಲೇಜಿನ ಒಂದು ಆವರಣದಲ್ಲಿ ನಿಜವಾಗ್ಲೂ ಕೂಡ ವಿಷಾದನೀಯ, ವಿಪರ್ಯಾಸದ ಸಂಗತಿ ಕೂಡ ಹೌದು. ಸರ್ಕಾರ ಇನ್ನು ಮುಂದಕ್ಕೆ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಯಾವ ರೀತಿ ಈ ಒಂದು ಪ್ರಕರಣ ಹೋಗುತ್ತೆ, ಯಾವ ರೀತಿ ಈ ವಿವಾದ ಇತ್ಯರ್ಥ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಎಸ್, ಇದು ಇವತ್ತಿನ ವಿಶೇಷ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಗಣ್ಯ ವ್ಯಕ್ತಿಗಳು ಯಶ್ಪಾಲ್ ಸುವರ್ಣ ಅವರು, ಉಪಾಧ್ಯಕ್ಷರು ಕಾಲೇಜು ಅಭಿವೃದ್ಧಿ ಸಮಿತಿ, ಅದೇ ರೀತಿ ರಹೀಂ ಉಚ್ಚಿಲ್ ಅವರು, ಬಿಜೆಪಿ ಮುಖಂಡರು. ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಮಹೇಶ್ ತುಪ್ಪೆಕಲ್ ಅವರು, ಸಂಶೋಧನಾ ವಿದ್ಯಾರ್ಥಿನಿ. ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಸರ್ಫರಾಜ್ ಗಂಗಾತ್ವೇರ್ ಅವರು, ರಾಜ್ಯ ಕಾರ್ಯದರ್ಶಿ CFI. ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ಜೊತೆ ಶಾಹಿದಾ ತಸ್ನೀಮ್ ಅವರು, ರಾಜ್ಯಾಧ್ಯಕ್ಷರು ವಿಮೆನ್ ಇಂಡಿಯಾ ಮೂವ್ಮೆಂಟ್ ಕರ್ನಾಟಕ. ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಒಂದ್ ಕಡೆ ಹಿಜಾಬ್ ವಾರ್, ಇನ್ನೊಂದ್ ಕಡೆ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ, ಜೊತೆಗೆ ಕೇಸರಿ ಶಲ್ಯ. ಇದು ನಮ್ಮ ಕರಾವಳಿ ಭಾಗದ
ವಿದ್ಯಾ ದೇಗುಲದ ಸದ್ಯದ ಪರಿಸ್ಥಿತಿ ಗೊತ್ತಿಲ್ಲ ಏನಾಗುತ್ತೆ ಅನ್ನೋದ್ರ ಒಂದು ಮಾತು. ವಿದ್ಯಾರ್ಥಿಗಳು ಕಲಿಯುವಂತಹ ಸಂದರ್ಭಗಳಲ್ಲಿ ಚೆನ್ನಾಗಿ ಕಲೀರಿ, ವಿದ್ಯೆಯನ್ನ ಕರಗತ ಮಾಡ್ಕೊಳ್ಳಿ. ಅದೆಲ್ಲವನ್ನ ಬಿಟ್ಟು ಬೇರೆಯದನ್ನ ಕರಗತ ಮಾಡ್ಕೊಂಡ್ರೆ ಮುಂದೆ ಭವಿಷ್ಯ ಎಲ್ಲವೂ ಕೂಡ ಕತ್ತಲೆ ಆಗಿರುತ್ತೆ. ಸ್ವಲ್ಪ ವಿಚಾರ ಎಲ್ಲವೂ ಕೂಡ ಎಲ್ಲರಿಗೂ ಕೂಡ ಒಳ್ಳೆದಾಗ್ಲಿ. ಧನ್ಯವಾದಗಳು. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು